ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ, ಎಲ್ಲ ಭಕ್ತರಿಗೂ ಸ್ವಾಗತ, ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ. ಈಶೋಪನಿಷತ್ತಿನ ಮಂತ್ರ 8 ಇವತ್ತು ನಾವು ನೋಡಲಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂತ್ರ 8. ಸಾ ಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂಃ ಸ್ವಯಂಭೂರ್ ಯಥಾ ತತ್ಯತೋ ಅರ್ಥಾನ್ ವ್ಯಬಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ. ಸ ಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂಃ ಸ್ವಯಂಭೂರ್ ಯಥಾ ತತ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಅಂಥ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನೂ ನಿರಾಕಾರನೂ ಸರ್ವಜ್ಞನೂ ವ್ರಣವಿಲ್ಲದವನೂ ನರಗಳಿಲ್ಲದವನೂ
ಶುದ್ಧನೂ ಕಲ್ಮಶರಹಿತನೂ ಸ್ವಯಂಪೂರ್ಣ ತತ್ವಜ್ಞನೂ ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನೂ ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಈ ಮಂತ್ರದಲ್ಲಿ ಭಗವಂತನ ಎಲ್ಲ ಗುಣಗಳನ್ನು ಮತ್ತು ಭಗವಂತನ ಶರೀರವನ್ನು ಇಲ್ಲಿ ವರ್ಣಿಸಲಾಗಿದೆ. ಮುಖ್ಯವಾಗಿ ಇಲ್ಲಿ ಸಹ ಅಂದರೆ ಆ ವ್ಯಕ್ತಿಯು ಅಂದರೆ ಯಾವ ವ್ಯಕ್ತಿ, ಹಿಂದಿನ ಮಂತ್ರಗಳಲ್ಲಿ ನಾವು ನೋಡಿದಂತೆ ಯಾವ ಭಕ್ತ, ಶುದ್ಧ ಭಕ್ತ ಕೃಷ್ಣನನ್ನು ಎಲ್ಲೆಲ್ಲೂ ನೋಡ್ತಾನೆ ಮತ್ತು ಎಲ್ಲರಲ್ಲೂ ಕೃಷ್ಣನನ್ನು ನೋಡ್ತಾನೆ, ಅಂತಹ ವ್ಯಕ್ತಿ ಭಗವಂತನನ್ನು ಹೇಗೆ ತಿಳ್ಕೊಳ್ತಾನೆ, ಹೇಗೆ ನೋಡ್ತಾನೆ, ಹೇಗೆ ಅರ್ಥ ಮಾಡ್ಕೊಳ್ತಾನೆ, ಇದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಭಗವಂತನ ಅನೇಕ ಒಂದು ವಿಚಾರಗಳು, ಗುಣಗಳನ್ನು, ಲಕ್ಷಣಗಳನ್ನು ಈ ಒಂದು ಮಂತ್ರದಲ್ಲಿ ಹೇಳಿದ್ದಾರೆ. ಅಕಾಯಂ ಅಸ್ನಾವಿರಂ, ಈ ಎರಡು ಕೂಡ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿದ್ದು. ಶುಕ್ರಂ ಅಂದರೆ ಸರ್ವಶಕ್ತ, ಶುದ್ಧಂ ಪರಿಶುದ್ಧನು, ಅಪಾಪವಿದ್ಧಂ ಪಾಪದ ಹೊಡೆತ ಇಲ್ಲದವನು, ಕವಿಹಿ ಸರ್ವಜ್ಞ, ಮನೀಷಿ ತತ್ವಜ್ಞನು, ಪರಿಭೂಹು ಸರ್ವೋತ್ತಮನು, ಸ್ವಯಂಭೂಹು ಸ್ವಯಂಪೂರ್ಣನು, ಯಥಾ ತಥ್ಯತಃ ಅನುಸರಿಸಿ ಹೋಗುತ್ತಾ ಅರ್ಥಾನ್ ಇಷ್ಟಗಳನ್ನು ವ್ಯವಧಾತ್ ಕೊಟ್ಟನು, ಶಾಶ್ವತೀಭ್ಯ ಶಾಶ್ವತರಾದ, ಸಮಾಭ್ಯ ಕಾಲ. ಇಲ್ಲಿ ಯಾವ ಥರ ಗುಣಗಳು ಅಂದರೆ ಅಕಾಯಂ ಅಸ್ನಾವಿರಂ, ಶುಕ್ರಂ ಯಥಾ ತಥ್ಯತೋ ಅರ್ಥಾನ್ ವ್ಯವಧಾತ್, ಪರಿಭು ಸ್ವಯಂಭು ಅವೃಣಂ, ಅಪಾಪವಿದ್ದಂ ಶುದ್ಧಂ ಮನೀಷಿ. ಇಷ್ಟು ಲಕ್ಷಣಗಳನ್ನು ಇಲ್ಲಿ ಗುಣಗಳನ್ನು ಹೇಳಿದ್ದಾರೆ. ಇದನ್ನು ಭಾವಾರ್ಥದಿಂದ ನಿಧಾನವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನ ದಿವ್ಯ ಸ್ವರೂಪದ ಈ ವಿವರಣೆಯು ಪರಮಪ್ರಭುವು ನಿರಾಕಾರನಲ್ಲ ಎಂಬುದನ್ನು ಸೂಚಿಸುತ್ತದೆ. ಅವನಿಗೆ ತನ್ನದೇ ರೂಪವಿದೆ. ಅದು ಲೌಕಿಕ ಜಗತ್ತಿನ ರೂಪದಂತೆ ಇಲ್ಲವೇ ಇಲ್ಲ. ಈ ಜಗತ್ತಿನ ಜೀವಿಗಳ ಸ್ವರೂಪಗಳು ಐಹಿಕ ಪ್ರಕೃತಿಯಲ್ಲಿ ಸಾಕಾರವಾಗಿವೆ ಮತ್ತು ಅವು ಯಾವುದೇ ಲೌಕಿಕ ಯಂತ್ರದಂತೆ ಕೆಲಸ ಮಾಡುತ್ತವೆ. ಭೌತ ದೇಹದಲ್ಲಿ ಅಂಗರಚನಾ ಶಾಸ್ತ್ರಾರೀತ್ಯ ನರನಾರಿಗಳು ಮೊದಲಾದವು ಇರಲೇಬೇಕು. ಆದರೆ ಪರಮಪ್ರಭುವಿನ ದಿವ್ಯ ದೇಹದಲ್ಲಿ ನರಗಳೂ ಇರುವುದಿಲ್ಲ. ಅವನು ನಿರಾಕಾರನಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಅವನ ದೇಹಕ್ಕೂ ಆತ್ಮಕ್ಕೂ ಏನೂ ಭೇದವಿಲ್ಲವೆಂದರ್ಥ. ಅವನು ನಮ್ಮಂತೆ ಪ್ರಕೃತಿ ನಿಯಮಾನುಸಾರ ದೇಹವನ್ನು ಪಡೆಯುವುದಿಲ್ಲ. ಸಾಕಾರ ಜೀವನದ ಐಹಿಕ ಕಲ್ಪನೆಯಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಮನಸ್ಸುಗಳಿಗಿಂತ ಆತ್ಮ ಬೇರೆ. ಆದರೆ ಪರಮಪ್ರಭುವು ಅಂತಹ ವಿಭಾಗೀಕೃತ ವ್ಯವಸ್ಥೆಗಿಂತ ಭಿನ್ನ. ಅವನ ದೇಹ ಮನಸ್ಸುಗಳ ನಡುವೆ ಭೇದವಿಲ್ಲ. ಅವನು ಪರಿಪೂರ್ಣನು. ಅವನ ಮನಸ್ಸು, ದೇಹ ಮತ್ತು ಸ್ವತಃ ಅವನು ಎಲ್ಲವೂ ಒಂದೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರೀಲ ಪ್ರಭುಪಾದರು ಅಕಾಯಂ ಮತ್ತೆ ಅಸ್ನಾವಿರಂ ಈ ಎರಡು ಶಬ್ದಗಳನ್ನ ವಿವರಣೆ ಹೇಳ್ತಾ ಇದ್ದಾರೆ. ಈಗ ಅಕಾಯಂ ಅಂದರೆ ಶರೀರ ಇಲ್ಲ. ಯಾವ ಥರ ಶರೀರ ಇಲ್ಲ ಅಂದರೆ ಅವನು ನಿರಾಕಾರ ಅಲ್ಲ, ಶರೀರ ಇಲ್ಲ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅವನಿಗೆ ಯಾವ ರೀತಿಯ ಶರೀರ ಇದೆ? ಹಾಗಾದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ವೈದಿಕ ಸಾಹಿತ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೊಂದು ರೀತಿಯ ಅಭ್ಯಾಸ ಮಾಡೋದಿತ್ತು. ಅಂದರೆ ರೀತಿಯಿಂದ ಒಂದು ರೀತಿ ಬೇರೆ ರೀತಿಯಿಂದ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಹಾರ್ಮೋನಿಕ್ಸ್ ಅಂತ ಹೇಳ್ತಾರೆ. ಅಂದರೆ
ಹೇಗೆ ಕೇಳಿದರೆ, ಕುರುವಿನಿಂದ ಸಾಧು ಶಾಸ್ತ್ರಗಳಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ವೈದಿಕ ಸಾಹಿತ್ಯಗಳು, ಆಧ್ಯಾತ್ಮಿಕ ವಿಚಾರ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾಕೆಂದರೆ ನಮ್ಮ ಈ ಭೌತಿಕ ಬುದ್ಧಿ, ಚಿಕ್ಕ ಮಿದುಳು, ಅದಕ್ಕೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ನಾವು ಈ 3 ಗುಣಗಳಲ್ಲಿ ಇದ್ದೇವೆ. ಹಾಗಾಗಿ ಯಾರು ಅಂದರೆ ಸಂಪ್ರದಾಯದಿಂದ ಬಂದ ಸದ್ಗುರು ಇರ್ತಾನೆ, ಭಕ್ತರ ಸಂಘದಲ್ಲಿ ಅದನ್ನು ನಾವು ಕೇಳಿ ತಿಳ್ಕೊಳ್ಬೇಕು, ಶಾಸ್ತ್ರಗಳಿಂದ ನಾವು ಕೇಳಿ ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಅಕಾಯಂ ಅಂದರೆ ಅದಕ್ಕೆ 2 ಅರ್ಥ ಇರುತ್ತೆ. ಶರೀರ ಇಲ್ಲದೆ ಇರುವುದು, ಮತ್ತು ಇನ್ನೊಂದು ಅನ್ಎಂಬಾಡಿಡ್ ಅಂತ ಶೀಲ ಪ್ರಭುಪಾದರು ಹೇಳ್ತಾರೆ. ಅಂದರೆ ಅವೆರಡು ಅಂದರೆ ಶರೀರಕ್ಕೆ ಮತ್ತೆ ಅದಕ್ಕೆ ಆ ಭಗವಂತನ ಶರೀರ ನಮ್ಮ ರೀತಿ ಶರೀರ ಅಲ್ಲ. ಭೌತಿಕ ಒಂದು ಜಗತ್ತಿನಲ್ಲಿ ಅನೇಕ 84 ಲಕ್ಷ ಜೀವ ಪ್ರಭೇದಗಳಿವೆ. ಅವೆಲ್ಲಕ್ಕೂ ವಿವಿಧ ರೀತಿಯ ಶರೀರಗಳಿವೆ. ಅವು ಭೌತಿಕ ಶರೀರಗಳು. ಅವು ಹೇಗೆ ಕೆಲಸ ಮಾಡ್ತವೆ ಅಂದರೆ, ಯಂತ್ರ ರೂಢಾನಿ ಮಾಯಯ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಲೌಕಿಕ ಯಂತ್ರದಂತೆ ಕೆಲಸ ಮಾಡುವ ಭೌತಿಕ ಶರೀರ ಇರುತ್ತೆ. ಈ ಭೌತಿಕ ಶರೀರ ನಮಗೆ ಹೇಗೆ ಬರುತ್ತೆ? ಅದು ನಮಗೆ ಪ್ರಕೃತಿಯ ನಿಯಮಾನುಸಾರ ನಾವು ನಮ್ಮ ಯಾವುದೇ ಒಂದು ಕರ್ಮದ ಫಲದ ಪ್ರಕಾರ ನಮಗೆ ನಮ್ಮ ಶರೀರ ಸಿಕ್ಕುತ್ತೆ. ಆದರೆ ಭಗವಂತನ ಶರೀರ ಆ ರೀತಿ ಅಲ್ಲ. ಭಗವಂತನ ಶರೀರ ಅವನ ಅಜ, ಅವನಿಗೆ ಹುಟ್ಟಿಲ್ಲ. ಅವನ ಶರೀರ ಭೌತಿಕ ಶರೀರ ಅಲ್ಲ. ಅದಕ್ಕಾಗಿ ಅಕಾಯ ಅಂದರೆ ಅವನಿಗೆ ಭೌತಿಕ ಶರೀರ ಇಲ್ಲ. ಈಗ ಭೌತಿಕ ಶರೀರದಲ್ಲಿ ಎಲ್ಲ ನಮಗೆ ನಮ್ಮ ಅಂಗರಚನಾ ಶಾಸ್ತ್ರ, ಅನಾಟಮಿ, ಸೊ ಅದರ ಪ್ರಕಾರ ಅಲ್ಲಿ ಎಲ್ಲ ಅಂದರೆ ಎಲ್ಲ ನರನಾಡಿಗಳು ಇರಬೇಕು. ಆದರೆ ಭಗವಂತನ ಶರೀರದಲ್ಲಿ ಆ ಥರ ಅಲ್ಲ. ಅಸ್ನಾವಿರಂ, ಅವನ ದೇಹ ದಿವ್ಯ ದೇಹ, ಅಲ್ಲಿ ಈ ರೀತಿಯ ನರನಾಡಿಗಳು ಇರೋದಿಲ್ಲ. ಅದು ಯಾವ ರೀತಿಯ ಶರೀರ ಅಂತಂದರೆ, ಈಗ ಭೌತಿಕ ಶರೀರದಲ್ಲಿ ಭೌತಿಕ ಜೀವಿಗಳಿಗೆ ದೇಹ ಬೇರೆ, ಆತ್ಮ ಬೇರೆ ಅಲ್ವಾ? ಹರೇ ಕೃಷ್ಣ. ನಮ್ಮ ಶರೀರ ದೇಹ ಬೇರೆ, ಆತ್ಮ ಬೇರೆ ಅಲ್ವಾ? ಈ ದೇಹ, ಇದಕ್ಕೆ ಆತ್ಮಕ್ಕೆ ಹೊರಗೆ 2 ರೀತಿಯ ಶರೀರ, ಸ್ಥೂಲಕಾಯ, ಸೂಕ್ಷ್ಮಕಾಯ. ಸ್ಥೂಲಕಾಯ ಪಂಚಮಹಾಭೂತಗಳಿಂದ ಆಗಿದೆ ಈ ಒಂದು ಭೌತಿಕ ಶರೀರ. ಸೂಕ್ಷ್ಮಕಾಯ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದರ ಒಳಗೆ ಆತ್ಮ ಇದೆ. ಇದು ಭೌತಿಕ ಶರೀರ. ಆದರೆ ಭಗವಂತನಿಗೆ ಅಂತಹ ಶರೀರ ಇಲ್ಲ. ಅದಕ್ಕೆ ಅಕಾಯಂ ಅಂತಾರೆ. ಹಾಗಾದರೆ ಭಗವಂತನಿಗೆ ಇರ್ತಕ್ಕಂಥ ಶರೀರ ಏನು? ಸೊ ಭಗವಂತನಿಗೆ ಇರ್ತಕ್ಕಂಥ ಶರೀರ ಅದು ಸಚ್ಚಿದಾನಂದ ವಿಗ್ರಹ. ಇದನ್ನ ಸಚ್ಚಿದಾನಂದ ವಿಗ್ರಹ ಅಂದರೆ ಏನು? ಸತ್, ಚಿತ್ ಮತ್ತು ಆನಂದ. ಅಂದರೆ ಸತ್ ಅಂದರೆ ಶಾಶ್ವತವಾದದ್ದು, ಚಿತ್ ಪೂರ್ಣಾನಂದದಿಂದ ಕೂಡಿರ್ತಕ್ಕಂಥದ್ದು, ಆನಂದದಿಂದ ಕೂಡ ಒಳಗೂಡಿದ ಆ ಒಂದು ಭಗವಂತನದ್ದು ಸಚ್ಚಿದಾನಂದ ವಿಗ್ರಹ. ಇದನ್ನೇ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಅವನ ಶರೀರ ಹೇಗಿರುತ್ತೆ ಅಂತಂದರೆ, ಅದು ಭೌತಿಕದ ಯಾವುದೇ ಒಂದು ಇದು ಇರೋದಿಲ್ಲ, ಭೌತಿಕದ ಯಾವುದೇ ವಸ್ತು ಇರೋದಿಲ್ಲ. ಆ ಶರೀರ, ಭಗವಂತನ ಶರೀರ, ಅಲ್ಲಿ ದೇಹ, ಮನಸ್ಸು, ಬುದ್ಧಿ ಇದೆಲ್ಲ ಬೇರೆ ಬೇರೆ ಇರೋದಿಲ್ಲ. ಅವನಿಗೆ ಸ್ಥೂಲಕಾಯ, ಸೂಕ್ಷ್ಮಕಾಯ, ಆತ್ಮ ಈ ರೀತಿ ಇರೋದಿಲ್ಲ. ಅವನ ಮನಸ್ಸು, ದೇಹ, ಸ್ವತಃ ಅವನು ಎಲ್ಲವೂ ಒಂದೇ. ಅಂದರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಕಠಿಣ ಆಗುತ್ತೆ. ಯಾಕೆ ಕೇಳಿದರೆ, ನಾವು ಈ ಭೌತಿಕ ಶರೀರದ ಬಗ್ಗೆ ನಾವು ನೋಡ್ತೇವೆ, ನಮ್ಮ ಕಣ್ಣಿಗೆ ಕಾಣುತ್ತೆ. ಭಗವಂತನ ಶರೀರ ನಮ್ಮ ಭೌತಿಕ ಇಂದ್ರಿಯಕ್ಕೆ ಅದು ಲಭ್ಯ ಅಲ್ಲ. ಕಾಣ್ತದೆಯಾ ಭಗವಂತ ನಮಗೆ ಈ ಭೌತಿಕ ಕಣ್ಣಿನಿಂದ? ಕಾಣಿಸೋದಿಲ್ಲ. ಸೊ ಹಾಗಾಗಿ ನಮಗೆ ಅದನ್ನ ಮತ್ತೆ ನಮ್ಮ ಒಂದು ಬುದ್ಧಿಗೆ ಭಗವಂತ ನಿಲುಕೋದಿಲ್ಲ, ಭಗವಂತ ನಮಗೆ ಅರ್ಥ ಮಾಡ್ಕೊಳ್ಳೋದು.
ಸೊ ಬುದ್ಧಿಯಿಂದ ಮತ್ತು ಮನಸ್ಸಿನ ಊಹಾಪೋಹದಿಂದಲೂ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ನಾವು ಗುರುವಿನಿಂದ, ಸಂಪ್ರದಾಯದ ಗುರುವಿನಿಂದ, ಶಾಸ್ತ್ರದಿಂದ ಅದನ್ನು ನಾವು ಕೇಳಿ ತಿಳ್ಕೊಂಡು ನಮ್ಮ ಸಂದೇಹಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಅಕಾಯ ಅಂತ ಬರೆದಿದೆ, ಅಸ್ನಾವಿರ ಅಂತ ಬರೆದಿದೆ. ಅಂದರೆ ಅದೇನು ನಿರಾಕಾರನ? ಆ ರೀತಿ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಬ್ರಹ್ಮ ಸಂಹಿತೆಯಲ್ಲಿ ಪರಮ ಪ್ರಭುವಿನ ಇಂಥದ್ದೇ ಒಂದು ವಿವರಣೆ ಇದೆ. ಅಲ್ಲಿ ಅವನನ್ನು ಸಚ್ಚಿದಾನಂದ ವಿಗ್ರಹ ಎಂದು ವರ್ಣಿಸಲಾಗಿದೆ. ಅಂದರೆ ಅವನು ದಿವ್ಯವಾದ ಅಸ್ತಿತ್ವ, ಜ್ಞಾನ ಮತ್ತು ಆನಂದಗಳನ್ನು ಪೂರ್ತಿಯಾಗಿ ಉಳ್ಳ ನಿತ್ಯ ಸ್ವರೂಪಿ. ಅವನಿಗೆ ಸಂಪೂರ್ಣವಾಗಿ ಬೇರೆಯೇ ಆದ ಶರೀರವಿದೆ ಎಂದು ವೈದಿಕ ಸಾಹಿತ್ಯಗಳು ಸ್ಪಷ್ಟವಾಗಿ ಹೇಳುತ್ತವೆ. ಹೀಗಾಗಿ ಕೆಲವು ವೇಳೆ ಅವನನ್ನು ನಿರಾಕಾರನೆಂದು ವಿವರಿಸಲಾಗಿದೆ. ನಿರಾಕಾರ ಎಂದರೆ ಅವನಿಗೆ ಮಣ್ಣತ್ತೆ ಆಕಾರವಿಲ್ಲ, ಅವನಿಗೆ ನಮ್ಮಂತೆ ಆಕಾರವಿಲ್ಲ ಮತ್ತು ನಾವು ನೋಡಲು ಸಾಧ್ಯವಾಗುವಂತ ಆಕಾರವಿಲ್ಲ ಎಂದರ್ಥ. ಭಗವಂತನು ತನ್ನ ಶರೀರದ ಯಾವುದಾದರೂ ಒಂದು ಭಾಗದಿಂದಲೇ ಏನು ಬೇಕಾದರೂ ಮಾಡಬಲ್ಲ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಅವನು ತನ್ನ ಪ್ರತಿಯೊಂದು ಅಂಗದಿಂದಲೂ ಇತರ ಇಂದ್ರಿಯಗಳ ಕೆಲಸಗಳನ್ನು ಮಾಡಬಲ್ಲ ಎಂದು ಅದರಲ್ಲಿ ಹೇಳಿದೆ. ಅಂದರೆ ಭಗವಂತನು ತನ್ನ ಕೈಗಳಿಂದ ನಡೆಯಬಲ್ಲ, ಕಾಲುಗಳಿಂದ ವಸ್ತುಗಳನ್ನು ಸ್ವೀಕರಿಸಬಲ್ಲ, ಕೈಕಾಲುಗಳಿಂದ ನೋಡಬಲ್ಲ, ಕಣ್ಣುಗಳಿಂದ ತಿನ್ನಬಲ್ಲ ಎಂದರ್ಥ. ಭಗವಂತನಿಗೆ ನಮ್ಮಂತೆ ಕೈಗಳು ಕಾಲುಗಳು ಇಲ್ಲದಿದ್ದರೂ ಅವನಿಗೆ ಬೇರೆ ಬಗೆಯ ಕೈಗಳು ಕಾಲುಗಳು ಇವೆ. ಅವುಗಳಿಂದ ಅವನು ನಾವು ಕೊಟ್ಟದ್ದನ್ನೆಲ್ಲ ಸ್ವೀಕರಿಸಬಲ್ಲ ಮತ್ತು ಎಲ್ಲರಿಗಿಂತ ವೇಗವಾಗಿ ಓಡಬಲ್ಲ ಎಂದು ಶ್ರುತಿ ಮಂತ್ರಗಳಲ್ಲಿ ಹೇಳಿದೆ. ಈ ವಿಷಯಗಳನ್ನು ಈ 8ನೆಯ ಮಂತ್ರದಲ್ಲಿ ಶುಕ್ರಂ ಸರ್ವಶಕ್ತ ಮೊದಲಾದ ಪದಗಳಿಂದ ಸ್ಥಿರೀಕರಿಸಿದೆ. 7ನೆಯ ಮಂತ್ರದಂತೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಈಗ ನಾವಿನ್ನು ಸಚ್ಚಿದಾನಂದ ವಿಗ್ರಹ ಅಂದ್ರೆ ಏನು ಅಂತ ತಿಳ್ಕೊಳ್ಳಕ್ಕೆ ನೋಡೋಣ. ಈಗ ಅವನು ಸತ್ ಚಿತ್ ಆನಂದ ವಿಗ್ರಹ, ಇದನ್ನ ಬ್ರಹ್ಮದೇವರು ಹೇಳಿದ್ದಾನೆ. ಸೊ ಅವನ ಅಸ್ತಿತ್ವ ಶಾಶ್ವತವಾದದ್ದು, ಮತ್ತೆ ಜ್ಞಾನ ಮತ್ತು ಆನಂದಗಳನ್ನು ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಮತ್ತು ನಿತ್ಯ ಸ್ವರೂಪಿ ಅಂದರೆ ಶಾಶ್ವತವಾದ ಸ್ವರೂಪ. ಅವನಿಗೆ ಬೇರೆಯಾದೇ ಶರೀರ ಇದೆ. ಅದು ಯಾವ ಥರ ಶರೀರ? ಶ್ವೇತಾಶ್ವತರ ಉಪನಿಷತ್ತಿನೆಲ್ಲ ಹೇಳ್ತಾರೆ. ಅಪಾನಿಪಾದೋ ಜವೀನೋ ಗೃಹೀತ ಪಶ್ಯತ್ ಅಚಕ್ಷು ಸಾ ಶೃಣೋತಿ ಅಕರ್ಣಂ. ಅಂದರೆ ಅವನಿಗೆ ಅಚಕ್ಷುವು ಕಣ್ಣಿಲ್ಲ, ಅಂದರೆ ಆದರೂ ನೋಡ್ತಾನೆ. ಹೇಗೆ ನೋಡ್ತಾನೆ? ಅವನಿಗೆ ದಿವ್ಯ ಕಣ್ಣುಗಳಿವೆ. ಆಮೇಲೆ ಸ ಐಕ್ಷತಃ ಅಂತ ಹೇಳ್ತಾರೆ. ಸ ಐಕ್ಷತಃ ಅಂದರೆ ಅವನು ನೋಡುತ್ತಾನೆ. ಈಗ ಅವನು ನೋಡುತ್ತಾನೆ, ದೃಷ್ಟಿಪಾತ ಕೊಡ್ತಾನೆ ಐಕ ಜಗತ್ತಿನ ಮೇಲೆ, ಆಗ ಸೃಷ್ಟಿಯಾಗುತ್ತೆ. ಸೊ ಐಕ್ಷತಃ, ಅವನಿಗೆ ಹೇಗೆ ನೋಡ್ತಾನೆ? ತನ್ನ ದಿವ್ಯ ಕಣ್ಣುಗಳಿಂದ. ಯಾಕಂದರೆ ಈ ಪ್ರಕೃತಿಯಲ್ಲಿ ಸೃಷ್ಟಿಯಾಗುವ ಮುಂಚೆ ಇದೆಲ್ಲ ನಡೆಯುತ್ತದೆ. ಅಂದರೆ ಈ ಎಲ್ಲ ಯಾವುದೂ ಕೂಡ ಸೃಷ್ಟಿಯಾದದ್ದು ಎಲ್ಲವೂ ಕೂಡ ಆಮೇಲೆ ಬಂದದ್ದು. ಸೊ ಹಾಗಾಗಿ ಸ ಐಕ್ಷತಃ ಅಂದರೆ ಅದು ಯಾವುದು? ಭಗವಂತ. ಸೊ ಅವನು ತನ್ನ ದಿವ್ಯ ಕಣ್ಣುಗಳಿಂದ ನೋಡುತ್ತಾನೆ. ಆಮೇಲೆ ಸಾ ಶೃಣೋತಿ ಅಕರ್ಣ ಅಂದರೆ ಅವನಿಗೆ ಕಿವಿ ಇಲ್ಲ, ಆದರೆ ಅವನು ಕೇಳ್ತಾನೆ. ಕಿವಿ ಇಲ್ಲ, ಕೇಳ್ತಾನೆ. ಹೇಗೆ ಕಿವಿ ಇಲ್ಲ ಕೇಳ್ತಾನೆ ಅಂದರೆ ಅವನಿಗೆ ಭೌತಿಕ ಕಿವಿಗಳಿಲ್ಲ, ಅವನದು ದಿವ್ಯವಾದ ಕಿವಿ. ಆಮೇಲೆ ಅಪಾದೋ ಜವೀನೋ ಗೃಹೀತ, ಅವನಿಗೆ ಪಾದಗಳಿಲ್ಲ, ಆದರೂ ಅವನು ನಡೀತಾನೆ, ಅವನು ವೇಗವಾಗಿ ನಡೀತಾನೆ. ಈಗ ಮಂತ್ರ 4ರಲ್ಲಿ ನಾವು ನೋಡಿದ್ದೇವೆ, ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಷತ್ ತದ್ದಾವತೋ ಅನ್ಯತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವ ದದಾತಿ. ಇದೇ ಈಶೋಪನಿಷತ್ತಿನಲ್ಲಿ 4ನೆಯ ಒಂದು ಮಂತ್ರದಲ್ಲಿ ಹೇಳಿದೆ. ಅವನು ಮನಸ್ಸಿಗಿಂತಲೂ ವೇಗವುಳ್ಳವನು, ಓಡುತ್ತಿರುವ ಇತರ ಎಲ್ಲ ಜೀವಿಗಳನ್ನು ಹಿಂದೆ ಹಾಕಬಲ್ಲನು.
ಅಷ್ಟು ವೇಗವಾಗಿ ಓಡ್ತಾನೆ. ಕಾಲಿಲ್ಲದೆ ಓಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಆಗೋದಿಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಹಾ, ಈಗ ಭಗವಂತ ಸೃಷ್ಟಿ ಮಾಡಿದ ಎಲ್ಲ ಜೀವಿಗಳಿಗೂ ಅಂಗಾಂಗಗಳಿವೆ. ಹಾಗಾದರೆ ಅವನಿಗೆ ಅಂಗಾಂಗಗಳು ಹೇಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ? ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ, ಬ್ರಹ್ಮನೇ ಹೇಳಿದ್ದಾನೆ. ಅಂದ್ರೆ ಬ್ರಹ್ಮ ಭಗವಂತನನ್ನ ಸ್ವತಃ ನೋಡಿದ್ದಾನೆ. ಭಗವಂತ ಅವನಿಗೆ ದರ್ಶನ ಕೊಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ಸಂತೋಷದಿಂದ ಅತ್ಯಂತ ಸಂತೋಷ ಪಟ್ಕೊಂಡು ಅವನಿಗೆ ದರ್ಶನ ಕೊಡ್ತಾನೆ. ತನ್ನ ದರ್ಶನ, ತನ್ನ ಧಾಮದ ದರ್ಶನ ಎಲ್ಲ ಕೊಡ್ತಾನೆ. ಅದು ಭಾಗವತಮಲ್ಲಿ ಇದೆ. ಸೊ ಆ ಭಗವಂತನನ್ನು ನೋಡಿ ಬ್ರಹ್ಮ ವಿವರಣೆ ಕೊಡ್ತಾನೆ. ಅದರಲ್ಲಿ ಆ ಭಗವಂತನ ಅಂಗಾಂಗಗಳು ಹೇಗಿದೆ ಹೇಳ್ತಾನೆ ಬ್ರಹ್ಮ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅವನ ಅಂಗಾಂಗಗಳು ಹೇಗಿರುತ್ತೆ ಅಂತಂದ್ರೆ, ಅವನ ಯಾವುದೇ ಅಂಗದಿ, ಆ ಶರೀರದ ಯಾವುದೇ ಭಾಗದಿಂದ ಏನು ಬೇಕಾದರೂ ಮಾಡಬಲ್ಲ. ಈಗ ನಾವು ಅಂದರೆ ಈಗ ನಾವು ಬದ್ಧಾತ್ಮರು, ನಾವು ಜೀವಾತ್ಮರು, ನಾವು ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ. ಈಗ ನಮಗೆ ನಮ್ಮ ಕಣ್ಣಿಂದ ನಾವು ನೋಡ್ಲಿಕ್ಕೆ, ಕಣ್ಣಿಂದ ಮಾತ್ರ ಸಾಧ್ಯ. ಕೈಯಿಂದ ನೋಡ್ಲಿಕ್ಕಾಗತ್ತಾ? ಕಾಲಿಂದ ನೋಡ್ಲಿಕ್ಕಾಗತ್ತಾ? ಇಲ್ಲ. ನಾವು ನಮ್ಮ ಒಂದೊಂದು ಅಂಗಾಂಗ ಒಂದೊಂದೇ ಕೆಲಸ ಮಾಡುತ್ತೆ. ಕಿವಿಯಿಂದ ನಮಗೆ ಕೇಳಲಿಕ್ಕೆ ಸಾಧ್ಯ, ಕಿವಿಯಿಂದ ಬೇರೆ ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೈಯಿಂದ ನಾವೇನಾದ್ರೂ ಎತ್ತಬಹುದು, ಕೆಲಸ ಮಾಡ್ಬೋದು, ಆದರೆ ಬೇರೆ ಯಾವುದರಿಂದನೂ ಅದನ್ನು ಮಾಡ್ಲಿಕ್ಕಾಗಲ್ಲ. ಆಮೇಲೆ ನಮಗೆ ಜನನೇಂದ್ರಿಯದಿಂದ ನಾವು ಸೃಷ್ಟಿ ನಮ್ಮ ಅಂದ್ರೆ ಉತ್ಪನ್ನ ಮಾಡ್ಬೋದು ಮಕ್ಕಳನ್ನ. ಅದು ಇದೆಲ್ಲ ಒಂದೊಂದು ಅಂಗಾಂಗ ಒಂದೊಂದು ಕೆಲಸ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಆದರೆ ಭಗವಂತನ ಸಚ್ಚಿದಾನಂದ ವಿಗ್ರಹ ಹೇಗಿರುತ್ತೆ ಕೇಳಿದರೆ, ಅವನು ಶರೀರದ ಯಾವುದೇ ಭಾಗದಿಂದ ಏನು ಬೇಕಾದರೂ ಮಾಡಬಲ್ಲ. ಅಂದರೆ ಅವನು ತನ್ನ ಕೈಗಳಿಂದ ನಡೆಯಬಲ್ಲ. ಕೈಗಳಿಂದ ನಮಗೆ ನಡಿಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅವನು ಕೈಗಳಿಂದ ನಡೆಯಬಲ್ಲ. ಕಾಲುಗಳಿಂದ ವಸ್ತುಗಳನ್ನು ಸ್ವೀಕರಿಸಬಲ್ಲ. ಮತ್ತೆ ಕಣ್ಣಿನಿಂದ ಪ್ರಸಾದವನ್ನು ಸ್ವೀಕರಿಸಬಲ್ಲ. ಅವನು ಕಣ್ಣೋಟ ಮಾಡಿದರೆ ಪ್ರಸಾದವನ್ನ ಸ್ವೀಕರಿಸಬಲ್ಲ. ಆಮೇಲೆ ಅವನು ಅವನು ಆ ಕಣ್ಣೋಟದಿಂದ ಪ್ರಕೃತಿಗೆ ಗರ್ಭಾಧಾನವನ್ನು ಮಾಡ್ತಾನೆ. ಅವನು ಪ್ರಕೃತಿ ಹತ್ರ ದೃಷ್ಟಿಪಾತ ಮಾಡಿದ್ರೆ ಪ್ರಕೃತಿ ಗರ್ಭೀಕೃತವಾಗುತ್ತೆ. ಅಂದರೆ ಅವನಿಗೆ ಗರ್ಭಾಧಾನ ಮಾಡಲಿಕ್ಕೆ ಅವನಿಗೆ ಆ ಜನನೇಂದ್ರಿಯವನ್ನು ಉಪಯೋಗಿಸಬೇಕು. ಈ ರೀತಿಯಾದದ್ದು ಇಲ್ಲ. ಸೊ ಹಾಗಾಗಿ ನಮಗೆ ಮತ್ತು ಭಗವಂತನಿಗೆ ಇರ್ತಕ್ಕಂತಹ ಶರೀರದ ಅಂಗಾಂಗಗಳು ಬೇರೆ ಇದೆ. ಭಗವಂತನ ಶರೀರ ಅದು ಸಚ್ಚಿದಾನಂದ ವಿಗ್ರಹ. ಸೊ ಹಾಗಾಗಿ ಅವನಿಗೆ ಆ ರೀತಿಯಾದ ಕೈಕಾಲುಗಳು, ಅಂಗಾಂಗಗಳು ಇವೆ. ನಮ್ಮ ಹಾಗೆ ಭಗವಂತನಿಗೆ ಮನಸ್ಸು ಇದೆ, ಭಗವಂತನಿಗೆ ಬುದ್ಧಿ ಇದೆ, ಭಗವಂತನಿಗೆ ಪ್ರಜ್ಞೆ ಇದೆ. ನಮ್ಮ ಪ್ರಜ್ಞೆ ಸೀಮಿತವಾದ ಪ್ರಜ್ಞೆ, ಭಗವಂತನ ಪ್ರಜ್ಞೆ ಪರಮ ಪ್ರಜ್ಞೆ. ಅವನು ಎಲ್ಲ ಸೃಷ್ಟಿಯ ಎಲ್ಲ ಆಧ್ಯಾತ್ಮಿಕ ಪ್ರಪಂಚ, ಸೃಷ್ಟಿಯಾದ ಭೌತಿಕ ಪ್ರಪಂಚ, ಎಲ್ಲ ಮೂಲಗಳಲ್ಲಿ ಎಲ್ಲವನ್ನೂ ಕೂಡ ಅವನಿಗೆ ಪ್ರಜ್ಞೆ ಇದೆ. ಅವನ ಪ್ರಜ್ಞೆ ಅಂದರೆ ಅವನಿಗೆ ಅರಿವಿದೆ. ಈಗ ನಮಗೆ ನಮ್ಮ ದೇಹದ ಮಾತ್ರ ಅರಿವಿದೆ. ನಿಮ್ಮ ದೇಹದಲ್ಲಿ ಏನು ನಡೀತದೆ, ನೋವಿದೆಯಾ ಅಥವಾ ಏನಾದರೂ ಅದು ನಿಮ್ಮ ದೇಹದಲ್ಲಿ ಇದೆ, ನಮಗೆ ಗೊತ್ತಿಲ್ಲ. ನನ್ನ ದೇಹ ನಮಗೆ ಗೊತ್ತು. ಸೊ ಆದರೆ ಭಗವಂತನಿಗೆ ಎಲ್ಲರ ದೇಹದಲ್ಲಿಯೂ ಗೊತ್ತಿದೆ ಏನು ನಡೀತಾ ಇದೆ, ಮೂಲೆಯಲ್ಲಿ ಏನು ನಡೀತಾ ಇದೆ, ಅದರದ ಒಂದು ಗ್ರಹಿಕೆ ಭಗವಂತನಿಗೆ ಅರಿವಿದೆ. ಸೊ ಹಾಗಾಗಿ ಭಗವಂತನಿಗೆ ಪ್ರಜ್ಞೆ ಇದೆ, ಅವನ ಪ್ರಜ್ಞೆ. ಆಮೇಲೆ ಭಗವಂತನಿಗೆ ಬುದ್ಧಿ ಇದೆ, ಮನಸ್ಸು ಇದೆ. ಆದರೆ ಆ ಬುದ್ಧಿ, ಮನಸ್ಸು, ಭಗವಂತನ ಶರೀರ ಎಲ್ಲವೂ ಕೂಡ ಒಂದೇ. ಹಾಗಾಗಿ ಅವನು ಎಲ್ಲರಿಗಿಂತ ವೇಗವಾಗಿ ಓಡಬಲ್ಲ. ಅದನ್ನು ನಾವು ನೋಡಿದ್ದೇವೆ. ಕ್ಷಣ ಮಾತ್ರದಲ್ಲಿ ಶುದ್ಧ ಭಕ್ತರಿಗಾಗಿ ಅವನು ಓಡಿ ಬರಬಲ್ಲ. ಪ್ರಹ್ಲಾದನಿಗೆ ಒಂದು ಕ್ಷಣ ಮಾತ್ರದಲ್ಲಿ ಅವನಿಗೆ ನರಸಿಂಹಾವತಾರವನ್ನು ಎತ್ತಿದ್ದಾನೆ. ಇದರಲ್ಲಿ ಹೇಗೆ ಸಾಧ್ಯ? ಇದು ಅಲ್ಲ ಅವನ ಒಂದು ಸರ್ವಶಕ್ತವಾದ ಅವನ ಇಂದ್ರಿಯಗಳು. ಅವನು ಸರ್ವಶಕ್ತನಾದವನು. ಇದಕ್ಕೆ ಶುಕ್ರಂ ಅಂತ ಹೇಳ್ತಾರೆ, ಸರ್ವಶಕ್ತ. ಅಂದರೆ ಎಲ್ಲರಿಗಿಂತನೂ, ಅಂದರೆ ಎಲ್ಲವೂ ಅವನಿಂದ ಸಾಧ್ಯ. ಅವನಿಂದ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು ಈ ವಿಷಯ ಇಲ್ಲವೇ ಇಲ್ಲ. ಸರ್ವಶಕ್ತ, ಆಮ್ನಿಪೊಟೆಂಟ್. ಸೊ ಹಾಗಾಗಿ ಈ ಸರ್ವಶಕ್ತ ಅವನು ಯಾವ ರೀತಿ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಮುಂದಿನ ಒಂದು
ಪ್ಯಾರದಲ್ಲಿ ಅರ್ಚಾ ವಿಗ್ರಹದ ವಿಚಾರದಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಳನೆಯ ಮಂತ್ರದ ಏಳನೆಯ ಮಂತ್ರದಂತೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಆಚಾರ್ಯರಿಂದ ಸ್ಥಾಪಿತವಾದ ಭಗವಂತನ ಅರ್ಚಾ ವಿಗ್ರಹಕ್ಕೂ ಭಗವಂತನ ಮೂಲ ಸ್ವರೂಪಕ್ಕೂ ಭೇದವಿಲ್ಲ. ಭಗವಂತನ ಮೂಲ ರೂಪವೆಂದರೆ ಶ್ರೀಕೃಷ್ಣನದು. ಶ್ರೀಕೃಷ್ಣನೇ ತನ್ನನ್ನು ಬಲದೇವ, ರಾಮ, ನೃಸಿಂಹ, ವರಾಹ ಮೊದಲಾದ ಅಸಂಖ್ಯಾತ ರೂಪಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಇವೆಲ್ಲ ಒಬ್ಬನೇ ಭಗವಂತನ ರೂಪಗಳು. ಅದೇ ರೀತಿ ದೇವಸ್ಥಾನಗಳಲ್ಲಿ ಆರಾಧಿಸುವ ಅರ್ಚಾ ವಿಗ್ರಹವು ಭಗವಂತನ ವಿಸ್ತೃತ ರೂಪ. ಅರ್ಚಾ ವಿಗ್ರಹವನ್ನು ಅರ್ಚಿಸುವುದರಿಂದ ಮಾನವನು ಭಗವಂತನನ್ನು ಒಮ್ಮೆಲೇ ಸಮೀಪಿಸಬಹುದು ಮತ್ತು ಅವನು ತನ್ನ ಸರ್ವಶಕ್ತ ಬಲದಿಂದ ಭಕ್ತನ ಸೇವೆಯನ್ನು ಸ್ವೀಕರಿಸುತ್ತಾನೆ. ಭಗವಂತನ ಅರ್ಚಾ ವಿಗ್ರಹವು ಆಚಾರ್ಯರ ಕೋರಿಕೆಯ ಮೇರೆಗೆ ಅವತರಿಸುತ್ತದೆ. ಭಗವಂತನ ಸರ್ವಶಕ್ತ ಬಲದಿಂದ ಭಗವಂತನ ಮೂಲ ರೂಪದಲ್ಲಿ ವರ್ತಿಸುತ್ತದೆ. ಈಶೋಪನಿಷತ್ತಿನ ಅಥವಾ ಇತರ ಯಾವುದೇ ಶ್ರುತಿ ಮಂತ್ರಗಳ ಜ್ಞಾನವಿಲ್ಲದ ಮೂರ್ಖರು ಶುದ್ಧ ಭಕ್ತರಿಂದ ಅರ್ಚಿಸಲ್ಪಡುವ ಅರ್ಚಾ ವಿಗ್ರಹವು ಭೌತ ವಸ್ತುಗಳಿಂದ ಆದದ್ದು ಎಂದು ಭಾವಿಸುತ್ತಾರೆ. ಇದು ಭೌತ ರೂಪವೆಂದು ಮೂರ್ಖರ ಅಥವಾ ಕನಿಷ್ಠ ಅಧಿಕಾರಿಗಳ ಕಣ್ಣುಗಳು ಭಾವಿಸಬಹುದು. ಆದರೆ ಭಗವಂತನು ಸರ್ವಶಕ್ತನೂ ಸರ್ವಜ್ಞನೂ ಆದ್ದರಿಂದ ಭೌತ ವಸ್ತುಗಳನ್ನು ಚೇತನವಾಗಿಯೂ ಚೇತನವನ್ನು ಭೌತ ವಸ್ತುವನ್ನಾಗಿಯೂ ತನ್ನ ಮನದ ಬಂದಂತೆ ವರ್ತಿಸಬಲ್ಲನು ಎಂಬುದು ಅಂಥ ಜನರಿಗೆ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಈಗ ಅರ್ಚಾ ವಿಗ್ರಹದ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅರ್ಚಾ ವಿಗ್ರಹ ಅಂದ್ರೆ ಅದು ಅವತಾರ. ಅವತಾರ ನಾವೀಗ ಭಗವಂತನ ಅವತಾರದ ಬಗ್ಗೆ ಎಲ್ಲ ಕೇಳಿದ್ದೇವೆ ಅಲ್ವಾ? ಭಗವಂತನಿಗೆ ಹೇಗೆ ಅನಂತ ಅವತಾರಗಳಿವೆ. ಭಗವಂತನ ಅವತಾರಗಳು ಹೇಗೆ ಬರ್ತದೆ ಅಂದ್ರೆ ಸಮುದ್ರದ ಅಲೆಗಳ ತರ ಬರ್ತದೆ ಹೋಗ್ತದೆ. ಅಲೆಗಳಿಗೆ ಏನಾದ್ರೂ ಲೆಕ್ಕ ಇಡ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಸಮುದ್ರದಲ್ಲಿ ಬರುವ ಅಲೆಗಳಿಗೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ ಮಾತಾಜಿ. ಅಲೆಗಳು ಬರುತ್ತವೆ ಹೋಗುತ್ತವೆ, ನಿರಂತರವಾಗಿ ಬರುತ್ತವೆ ಹೋಗುತ್ತವೆ. ಅದೇ ರೀತಿ ಆ ಭಗವಂತನ ಅವತಾರಗಳು ಬರುತ್ತವೆ ಹೋಗುತ್ತವೆ, ಬರುತ್ತವೆ ಹೋಗುತ್ತವೆ. ಅವತಾರಗಳಿಗೆ ಲೆಕ್ಕವೇ ಇಲ್ಲ. ಆದರೆ ನಾವು ಕೇಳಿರ್ತಕ್ಕಂಥ ಅವತಾರಗಳು ಹೆಚ್ಚಿನಾಗಿ ನಾವು ಕೇಳಿರ್ತೇವೆ. ಸೊ ಹಾಗಾಗಿ ಇಲ್ಲಿ ಹೇಗೆ ಹೇಳ್ತಾರೆ, ಆ ಒಂದು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನೇ ಹೇಳ್ತಾನೆ, ರಾಮಾದಿಮೂರ್ತಿ ಶುಕಲಾ ನಿಯಮೇನ ತಿಷ್ಟಂ ನಾನಾ ಅವತಾರಂ ಅಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಭಗವಂತನಿಂದ ಅನೇಕ ಅವತಾರಗಳಾಗತ್ತೆ, ಆದರೆ ಭಗವಂತ ಮೂಲ ಪುರುಷ, ಆದಿಪುರುಷ. ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಅಲ್ಲಿ ಹೇಗೆ ಕೇಳಿದ್ರೆ, ಶ್ರೀಕೃಷ್ಣನಿಂದ ಬಲರಾಮ, ಅವನು ಮೊದಲ ವಿಸ್ತರಣೆ. ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣನಿಂದ ನಾರಾಯಣ, ನಾರಾಯಣನಿಂದ ಮತ್ತೆ ಎರಡನೆಯ ಸಂಕರ್ಷಣ, ಎರಡನೆಯ ಸಂಕರ್ಷಣದಿಂದ ಎಲ್ಲ ಇದುಗಳು ಅವತಾರಗಳು ಎರಡನೇ ಸಂಕರ್ಷಣದ ಪುರುಷ ಅವತಾರಗಳು ಬರುತ್ತೆ. ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಹೀಗೆ ಎಲ್ಲ ಅವತಾರಗಳು. ಮತ್ತೆ ಅನೇಕ ಅವತಾರಗಳು. ಗುಣಾವತಾರ. ಗುಣಾವತಾರ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಅಂತಂದರೆ ಅವನು ಈ ರಜೋಗುಣದ ಅವಕ್ಕೆ ಸಂಬಂಧಪಡ್ತಾನೆ. ವಿಷ್ಣು ಸತ್ವಗುಣಕ್ಕೆ ಸಂಬಂಧಪಡ್ತಾನೆ. ಮತ್ತು ಶಿವ ಅವನು ತಮೋ ಗುಣಕ್ಕೆ ಸಂಬಂಧಪಡ್ತಾನೆ. ಸೊ ಗುಣಾವತಾರ, ಯುಗಾವತಾರ, ಪ್ರತಿಯೊಂದು ಯುಗದಲ್ಲಿಯೂ ಅವತಾರ ಮಾಡ್ತಾನೆ. ಅಂದರೆ ಕೃತಯುಗ, ಕೃತಯುಗದಲ್ಲಿ ನರನಾರಾಯಣ. ಆಮೇಲೆ ಕೃತಯುಗ ಅದಾದ್ಮೇಲೆ ತ್ರೇತಾಯುಗ. ತ್ರೇತಾಯುಗದಲ್ಲಿ ರಾಮನಾಗಿ ಬರ್ತಾನೆ. ಆಮೇಲೆ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬರ್ತಾನೆ. ಕಲಿಯುಗದಲ್ಲಿ ಅವನು ಇದು ನಮ್ಮ ಇವರಾಗಿ ಬರ್ತಾನೆ. ಅಂದ್ರೆ ನಮ್ಮ ಚೇತನ ಪ್ರಭುಗಳಾಗಿ ಬರ್ತಾನೆ. ಸೊ ಆಮೇಲೆ ಅವನು ಕಲ್ಕಿ ಅವತಾರವನ್ನು ತೆಗಿತಾನೆ. ಸೊ ಹಾಗಾಗಿ ಈ ರೀತಿಯಾದ ಅವತಾರಗಳು ಅನೇಕ ಭಗವಂತನದು. ಆಮೇಲೆ ಅವನು ಪ್ರತಿ ಮನ್ವಂತರಗಳಲ್ಲೂ ಮನ್ವಂತರ ಅವತಾರವಾಗಿ ಬರ್ತಾನೆ. ಆಮೇಲೆ ಪ್ರತಿ ಒಂದು ಶಕ್ತ್ಯಾವೇಶ ಅವತಾರವಾಗಿ ಬರ್ತಾನೆ.
ಜ್ಞಾನಶಕ್ತಿ ಅವತಾರ, ಆ 4 ಕುಮಾರರು, ಆಮೇಲೆ ಪೃಥು ಮಹಾರಾಜ ಅಂದ್ರೆ ಭೂಶಕ್ತಿ ಅವತಾರ. ಹರೇ ಕೃಷ್ಣ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಹರೇ ಕೃಷ್ಣ. ಜ್ಞಾನಶಕ್ತಿ ಅವತಾರ, ಆಮೇಲೆ ಇದು ವೇದವ್ಯಾಸರು ಅವರು ಸಾಹಿತ್ಯ ಶಕ್ತಿ ಅವತಾರ. ಹೀಗೆ ಅನೇಕ ಶಕ್ತ್ಯಾವೇಶ ಅವತಾರಗಳನ್ನು ಕೂಡ ಮಾಡ್ತಾನೆ. ಈ ರೀತಿ ಅಸಂಖ್ಯಾತ ರೂಪಗಳಲ್ಲಿ ಅವತಾರ ಮಾಡ್ತಾನೆ. ಆದರೆ ಅರ್ಚಾ ವಿಗ್ರಹ ಅದು ಕೂಡ ಅವತಾರ. ಇದು ನಮಗೆ ಗೊತ್ತಿತ್ತಾ ಹರೇ ಕೃಷ್ಣ? ಅರ್ಚಾ ವಿಗ್ರಹ ಅವತಾರ ಅಂತ ಗೊತ್ತಿತ್ತಾ ಹರೇ ಕೃಷ್ಣ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಅದು ಅರ್ಚಾ ವಿಗ್ರಹ, ಅದು ಅವತಾರ, ಭಗವಂತನ ಅವತಾರ, ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ ನೋಡಿ. ದೇವಸ್ಥಾನಗಳಲ್ಲಿ ಆರಾಧಿಸುವ ಅರ್ಚಾ ವಿಗ್ರಹವು ಭಗವಂತನ ವಿಸ್ತೃತ ರೂಪ. ಸೊ ಈ ಅರ್ಚಾ ವಿಗ್ರಹ ಇದು ಯಾಕೆ ಈ ತರ ಅವತಾರ ಮಾಡ್ತಾನಂದ್ರೆ, ಅವನು ಆ ಭಗವಂತನ ಒಂದು ಆಚಾರ್ಯರು ಬೇಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಬದ್ಧಾತ್ಮರುಗಳಿಗೆ ನೀನು ಸೇವೆಯನ್ನು ಸ್ವೀಕರಿಸಲಿಕ್ಕೆ ಬಾ ನೀನು ಅಂತ ಬೇಡ್ಕೊಳ್ತಾರೆ. ಯಾಕೆಂದ್ರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಭಗವಂತ. ಸೊ ಹಾಗಾಗಿ ಕಣ್ಣಿಗೆ ಕಾಣುವ ರೂಪದಲ್ಲಿ ನಮಗೆ ಬಂದು ನಮ್ಮಿಂದ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಬರ್ತಾನೆ. ಸೊ ಅದು ಹೇಗೆ ಕೇಳಿದರೆ, ಈಗ ಅರ್ಚಾ ವಿಗ್ರಹದಲ್ಲಿ ಅನೇಕ ರೀತಿಯ ಅರ್ಚಾ ವಿಗ್ರಹಗಳು, ಕೆಲವೊಂದು ಒಂದು ಲೋಹದ ವಿಗ್ರಹ, ಕೆಲವೊಂದು ಕಲ್ಲಿನ ವಿಗ್ರಹ, ಆಮೇಲೆ ಕೆಲವೊಂದು ಮರದ ವಿಗ್ರಹ, ಹೀಗೆ ಆಮೇಲೆ ಮಣ್ಣಿನಿಂದ ಮಾಡಿದ ವಿಗ್ರಹಗಳಿರ್ಬೋದು, ಆಮೇಲೆ ಮರಳಿನಲ್ಲಿ ಆ ರೂಪವನ್ನು ತೆಗೆಯಬಹುದು, ಅಥವಾ ಫೋಟೋದ ರೂಪದಲ್ಲಿ ಇರಬಹುದು ಭಗವಂತ, ಅಥವಾ ಮಾನಸಿಕ ರೂಪದಲ್ಲಿಯೂ ಕೂಡ ಭಗವಂತನನ್ನು ನಾವು ಆ ರೂಪವನ್ನು ಗ್ರಹಿಸಿಕೊಳ್ಳಬಹುದು. ಆದರೆ ಇಲ್ಲಿ ಈ ಅರ್ಚಾ ವಿಗ್ರಹ, ಈಗ ಕಣ್ಣಿಗೆ ಕಾಣ್ತಕ್ಕಂಥ ಅರ್ಚಾ ವಿಗ್ರಹ ನಮಗೆ ಭೌತ ವಸ್ತುವಿನಿಂದ ಆದ ಹಾಗೆ ನಮಗೆ ಕಣ್ಣಿಗೆ ಕಾಣುತ್ತೆ ಅಲ್ವಾ ಹರೇ ಕೃಷ್ಣ? ಲೋಹ ಅಂದ್ರೆ ಭೌತ ವಸ್ತು ಅಲ್ವಾ? ಕಲ್ಲು ಮಾಡಿರೋದು ಅಂದ್ರೆ ಕಲ್ಲು ಅಂದ್ರೆ ಭೌತ ವಸ್ತು. ಆದರೆ ಭಗವಂತನಿಗೆ ಭೌತಿಕ ವಸ್ತು ಒಂದೇ, ಆಧ್ಯಾತ್ಮಿಕ ವಸ್ತು ಒಂದೇ. ಯಾಕೆಂದ್ರೆ ಎರಡೂ ಕೂಡ ಅವನಿಂದನೇ ಬರುತ್ತದೆ. ಅವನಿಂದ ಹೇಗೆ ಬರ್ತದೆ ಕೇಳಿದರೆ, ಅದು ಈಗ ಭಗವಂತನಿಂದ ಎಲ್ಲವೂ ಬರುತ್ತದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದನೇ ಎಲ್ಲವೂ ಹೊರಹೊಮ್ಮುತ್ತದೆ ಅಂತ ಭಗವಂತ 10ನೇ ಅಧ್ಯಾಯ ಭಗವದ್ಗೀತೆ 8ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ಈ ಭೌತಿಕ ಎಲ್ಲ ವಸ್ತುಗಳು ಕೂಡ ಭಗವಂತನಿಂದಲೇ ಹೊರಹೊಮ್ಮೋದ್ರಿಂದ ಭಗವಂತನಿಗೆ ಭೌತಿಕವೂ ಒಂದೇ, ಆಧ್ಯಾತ್ಮಿಕವೂ ಒಂದೇ. ಅವನು ಸರ್ವಶಕ್ತ. ಈ ಭೌತಿಕ ರೂಪವ, ಅದು ಭೌತಿಕ ವಸ್ತುಗಳು ಆಧ್ಯಾತ್ಮಿಕೃತ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಉಂಟು. ಅವನು ಸರ್ವಶಕ್ತ. ಆದ್ದರಿಂದ ಈಗ ಅರ್ಚಾ ವಿಗ್ರಹ, ಸೊ ಈ ಅರ್ಚಾ ವಿಗ್ರಹದ ಅವತಾರ ಅಂದರೆ ಅವನು ಯಾವಾಗ ಅರ್ಚಾ ವಿಗ್ರಹದಲ್ಲಿ ಅವನು ಬರ್ತಾನೆ ಭಗವಂತ ಭಕ್ತರ ಸೇವೆ ಮಾಡಲಿಕ್ಕೆ, ಅವನು ವಿಗ್ರಹವಾಗಿ ಉಳಿಯೋದಿಲ್ಲ, ಅವನು ಸ್ವಯಂ ಭಗವಂತನೇ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅರ್ಚಾ ವಿಗ್ರಹದಲ್ಲಿ ಮೂಲ ರೂಪದಲ್ಲಿ ಬರ್ತಾನೆ. ನೋಡಿ, ಅರ್ಚಾ ವಿಗ್ರಹಕ್ಕೂ ಭಗವಂತನ ಮೂಲ ಸ್ವರೂಪಕ್ಕೂ ಭೇದವಿಲ್ಲ. ಅಂದ್ರೆ ಯಾರು ಈ ಭಗವಾನ್ ಕೃಷ್ಣನ ಅರ್ಚಾ ವಿಗ್ರಹ ಇದೆ, ಸೊ ಆ ವಿಗ್ರಹಕ್ಕೂ ಮೂಲ ಗೋಲೋಕದಲ್ಲಿ ಭಗವಂತ ಇದ್ದಾನೆ. ಸೊ ಆ ಭಗವಂತನ ಸಚ್ಚಿದಾನಂದ ರೂಪಕ್ಕೂ ವ್ಯತ್ಯಾಸವೇ ಇಲ್ಲ. ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಅಂದ್ರೆ ಕೆಲವು ಅಂದ್ರೆ ಅಭಕ್ತರಿಗೆ ಅಥವಾ ಮೂರ್ಖರಿಗೆ ಅಥವಾ ಕನಿಷ್ಠ ಅಧಿಕಾರಿಗಳಿಗೆ ಅವರಿಗೆ ಏನು ಅದು ವಿಗ್ರಹ ರೂಪವಾಗಿ ಕಾಣಬಹುದು ಅಲ್ವಾ? ಆದರೆ ಭಗವಂತ ಸರ್ವಶಕ್ತ. ಶುಕ್ರಂ, ಇಲ್ಲಿ ಹೇಳಿರೋದು ಶುಕ್ರಂ ಅಂದ್ರೆ ಸರ್ವಶಕ್ತ. ಆದ್ದರಿಂದ ಅವನು ಸರ್ವಜ್ಞ, ಸರ್ವಶಕ್ತ ಮತ್ತು ಸರ್ವಜ್ಞ ಮತ್ತು ಸರ್ವಶಕ್ತ ಆಗಿರೋದ್ರಿಂದ ಅವನು ಭೌತ ವಸ್ತುವನ್ನು ಚೇತನವಾಗಿಯೂ, ಚೇತನ ವಸ್ತುವನ್ನು ಭೌತ ವಸ್ತುವಾಗಿಯೂ ತನ್ನ ಮನ ಬಂದಂತೆ ಪರಿವರ್ತಿಸಬಲ್ಲನು. ಸೊ ಹಾಗಾಗಿ ಇಲ್ಲಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಯಾರು ಅಂದ್ರೆ ಈ ಭಗವಂತನನ್ನ ಆ ವಿಗ್ರಹವನ್ನ, ಅವತಾರ, ಅದು ವಿಗ್ರಹ ಅವತಾರ, ಆ ವಿಗ್ರಹವನ್ನ ಯಾರು ಭಗವಂತ ಎಂದು ಅವನಿಗೂ ವ್ಯತ್ಯಾಸವಿಲ್ಲ, ಇದು ಭಗವಂತನೇ ಎಂದು ತಿಳಿದು ಯಾರು ಆ ವಿಗ್ರಹದ ಸೇವೆ ಮಾಡ್ತಾರೆ ಅವರಿಗೆ ಭಗವಂತನಾಗಿಯೇ ಇರ್ತಾನೆ. ಅವನು ಶ್ರೀ ವಿಗ್ರಹವಾಗ್ತಾನೆ. ಅಲ್ಲಿ
ಅದು ಆಧ್ಯಾತ್ಮಿಕ ತನ್ನ ಸ್ವರೂಪದಿಂದ ಆಗ್ತಾನೆ. ಈಗ ಪ್ರಾಣ ಪ್ರತಿಷ್ಠೆ, ಈ ಪ್ರಾಣ ಪ್ರತಿಷ್ಠೆ ಆದಾಗ ಅಲ್ಲಿ ಅವನು ಭಗವಂತ ಇರ್ತಾನೆ. ಪ್ರಾಣ ಪ್ರತಿಷ್ಠೆ ಆಗಲೇಬೇಕು ಅಂತ ಇಲ್ಲಂತೆ. ಯಾವಾಗ ಭಕ್ತರು ತನ್ನ ಒಂದು ಭಕ್ತಿ ಭಾವದಿಂದ ಅದನ್ನು ಪೂಜೆ ಮಾಡ್ತಾರೆ, ಅದಕ್ಕೆಲ್ಲ ಸೇವೆ ಮಾಡ್ತಾರೆ. ಅಂದರೆ ಭಗವಂತನ ವಿಗ್ರಹಕ್ಕೆ ಅನೇಕ ಸೇವೆಗಳಿರುತ್ತೆ. ಭಗವಂತನ ವಿಗ್ರಹವನ್ನು ನಾವು ಅದನ್ನು ಎಬ್ಬಿಸುವುದು ಅಲ್ಲಿಂದ ಪ್ರಾರಂಭ. ಭಗವಂತನ ವಿಗ್ರಹವನ್ನು ಎಬ್ಬಿಸುವುದು, ಅವನಿಗೆ ಅಂದರೆ ಡ್ರೆಸ್ ಮಾಡುವುದು ಮತ್ತು ಅವನಿಗೆ ಅರ್ಚನೆಯನ್ನು ಮಾಡುವುದು, ಪ್ರಸಾದವನ್ನು ಕೊಡುವ, ಅಲಂಕಾರ ಮಾಡುವುದು, ಪ್ರಸಾದವನ್ನು ಕೊಡುವುದು, ಮತ್ತು ಇದೆಲ್ಲ ಅದು ಭಗವಂತನ ಸೇವೆ. ಸೊ ಅವನಿಗೆ ಅವನ ಆನಂದಕ್ಕಾಗಿ ಅಂದರೆ ಆರತಿಯನ್ನು, ಮಂಗಳಾರತಿಯನ್ನು ಮಾಡೋದು ಎಲ್ಲ. ದೇವಸ್ಥಾನಗಳಲ್ಲಿ ಅನೇಕ ಸಮಯಕ್ಕೆ ಆರತಿ ಇರುತ್ತೆ. ಸೊ ಮಂಗಳಾರತಿ ಆಗುತ್ತೆ, ದರ್ಶನ ಆರತಿ ಆಗುತ್ತೆ, ಭೋಗಾರತಿ ಆಗುತ್ತೆ, ಸಂಧ್ಯಾರತಿ ಆಗುತ್ತೆ. ಅದೆಲ್ಲ ಸಮಯಕ್ಕೆ ಭಗವಂತನ ಅಲ್ಲಿ ಅವನ ಎದುರಿಗೆ ಅದನ್ನು ಆ ಒಂದು ಒಳ್ಳೆಯ ಒಂದು ಮನೋಭಾವದಿಂದ ಆ ಭಗವಂತನ ಎದುರಿಗೆ ಪ್ರಾರ್ಥನೆಯನ್ನು ಮಾಡೋದು, ಮಂಗಳಾರತಿಯಲ್ಲಿ ನಾವು ಭಾಗವಹಿಸುವುದು. ಮತ್ತು ಆ ಪ್ರಾರ್ಥನಾ ಸಮಯದಲ್ಲಿ, ಆ ಮಂಗಳಾರತಿಯ ಸಮಯದಲ್ಲಿ ಭಗವಂತ ಅವ್ಯಾಜ ಕರುಣೆ, ಅಂದರೆ ಈ ಒಂದು ಅರ್ಚಾ ವಿಗ್ರಹದ ಅವತಾರ ಅಂದರೆ ಅದು ಕರುಣೆಯ ಅವತಾರ ಅಂತೆ. ಇಷ್ಟು ಕರುಣೆಯ ಅವತಾರ ಹೇಗಿರುತ್ತೆ ಕೇಳಿದರೆ, ನಾವೀಗ ಅಷ್ಟು ಭಗವಂತನ ಎದುರಿಗೆ ನಾವು ನಿಂತ್ಕೊಂಡ್ರೆ ಅವನು ನಮ್ಮನ್ನು ನೋಡ್ತಾನೆ. ನಾವು ಅವನನ್ನು, ಈಗ ದೇವಸ್ಥಾನಕ್ಕೆ ಹೋಗುವುದು ಅಂದರೆ ನಾವು ಅವನನ್ನು ನೋಡುವುದು, ಅವನು ನಮ್ಮನ್ನು ನೋಡುವುದು. ಹರೇ ಕೃಷ್ಣ. ಅವನು ನಮ್ಮನ್ನು ನೋಡ್ತಾನೆ. ಅವನು ನಮ್ಮನ್ನು ನೋಡ್ತಾನೆ, ನಾವು ಅವನನ್ನು ನೋಡುವುದು, ದರ್ಶನ ಮಾಡ್ಕೊಳ್ಳೋದು. ಅವನು ನಮ್ಮನ್ನು ನೋಡ್ತಾನೆ. ಯಾಕೆಂತಂದ್ರೆ ಒಮ್ಮೆ ಒಬ್ಬ ಅಂದರೆ ಈ ಕಣ್ಣಿಲ್ಲದ ಕುರುಡ ದೇವಸ್ಥಾನಕ್ಕೆ ದಿನ ಹೋಗ್ತಾ ಇದ್ದರಂತೆ. ಆವಾಗ ಜನ ಕೇಳಿದ್ರು, ನೋಡು ನೀನು ದೇವಸ್ಥಾನಕ್ಕೆ ಹೋಗ್ತೀಯ, ನಿನಗೇನು ದೇವ್ರು ಕಾಣ್ತಾನ? ಈ ಪ್ರಶ್ನೆಗೆ ಅವನೇನು ಉತ್ತರ ಹೇಳಿದ ಗೊತ್ತಾ? ನನಗೆ ದೇವರು ನನಗೆ ಕಾಣ್ತಾನೆ, ಆದರೆ ನನಗೆ ಕಾಣೋದಕ್ಕಿಂತ ಮುಖ್ಯವಾಗಿ ದೇವರಿಗೆ ನಾನು ಕಾಣ್ತೇನೆ. ಅರ್ಥ ಆಯ್ತಾ? ಹರೇ ಕೃಷ್ಣ. ದೇವರು ನನ್ನನ್ನು ನೋಡುತ್ತಾನೆ ನೋಡಿ. ಆದ್ದರಿಂದ ಭಗವಂತನನ್ನ ನಾವು ನೋಡುವುದು, ಮನೆಯಲ್ಲಿಟ್ಟು ವಿಗ್ರಹಾರಾಧನೆ ಮಾಡೋದು, ದೇವಸ್ಥಾನದಲ್ಲಿ ವಿಗ್ರಹಕ್ಕೆ ಹೋಗಿ ಅದರ ದರ್ಶನವನ್ನು ಪಡ್ಕೊಳ್ಳೋದು, ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಅಂದರೆ ಭಗವಂತ ನಮ್ಮನ್ನು ನೋಡ್ತಾನೆ. ನಾವು ಭಗವಂತನ ದರ್ಶನವನ್ನು ಮಾಡ್ಕೊಳ್ಬೇಕು, ಅವನ ಸೇವೆಯನ್ನು ನಾವು ಮಾಡಬೇಕು. ಸೊ ಹಾಗಾಗಿ ಆ ಭಗವಂತನ ಸೇವೆ ಮಾಡಲಿಕ್ಕಾಗಿ ಈ ಅರ್ಚಾವತಾರ. ಯಾಕೆಂದರೆ ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಇಲ್ಲದಿದ್ದರೆ ನಮಗೆ ಭಗವಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಥ ಶ್ರೀಕೃಷ್ಣ ನಾಮಾದಿ ನಭವೇತ್ ಗ್ರಾಹ್ಯಂ ಇಂದ್ರಿಯೈ. ನಮ್ಮ ಈ ಭೌತಿಕ ಇಂದ್ರಿಯದಿಂದ ನಮಗೆ ಅರ್ಥ ಆಗೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಭಗವಂತನ ಬಗ್ಗೆ ಏನು ಮಾಡಿದ್ರೆ ನಮಗೆ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಒಂದು ಆಚಾರ್ಯರುಗಳಿಗೆ ಏನು ಬದ್ಧಾತ್ಮರುಗಳನ್ನ ಹಿಂದೆ ತೆಗೆದುಕೊಂಡು ಭಗವಂತನ ಲೋಕಕ್ಕೆ ಹೋಗಬೇಕು. ಇದು ಆಚಾರ್ಯರ ವಿಚಾರ. ಯಾಕಂದರೆ ಆಚಾರ್ಯರು ಭಗವಂತನ ಪ್ರತಿನಿಧಿಗಳು. ಭಗವಂತ ಅದಕ್ಕಾಗಿ ಅವರನ್ನು ಇಲ್ಲಿಗೆ ಕಳಿಸಿರ್ತಾನೆ ಭೌತಿಕ ಪ್ರಪಂಚಕ್ಕೆ. ಸೊ ಹಾಗಾಗಿ ಈ ಭಗವಂತನ ಈ ಒಂದು ಅರ್ಚಾ ಅವತಾರ, ಇದರ ಉದ್ದೇಶ ಏನು ಕೇಳಿದರೆ ಭಕ್ತರಿಗೆ ಸೇವಾ ಅವಕಾಶವನ್ನು ಕೊಡೋದು. ಕೆಲವರು ಹೇಳ್ತಾರೆ, ಅಂದರೆ ಈ ವಿಗ್ರಹಗಳನ್ನು ನಾಸ್ತಿಕರು ಕೆಲವೊಮ್ಮೆ ಧ್ವಂಸ ಮಾಡ್ತಾರೆ ಅಲ್ವಾ? ಸೊ ಆಗ ಕೆಲವು ಪ್ರಶ್ನೆ ಕೇಳ್ತಾರೆ, ಈಗ ದೇವರು ಇಷ್ಟು ಶಕ್ತನಾಗಿದ್ದಾನೆ, ಶುಕ್ರಂ ಅಂತ ಹೇಳಿದ್ರಿ, ಆದರೆ ವಿಗ್ರಹವನ್ನು ಭಿನ್ನ ಮಾಡುವಾಗ ಅವನು ತನ್ನನ್ನೇ ತಾನು ಏಕೆ ರಕ್ಷಿಸಿಕೊಳ್ಳುವುದಿಲ್ಲ? ಈ ಪ್ರಶ್ನೆ ಬರ್ತದೆಯಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು. ಇದಕ್ಕೆ ಏನು ತಿಳ್ಕೊಳ್ಬೇಕು ಅಂದರೆ ವಿಗ್ರಹದ ಅವತಾರದ ಉದ್ದೇಶವನ್ನು ನಾವು ತಿಳ್ಕೊಳ್ಬೇಕು. ವಿಗ್ರಹದ ಅವತಾರ ಇರೋದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದಕ್ಕಲ್ಲ, ಈ ಉದ್ದೇಶ ಅಲ್ಲ. ಆ ಅರ್ಚಾ ಅವತಾರದ ಉದ್ದೇಶ ಬದ್ಧಾತ್ಮರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡೋದು. ಆದರೆ ಈ ಎಲ್ಲ ಬೇರೆ ಕೆಲಸ, ವಿನಾಶಾಯ ಚ ದುಷ್ಕೃತಾನಾಂ, ಅದಕ್ಕೆ ಭಗವಂತನ ಬೇರೆ ಬೇರೆ ವ್ಯವಸ್ಥೆ ಇದೆ. ಸೊ ಇದು ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಈ ಅರ್ಚಾವತಾರದ ಉದ್ದೇಶ ಭಕ್ತರಿಗೆ ಸೇವೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಯಾರಾದರೂ ಹಾಗಾದರೆ ವಿಗ್ರಹವನ್ನು ಧ್ವಂಸ ಮಾಡಿದರೆ ಅವರು ಕೊಲ್ಲಲ್ಪಟ್ಟಿದ್ದಾರಾ? ಹಾಗಿಲ್ಲ ಅಲ್ವಾ? ಯಾಕೆಂದರೆ ಪರಮಾತ್ಮ ಭಗವಂತ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿರ್ತಾನೆ. ಆ ವಿಗ್ರಹ ಇರೋದು ಯಾಕೆಂದರೆ ನಾವು ಅದರ ಬೆನಿಫಿಟ್ ತಗೊಳ್ಬೇಕು, ಅದರ ಒಂದು
ಆ ವಿಗ್ರಹ ಅವತಾರ ಆಗಿದೆ. ಅದು ನಮಗೆ ವಿಗ್ರಹವನ್ನು ನಾವು ಆ ದೇವಸ್ಥಾನ ಅದನ್ನು ನಮಗೆ ಅವಕಾಶ ಸಿಕ್ಕಿದೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಭಗವಂತನ ಕೃಷ್ಣನ ಒಂದು ಸೇವೆ ಮಾಡುವ ಅವಕಾಶ, ಅವನ ಬಗ್ಗೆ ತಿಳ್ಕೊಳ್ಳುವ ಅವಕಾಶ, ಅವನ ಜೊತೆ ನಮ್ಮನ್ನು ಜೋಡಿಸಿಕೊಳ್ಳುವ ಆ ಅವಕಾಶಕ್ಕಾಗಿ 108 ವಿಗ್ರಹಗಳನ್ನು ಈ ಅನೇಕ ದೇಶಗಳಲ್ಲಿ ಅದನ್ನು ಸ್ಥಾಪನೆ ಮಾಡಿದರು. ಸೊ ಹಾಗಾಗಿ ಅದನ್ನು ನಾವು ಏನು ಹೇಳ್ತಾರೆ ಅಂದರೆ, ಅದಕ್ಕೆ ನಾವು ಭಗವಂತನನ್ನು ಆ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದನ್ನು ನಾವು ಅದನ್ನು ಬಳಸಿಕೊಳ್ಳಬೇಕು. ಶ್ರೀಲ ಪ್ರಭುಪಾದರು ಒಮ್ಮೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು. ಅಂದರೆ ಅಲ್ಲಿ ವಿಗ್ರಹ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡಿದರು. ಆವಾಗ ಅವರು ಅರ್ಚಾ ವಿಗ್ರಹಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಿಮ್ಮನ್ನು ನಾನು ಈಗ ಅಲ್ಲಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ, ಆ ವಿಗ್ರಹದ ಅರ್ಚನೆ, ಅಲ್ಲಿ ನಡೀತಕ್ಕಂಥ ಎಲ್ಲ ಸೇವೆಗಳು ಅಲ್ಲಿರುವ ಜನರೇ ಮಾಡ್ತಕ್ಕಂಥದ್ದಲ್ವಾ. ಸೊ ಅದಕ್ಕೆ ಭಗವಂತನ ಹತ್ರ ಅವರು ಬೇಡ್ಕೊಳ್ತಾರೆ, ನಿಮ್ಮನ್ನು ಅಸಂಸ್ಕೃತರು ಅನಾಗರಿಕರು ಆದ ಜನರ ಹತ್ರ ನಿನ್ನನ್ನು ಬಿಡ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸು. ಅವರು ಅಪರಾಧಗಳನ್ನು ಮಾಡಬಹುದು, ಆ ಅಪರಾಧಗಳನ್ನು ಅವರು ಮಾಡಬಹುದು, ಆದರೆ ಕ್ಷಮಿಸು ಅಂತ ಕೇಳಿದ್ದಾರೆ. ಅಂದರೆ ಅವರ ಪರವಾಗಿ ಆಚಾರ್ಯರಾಗಿ ಅವರು ಕೇಳಿದ್ದಾರೆ ಭಗವಂತನ ಹತ್ರ. ಮತ್ತೆ ಅವರ ಸೇವೆಯನ್ನು ನೀವು ಸ್ವೀಕರಿಸಬೇಕು ಅಂತ ಬೇಡ್ಕೊಂಡಿದ್ದಾರೆ. ಅದೇ ರೀತಿ ಅಲ್ಲಿ ಶಿಷ್ಯರಿಗೂ ಕೂಡ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಎಚ್ಚರಿಕೆ ಕೊಟ್ಟಿದ್ದಾರೆ? ಈಗ ನಾನು ಕರೆದಿದ್ದೇನೆ, ಕೃಷ್ಣ ಇಲ್ಲಿ ವಿಗ್ರಹ ರೂಪವಾಗಿ ಬಂದಿದ್ದಾನೆ, ಅರ್ಚಾ ಅವತಾರವಾಗಿ ಬಂದಿದ್ದಾನೆ, ನೀವು ಅದಕ್ಕೆ ಏನಾದರೂ ತಪ್ಪು ಮಾಡಬೇಡಿ, ನಾನ್ಸೆನ್ಸ್ ಮಾಡಬೇಡಿ, ಇಲ್ಲದಿದ್ದರೆ ಅವನು ಹೊರಟು ಹೋಗಿ ಬಿಡ್ತಾನೆ. ಈಗ ಆಚಾರ್ಯರು ಕರೆದಿದ್ದಾರೆ, ಭಗವಂತ ಬಂದಿದ್ದಾನೆ. ಈಗ ಅಲ್ಲಿ ಅರ್ಚಾ ವಿಗ್ರಹದಲ್ಲಿ ಭಗವಂತ ಇದ್ದಾನೆ, ಆದರೆ ಅವನನ್ನು ನಾವು ಸೇವೆ ಸರಿಯಾಗಿ ಮಾಡದೆ ಹೋದರೆ ಆ ಭಗವಂತ ಅಲ್ಲಿ ಉಳ್ಕೊಳ್ಳೋದಿಲ್ಲ, ಹೊರಟು ಹೋಗ್ಬಿಡ್ತಾರೆ ಅಂತ ಅವರು ಆ ಶಿಷ್ಯರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲಿಯವರೆಗೆ ನಾವು ಆ ವಿಗ್ರಹವನ್ನು, ಭಗವಂತನ ಅರ್ಚಾವತಾರ, ಅದನ್ನು ನಾವು ಪ್ರೀತಿ ಮತ್ತು ಕಾಳಜಿಯಿಂದ ನಾವು ಅದರ ಸೇವೆ ಮಾಡ್ತೇವೆ, ಅಲ್ಲಿವರೆಗೆ ಅವನು ಕರುಣೆಯನ್ನು ವ್ಯಕ್ತಪಡಿಸ್ತಾನೆ. ಸೊ ಹಾಗಾಗಿ ಯಾರು ಅರ್ಚಾ ವಿಗ್ರಹವನ್ನು ಅವನು ಸ್ವತಃ ಭಗವಂತನೇ ಇಲ್ಲಿದ್ದಾನೆ ಎಂದು ತಿಳಿದುಕೊಂಡು ಆ ವಿಗ್ರಹವನ್ನು ಸೇವೆ ಮಾಡ್ತಾರೆ, ಆ ವಿಗ್ರಹದ ಒಂದು ದರ್ಶನ ಪಡ್ಕೊಳ್ತಾರೆ, ಆ ಮನೋಭಾವವನ್ನು ಹೊಂದಿರ್ತಾರೆ, ಅವರಿಗೆ ಅವನು ಶ್ರೀ ವಿಗ್ರಹ, ಅವರಿಗೆ ಅವನು ಸಾಕ್ಷಾತ್ ಕೃಷ್ಣನೇ, ಸಾಕ್ಷಾತ್ ಭಗವಂತನೇ. ಯಾರು ಇದನ್ನು ಇದು ಏನು, ಇದು ಕಲ್ಲಿನ ವಿಗ್ರಹ, ಇದು ಮಣ್ಣಿನ ಇದು ಲೋಹದ ವಿಗ್ರಹ, ಇದು ಏನು, ಇದು ಭೌತಿಕ, ಇದು ಮೂರ್ತಿ ಅಷ್ಟೇ ಅಂತ ಯಾರು ತಿಳ್ಕೊಳ್ತಾರೆ, ಅವರಿಗೆ ಅವನು ಮೂರ್ತಿಯಾಗಿ ಉಳ್ಕೊಂಡ್ಬಿಡ್ತಾನೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಭಾವ, ಅವನು ಭಾವಗ್ರಾಹಿ ಜನಾರ್ದನ. ಸೊ ಹಾಗಾಗಿ ಭಕ್ತಿ ಭಾವವನ್ನು ಅವನು ಸ್ವೀಕರಿಸುತ್ತಾನೆ. ಈಗ ನಾವು ಅವನಿಗೆ ಪ್ರಸಾದ ಕೊಡ್ತೇವೆ, ಆ ಪ್ರಸಾದ ನಮಗೆ ಅಷ್ಟೇ ಪ್ರಮಾಣವಾಗಿ ಕಾಣುತ್ತೆ ಅಲ್ವಾ, ಹರೇ ಕೃಷ್ಣ. ಆದರೆ ಆ ಪ್ರಸಾದದಲ್ಲಿ ನಾವು ಏನು ಅರ್ಪಿಸುತ್ತೇವೆ, ನಮ್ಮ ಭಕ್ತಿ ಮತ್ತು ಭಾವವನ್ನು, ಅದನ್ನು ಅವನು ಸ್ವೀಕರಿಸುತ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಂ ಅಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದರೆ ಯಾವುದು ಭಕ್ತಿ ಮತ್ತು ಭಾವವನ್ನು ಸ್ವೀಕರಿಸಲಿಕ್ಕಾಗಿ ಭಗವಂತ ಅರ್ಚಾ ವಿಗ್ರಹದಲ್ಲಿ ನಮ್ಮಿಂದ ಸೇವೆಯನ್ನು ಪಡ್ಕೊಳ್ತಾನೆ. ಹಾಗಂತ ಅವನಿಗೇನು ಬೇಕಾಗಿಲ್ಲ. ಹಾಗಾದರೆ ಯಾಕೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಈ ಒಂದು ಬದ್ಧಾತ್ಮರಲ್ಲಿ ಇರ್ತಕ್ಕಂತಹ ಕಶ್ಮಲಗಳನ್ನು ಕಳೀಲಿಕ್ಕಾಗಿ ಇದ್ದಾನೆ, ಪಾಪಗಳು ಕಳೀಲಿಕ್ಕಾಗಿ. ಹಾಗಾಗಿ ಅರ್ಚಾ ವಿಗ್ರಹದ ಸೇವೆ ಮಾಡಿದರೆ ಮತ್ತು ಅರ್ಚಾ ವಿಗ್ರಹದ ಒಂದು ನಾವು ನಿತ್ಯ ಆರಾಧನೆ ಮಾಡಿದರೆ ನಮ್ಮಲ್ಲಿದ್ದ ಪಾಪಗಳು ಕ್ರಮೇಣವಾಗಿ ಸವಿಯುತ್ತವೆ. ಸೊ ಆದ್ದರಿಂದ ಅದಕ್ಕೋಸ್ಕರವಾಗಿ ನಮ್ಮನ್ನು ಭಗವಂತ ಆಚಾರ್ಯರುಗಳು ಅರ್ಚಾ ವಿಗ್ರಹದ ಅವತಾರಕ್ಕಾಗಿ ಅವರು ಬೇಡಿಕೊಳ್ತಾರೆ, ಕರೆಯುತ್ತಾರೆ. ಈಗ ನಿತ್ಯಾನಂದ ಪ್ರಭುಗಳು, ಅವರು ಸ್ವತಃ ಬಲರಾಮ, ಕೃಷ್ಣನ ಮೊದಲ ವಿಸ್ತರಣೆ. ಅವರು ಇಲ್ಲಿ ಅಂದರೆ ಈ ಒಂದು ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ನಿತ್ಯಾನಂದ ಪ್ರಭುಗಳು ಅವರು ಕೂಡ ಇರ್ತಾರೆ. ಸೊ ಅಲ್ಲಿ ಅವರು ಭಾರತ ದೇಶದಾದ್ಯಂತ ಸಂಚಾರ ಮಾಡ್ತಾರೆ. ಹಾಗೆ ಅನೇಕ ದೇವಸ್ಥಾನಗಳಿಗೆ ಅವರಿಗೆ ಭೇಟಿ ಕೊಡ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ಅವರು ಭೇಟಿ ಮಾಡಿದರು. ಅವರು ಈ ಜನ್ಮದಲ್ಲಿ ಅವರು ಭೇಟಿ ಮಾಡಿರಲಿಲ್ಲ. ಸೊ ಆ ವ್ಯಕ್ತಿಯನ್ನು ಭೇಟಿ ಮಾಡಿದ ಕೂಡಲೇ ಅವರಿಗೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಒಪ್ಪಿಕೊಂಡ್ರು. ಮತ್ತಿಬ್ಬರು ತಕ್ಷಣ ಅಂದರೆ ಅನ್ಕಾನ್ಷಿಯಸ್ಸಿಂದ ಅವರು ಆನಂದದ
ಭಾವೋದ್ರೇಕದಿಂದ ಅವರು ಮೂರ್ಛಿತರಾದರು. ಆಮೇಲೆ ಎಚ್ಚರವಾದ ಮೇಲೆ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ. ಸೊ ಅವರಿಗೆ ಬೇರೆ ಯಾರೂ ಅಲ್ಲ, ಮಾಧವೇಂದ್ರ ಪುರಿ. ಆ ವ್ಯಕ್ತಿ ಮಾಧವೇಂದ್ರ ಪುರಿ. ಮಾಧವೇಂದ್ರ ಪುರಿ ಅವರು ಮಹಾಭಾಗವತರು, ತುಂಬ ಮುಂದುವರೆದ ಭಕ್ತ. ಅಂದರೆ ಮಹಾಭಾವವನ್ನು ವ್ಯಕ್ತಪಡಿಸತಕ್ಕಂತಹ ಒಂದು ಮೂರೇ ಇದ್ದಾರೆ. ಒಂದು ಶ್ರೀಮತಿ ರಾಧಾರಾಣಿ, ಚೈತನ್ಯ ಮಹಾಪ್ರಭುಗಳು ಮತ್ತು ಮಾಧವೇಂದ್ರ ಪುರಿ ಮಹಾಭಾವವನ್ನು ವ್ಯಕ್ತಪಡಿಸೋದು. ಹಾಗಾಗಿ ಈ ಮಾಧವೇಂದ್ರ ಪುರಿ ಹತ್ರ ಶ್ರೀ ನಿತ್ಯಾನಂದ ಪ್ರಭುಗಳು ಮಾತಾಡ್ತಾರೆ. ಅವರು ಹೇಳ್ತಾರೆ, ನಾನು ಎಲ್ಲ ಭಾರತದಾದ್ಯಂತ ಅನೇಕ ದೇವಸ್ಥಾನಗಳಿಗೆ ಹೋದೆ, ಆದರೆ ಅಲ್ಲಿ ನನಗೆ ಕೃಷ್ಣ ಸಿಕ್ಕಲಿಲ್ಲ. ಸೊ ಕೃಷ್ಣ ಈಗ ನಿಮ್ಮಲ್ಲಿ ನನಗೆ ಸಿಕ್ಕಿದ, ನಿಮ್ಮ ಹೃದಯದಲ್ಲಿ ನನಗೆ ಕೃಷ್ಣ ಸಿಕ್ಕಿದ. ನಾನು ಕೃಷ್ಣನನ್ನು ನಿಮ್ಮ ಹೃದಯದಲ್ಲಿ ಕಂಡೆ. ಹಾಗಾದರೆ ದೇವಸ್ಥಾನಗಳಿಗೆ ಹೋಗಿದ್ದಾರೆ ನಿತ್ಯಾನಂದ ಪ್ರಭುಗಳು, ಎಲ್ಲ ದೇವಸ್ಥಾನ, ಅನೇಕ ದೇವಸ್ಥಾನಗಳಿಗೆ. ಅಲ್ಲಿ ವಿಗ್ರಹ ಇರಲಿಲ್ಲವೇ? ಹರೇ ಕೃಷ್ಣ, ಹರೇ ಕೃಷ್ಣ. ಅಲ್ಲಿ ವಿಗ್ರಹ ಇತ್ತು, ಆದರೆ ವಿಗ್ರಹಗಳು ಇದ್ದಿತ್ತು, ಆದರೆ ವಿಗ್ರಹದ ಸರಿಯಾದ ಒಂದು ಕಾಳಜಿ ಮತ್ತೆ ಅದರ ಮೇಲೆ ಪ್ರೀತಿಯಿಂದ, ಭಾವದಿಂದ ಅದರ ಒಂದು ಕಾಳಜಿ ಆಗಿರಲಿಲ್ಲ. ಸೊ ಆದ್ದರಿಂದ ನಾವು ವಿಗ್ರಹಕ್ಕೆ ಅಥವಾ ಆ ಅರ್ಚಾ ವಿಗ್ರಹಕ್ಕೆ ಸರಿಯಾದ ಒಂದು ಕಾಳಜಿಯನ್ನು ಮತ್ತೆ ಸೇವೆಯನ್ನು ನಾವು ಮಾಡದೆ ಹೋದರೆ ಕೃಷ್ಣ ಅಲ್ಲಿ ಇರ್ತಾನೋ ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಯಾವ ರೀತಿ ವಿಗ್ರಹವನ್ನು ಭಗವಂತನ ಅರ್ಚಾ ವಿಗ್ರಹವನ್ನು ಸೇವೆ ಮಾಡ್ತೇವೆ ಅದರ ಮೇಲೆ ಅದೆಲ್ಲ ನಿರ್ಣಯವಾಗ್ತವೆ. ಸೊ ನಾವು ಮನೆಯಲ್ಲಿ ಕೃಷ್ಣನನ್ನು ಕರೆದಾಗ, ಮನೆಯಲ್ಲಿ ನಾವು ಆ ವಿಗ್ರಹವನ್ನು ಇಟ್ಕೊಂಡಾಗ ನಾವು ಕೂಡ ಆ ಒಂದು ಭಗವಂತನ ವಿಗ್ರಹದಲ್ಲಿ ಯಾವ ಪ್ರಜ್ಞೆಯಿಂದ ನಾವು ಸೇವೆ ಮಾಡ್ತೇವೆ ಅದು ಬಹಳ ಮುಖ್ಯವಾದದ್ದು. ಅದಕ್ಕಾಗಿ ಇಲ್ಲಿ ನಮಗೆ ಅಂದರೆ ಮನೆಯಲ್ಲೆಲ್ಲ ನಾವು ಕೃಷ್ಣನ ವಿಗ್ರಹಕ್ಕೆ ತುಂಬ ಸೇವೆ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋದಕ್ಕಿಂತ ಈಗ ನಮಗೆ ಒಂದು ಜಗನ್ನಾಥ ಮತ್ತು ಬಲರಾಮ ಮತ್ತು ಈ ಗೌರನಿತಾಯಿ ಅಥವಾ ಜಗನ್ನಾಥ ಇದನ್ನು ನಾವು ಇಟ್ಕೋಬೋದು. ಜಗನ್ನಾಥ, ಬಲಭದ್ರ, ಸುಭದ್ರ ಈ ಫೋಟೋಗಳನ್ನು ಇಟ್ಕೊಂಡು ಮಾಡ್ಬೋದು. ಯಾಕೆಂತಂದರೆ ವಿಗ್ರಹಕ್ಕೆ ತುಂಬ ಸೇವೆ, ತುಂಬ ಸಮಯಕ್ಕೆ ಸೇವೆ ಮಾಡಬೇಕು, ಕಾಳಜಿ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಈ ರೀತಿಯಾದ ಅಂದರೆ ಗೌರನಿತಾಯಿ ತುಂಬ ಕರುಣಾಳು. ಸೊ ಮಹಾವದನ್ಯಾಯ ಅವತಾರ, ಅವರು ಮಹಾವದನ್ಯ ಅವತಾರ. ಆದ್ದರಿಂದ ಗೌರನಿತಾಯಿದು ತುಂಬ ನಾವು ಏನು ಅಪರಾಧ ಮಾಡಿದ್ರು ಅವರು ತಕ್ಷಣಕ್ಕೆ ಕ್ಷಮಿಸಿ ಬಿಡ್ತಾರೆ. ಸೊ ಹಾಗಾಗಿ ನಾವು ಈ ವಿಗ್ರಹಗಳನ್ನು ನಾವು ತುಂಬ ಕಾಳಜಿಯಿಂದ ಅವರ ಆರಾಧನೆ ಮತ್ತು ಅವರ ಸೇವೆಯನ್ನು ಮಾಡಬೇಕು. ಅದು ಒಂದೇ ಅಲ್ಲ, ಅವರ ವಿಗ್ರಹವನ್ನು ನಾವು ಅಂದರೆ ಪ್ರಾರ್ಥನೆ ಸಮಯ, ಬೆಳಗ್ಗೆ ಸಂಜೆ ಎಲ್ಲ ಹೊತ್ತಿನಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಹರಿನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ವಿಗ್ರಹಕ್ಕೆ ನಾವು ಆನಂದ, ಆ ವಿಗ್ರಹಗಳಿಗೆ ಸಂತೋಷದ ಆನಂದವನ್ನು ನಾವು ಕೊಡಬೇಕು. ಭಗವಂತನ ಇಂದ್ರಿಯಗಳನ್ನು ನಾವು ತೃಪ್ತಿಪಡಿಸಬೇಕು. ಸೊ ಈ ಭಗವಂತನ ವಿಗ್ರಹ ಜೊತೆ ನಾವು ಮಾತನಾಡಬೇಕಂತೆ. ಇದು ಹೇಗೆ ಸಾಧ್ಯ ಅಂದರೆ ಇಷ್ಟು ಭಗವಂತ ಆ ವಿಗ್ರಹ ರೂಪದಲ್ಲಿರೋನು ಅಂದರೆ ಹೊಸದಾಗಿ ಬಂದ ಭಕ್ತರಿಗೂ ಕೂಡ ತುಂಬ ಕರುಣಾಮಯಿ. ಅಂದರೆ ಹಚ್ಕೊಂಡ್ಬಿಡ್ತಾನೆ. ಅಂದರೆ ಆ ವಿಗ್ರಹ ಭಗವಂತನ ಒಂದು ಅರ್ಚಾ ಅವತಾರ. ಕೆಲವರು ಅಂದರೆ ಭಗವಂತನಿಗೆ ಲೆಟರ್ಗಳನ್ನು ಬರೀತಾರೆ. ಅಂದರೆ ಈ ರುಕ್ಮಿಣೀ ದೇವಿ ಕೃಷ್ಣನಿಗೆ ಅವಳು ನನ್ನನ್ನು ಕೃಷ್ಣ ನೀನು ಲವ್ ಲೆಟರ್ ಬರೆದಿದ್ಲು, ಅಂದರೆ ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡು, ಯಾಕಂದರೆ ಶಿಶುಪಾಲನ ಜೊತೆ ಅವಳ ವಿವಾಹ ನಿಶ್ಚಯ ಆಗಿತ್ತು. ಸೊ ಅದನ್ನು ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಕಳಿಸಿದ್ಲು. ಅದೇ ರೀತಿ ಅನೇಕ ಆಚಾರ್ಯರುಗಳು ಕೂಡ ಕೃಷ್ಣನಿಗೆ ಲೆಟರ್ ಬರೀತಾರೆ. ಸೊ ಹಾಗಾಗಿ ನಾವು ಪತ್ರಮುಖೇನ ಕೂಡ ಆ ಭಗವಂತನ ಜೊತೆ ನಾವು ನಮ್ಮ ಒಂದು ಇದನ್ನು ಹಂಚ್ಕೋಬೋದು, ನಮ್ಮ ಒಂದು ಮೆಸೇಜಸ್. ಸೊ ಹಾಗಾಗಿ ನಾವು ಅರ್ಚಾ ವಿಗ್ರಹವನ್ನು ಯಾವ ರೀತಿ ನಾವು ಅದನ್ನು ಸೇವೆ ಮಾಡ್ತೇವೆ, ಅದನ್ನು ಆರಾಧನೆ ಮಾಡ್ತೇವೆ, ಅಷ್ಟು ನಮಗೆ ಭಗವಂತ ಹತ್ರ ಆಗ್ತಾನೆ. ಸೊ ಆದ್ದರಿಂದ ಅರ್ಚಾ ವಿಗ್ರಹ ಅದಕ್ಕೆ ತುಂಬ ನಾವು ಕಾಳಜಿಯಿಂದ, ಪ್ರೀತಿಯಿಂದ ನಾವು ಅದನ್ನು ನೋಡ್ಕೊಳ್ಬೇಕು. ಆರಾಧನೆಯನ್ನು ನಾವು ಮಾಡಬೇಕು. ಅಭಿಷೇಕ ಮಾಡೋದು, ಅದಕ್ಕೆ ಡ್ರೆಸ್ ಈಗ ಕೆಲವೊಂದು ವಿಗ್ರಹಗಳನ್ನ ಇಟ್ಕೊಂಡು ಅದಕ್ಕೆಲ್ಲ ಅಂದರೆ ಚಿಕ್ಕ ಅಂದರೆ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಮಾಡೋದು, ಮತ್ತು ಹಬ್ಬ ಹರಿದಿನಗಳಲ್ಲಿ ಹೊಸ ಡ್ರೆಸ್ ತರೋದು, ಅವರಿಗೆ ಅಂದರೆ ಪ್ರಸಾದವನ್ನು ಕೊಡೋದು, ಇದೆಲ್ಲ ಈ ರೀತಿಯಾದ ಒಂದು ರೀತಿಯ ನಮ್ಮನ್ನು ನಾವು ಭಗವಂತನ ಜೊತೆ
ಆ ಚಟುವಟಿಕೆ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ಅಳವಡಿಸಿಕೊಳ್ಳಲಿಕ್ಕಾಗಿ ಈ ಈ ರೀತಿಯಾಗಿ ಆದರೂ ನಾವು ಭಗವಂತನನ್ನ ನೆನಪು ಮಾಡ್ಕೊಳ್ಳಿಕ್ಕಾಗಿ ನಮಗೆ ಆ ಒಂದು ಆಚಾರ್ಯರುಗಳು ಕರೆಸಿರ್ತಾರೆ ಭಗವಂತನನ್ನ ಅರ್ಚಾ ವಿಗ್ರಹ ಬನ್ನಿ ಅಂತ. ಸೊ ಅದನ್ನು ನಾವು ತುಂಬ ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು. ಸೊ ಹಾಗಾಗಿ ಅರ್ಚಾ ವಿಗ್ರಹ ನಾವು ಆರಾಧನೆ ಮಾಡೋದು ಈ ಗೃಹಸ್ಥರಾದವರಿಗೆ ಅದು ತುಂಬ ಮುಖ್ಯವಾದದ್ದು. ಅಂದರೆ ಯಾರು ಗೃಹಸ್ಥ ಆಶ್ರಮವನ್ನು ಸ್ವೀಕಾರ ಮಾಡುತ್ತಾರೆ, ಮನೆಯಲ್ಲಿ ಒಂದು ರೀತಿಯ ಮಂಗಳಮಯವಾದ ವಾತಾವರಣವನ್ನು ನಾವು ಪಡ್ಕೊಳ್ಳಿಕ್ಕೆ, ನಮ್ಮ ಮನೆಯನ್ನೇ ವೃಂದಾವನವನ್ನಾಗಿ ಮಾಡಲಿಕ್ಕೆ ಅರ್ಚಾ ವಿಗ್ರಹ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ಅರ್ಚಾ ವಿಗ್ರಹಕ್ಕೆ ಅಂದರೆ ಪೂಜೆ ಮಾಡುವಾಗ ಬರೋದು, ಆರತಿ ಮಾಡುವಾಗ ಬರೋದು, ಅದ್ರ ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆಗಳನ್ನು ಮಾಡೋದು, ಹಬ್ಬ ಹರಿದಿನಗಳನ್ನು ಆಚರಿಸುವುದು, ಅದು ಕೂಡ ಅದು ಒಂದು ರೀತಿಯ ಭಗವಂತನ ಜೊತೆ ನಮ್ಮ ಒಂದು ಆ ವಾತಾವರಣದಿಂದ ಮಕ್ಕಳಲ್ಲಿ ಕೂಡ ಸಂಸ್ಕೃತಿ ಒಂದು ಸಂಸ್ಕಾರ ಇದು ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ಮನೆಯಲ್ಲಿ ವಾತಾವರಣ ಇದ್ದರೆ ಮಕ್ಕಳಿಗೆ ಮೊದಲಿನಿಂದಲೇ ಆ ಥರವಾದ ಒಂದು ಭಗವಂತನ ಬಗ್ಗೆ ತಂದೆ ತಾಯಿಗಳು ಯಾವ ರೀತಿ ಇರ್ತಾರೆ, ಮಕ್ಕಳು ಕೂಡ ಅದೇ ರೀತಿ ಆಗಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಮುಂದಿನ ಒಂದು ಇದನ್ನ ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ. ಭಗವಂತನು ಇಹಲೋಕಕ್ಕೆ ಮನುಷ್ಯನರಂತೆ ಅವತರಿಸಿ ಬಂದಿದ್ದರಿಂದ ಭಗವಂತನು ಭೌತ ಶರೀರ ಎಂದು ಭಾವಿಸುವವರ ಅಲ್ಪಮತಿಯನ್ನು ಪತಿತ ಸ್ಥಿತಿಯನ್ನು ಕಂಡು ಭಗವಂತನು ಭಗವದ್ಗೀತೆಯಲ್ಲಿ 9.11-12 ಮರುಗುತ್ತಾನೆ. ಅಂತ ಅಲ್ಪಮತಿಗಳಿಗೆ ಭಗವಂತನು ಸರ್ವಶಕ್ತನೆಂಬುದು ಗೊತ್ತಿಲ್ಲ. ಹೀಗೆ ಭಗವಂತನು ಊಹಾಪೋಹ ಮಾಡುವವರ ಕಣ್ಣಿಗೆ ಪೂರ್ಣವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಒಬ್ಬನ ಶರಣಾಗತಿಗೆ ತಕ್ಕಂತೆ ಅವನು ಭಗವಂತನನ್ನು ಅರಿಯಬಹುದಾಗಿದೆ. ಜೀವಿಗಳ ಪತಿತ ಸ್ಥಿತಿಗೆ ಕಾರಣ ಅವರು ತಮಗೂ ಭಗವಂತನಿಗೂ ನಡುವೆ ಇರುವ ಸಂಬಂಧವನ್ನು ಮರೆತಿರುವುದು. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಈಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಂದ್ರೆ ಯಾರು ಅರ್ಚಾ ವಿಗ್ರಹ ಜೊತೆ ಯಾರು ಅಷ್ಟು ಒಂದು ಅಂದ್ರೆ ಒಳ್ಳೆಯ ಒಂದು ಸೇವೆ ಮಾಡ್ತಾರೆ ಅವರ ಜೊತೆಗೆ ಅರ್ಚಾ ವಿಗ್ರಹ ಮಾತನಾಡುತ್ತದೆ. ಹರೇ ಕೃಷ್ಣ. ಅರ್ಚಾ ವಿಗ್ರಹ ಮಾತನಾಡುತ್ತದೆ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ವೆನ್ ಯು ಅಡ್ವಾನ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಡೇಟಿ ವಿಲ್ ಸ್ಪೀಕ್ ಟು ಯು. ಅಂದ್ರೆ ಅರ್ಚಾವುಗಳು ಮಾತಾಡ್ತಾರಂತೆ. ಈಗ ನಾವೊಂದು ಉದಾಹರಣೆ ಕೂಡ ನೋಡಿದ್ದೇವೆ. ಅಂದ್ರೆ ಹೇಗೆ ಆ ಸಾಕ್ಷಿ ಗೋಪಾಲ ಅವನ ಹತ್ರ ಮಾತಾಡಿದೆ. ಯಾಕೆಂತಂದ್ರೆ ಆ ಸಾಕ್ಷಿ ಗೋಪಾಲ ಅದು ಬ್ರಾಹ್ಮಣನ ಕತೆ ಮೊನ್ನೆ ಕೂಡ ನಾವು ನೋಡಿದ್ದೇವೆ. ಆ ಬ್ರಾಹ್ಮಣ ಅಂದ್ರೆ ಒಬ್ಬ ಬ್ರಾಹ್ಮಣ ಚಿಕ್ಕ ಅಂದ್ರೆ ಯುವಕನಾದ ಬ್ರಾಹ್ಮಣ ವಯಸ್ಸಾದ ಬ್ರಾಹ್ಮಣನ ಜೊತೆ ತೀರ್ಥಯಾತ್ರೆ ಹೋಗ್ತಾರೆ. ಅವನು ವಯಸ್ಸಾದ ಬ್ರಾಹ್ಮಣನಿಗೆ ತುಂಬಾ ಸಹಾಯ ಮಾಡಿರ್ತಾನೆ. ಅವರು ಈಗ ಯಾತ್ರೆ ಮಾಡುವಾಗ ವೃಂದಾವನಕ್ಕೆ ಬಂದಿದ್ರು. ಸೊ ವೃಂದಾವನದಲ್ಲಿ ಆಗ ಆ ಒಂದು ಗೋಪಾಲನ ದರ್ಶನ ಮಾಡಿದ್ಮೇಲೆ ಅವನು ತುಂಬಾ ದೇವರ ಎದುರಿಗೆ ಹೇಳಿಬಿಟ್ಟ ಯುವಕನಿಗೆ, ನಿನಗೆ ನನ್ನ ಮಗಳ ಕೊಡ್ತೇನೆ, ನಂಗೆ ತುಂಬ ಸೇವೆ ಮಾಡಿದೆ, ನಿನ್ಗೆ ತುಂಬ ಇಷ್ಟ ಆಯಿತು ನನಗೆ ಅಂತ. ಆದರೆ ಮನೆ ಜನ ಊರಿಗೆ ಹೋದ್ಮೇಲೆ ಒಪ್ಪಲಿಲ್ಲ. ಸೊ ಅವಾಗ ಆ ಬ್ರಾಹ್ಮಣ ಯುವಕ ಬ್ರಾಹ್ಮಣ ಏನು ಹೇಳ್ತಾನೆ, ಈಗ ನನಗೆ ನೀವು ಕೊಡಬೇಕು, ನೀವು ಭಗವಂತನೊಂದಿಗೆ ಪ್ರಾಮಿಸ್ ಮಾಡಿದ್ದೀರಿ, ಅದನ್ನು ನೀವು ಹಿಂದೆ ತಗೊಳ್ಳಿಕ್ಕೆ ಬರೋದಿಲ್ಲ, ಇಲ್ಲ ಅದಕ್ಕೆ ಸಾಕ್ಷಿ ಕೊಡು ಹೇಳ್ತಾರೆ. ಆಗ ಅವನು ಅಲ್ಲಿ ಬರ್ತಾನೆ. ಅಂದ್ರೆ ಹಿಂದೆ ವೃಂದಾವನದಲ್ಲಿ ಗೋಪಾಲನ್ಗೆ ಹೇಳ್ತಾನೆ, ಮಾತಾಡ್ತಾನೆ ನಿನ್ನೆದುರಿಗೆ ನೋಡಿ ನನಗೆ ಅವನು ಆ ವಯಸ್ಸಾದ ಬ್ರಾಹ್ಮಣ ನನಗೆ ಪ್ರಾಮಿಸ್ ಮಾಡಿದ್ದಾನೆ, ಮಗಳು ಕೊಡ್ತಾನೆ, ಈಗ ಇಲ್ಲ ಹೇಳ್ತಾನೆ, ನೀನು ಬಂದು ಸಾಕ್ಷಿ ಹೇಳು. ಅರೆ ನಾನು ನಡೆಯುವುದಿಲ್ಲ, ನೀನು ಮಾತಾಡ್ತೀಯಾ, ನೀನು ನಡೆಯುವುದಿಲ್ವಾ, ಅದು ಹೇಗೆ ನೋಡಿ ವಿಗ್ರಹ ಜೊತೆ ಹೇಗೆ ಮಾತಾಡ್ತಾರೆ ಅಂತ. ನೀನು ನಡೆಯೋದಿಲ್ವಾ, ನೀನು ಮಾತಾಡ್ಲಿಕ್ಕೆ ನಿಂಗೆ ಬರ್ತದೆ, ನಿಂಗೆ ನಡಿಲಿಕ್ಕೆ ಬರೋದಿಲ್ವಾ. ಅದಕ್ಕೆ ಆಯ್ತು ಅಂತ ಒಪ್ಕೊಳ್ತಾನೆ. ಈ ಥರ ಹೇಳಿದ್ರಿಂದ ಅವನು ನಡ್ಕೋತಾ ಆಯ್ತು. ಆಮೇಲೆ ಕಾಲಿಗೆ ಗೆಜ್ಜೆ ಕೊಟ್ಕೊಂಡು ಗೋಪಾಲ ಡಿ.ಟಿ ಅರ್ಚಾ ವಿಗ್ರಹ ಅದು ನಡ್ಕೋತಾ ಹೋಗ್ತದೆ ಬ್ರಾಹ್ಮಣನ ಜೊತೆ. ಎಷ್ಟೋ ದಿನ ನಡೀತಾರೆ. ಅದು ಒರಿಸ್ಸಾಕ್ಕೆ ಹೋಗಬೇಕು. ಅವಾಗ ಪ್ರತಿ ದಿವಸ ನೀ ಪ್ರಸಾದ ಮಾಡಿಕೊಡು, ನನಗೆ ಪ್ರಸಾದ ಕೊಡು, ಮತ್ತು ತಿರುಗಿ ಮಾತ್ರ ನೋಡಬೇಡ. ಹಾಗೆ ನಡ್ಕೋತಾ ಅಲ್ಲಿ ಒರಿಸ್ಸಾದ ಹತ್ರ ಒಂದು ಪುರಿಯ ಹತ್ರ ಬಂದಾಗ ಅಲ್ಲಿ ಅವನು ಆ ಗೆಜ್ಜೆ ಶಬ್ದ ನಿಂತೋಯ್ತಂತೆ. ಅದಕ್ಕೆ ಅವನು ಹಿಂತಿರುಗಿ ನೋಡ್ಬಿಡ್ತಾನೆ ಬ್ರಾಹ್ಮಣ, ಎಲ್ಲಿ ಹೋಯ್ತು ನಮ್ಮ ದೇವರು ಅಂತ ಹೇಳಿ. ಭಗವಂತ ಗೋಪಾಲ ಎಲ್ಲಿ ಹೋದ, ಅಲ್ಲಿ ನಿಂತು ಬಿಟ್ಟಿದ್ದಾನೆ. ಅವಾಗ ಭಗವಂತ ಅಲ್ಲಿಗೆ ಸ್ಟಾಪ್. ಯಾಕೆಂದ್ರೆ ಅವನು ಹೇಳ್ದೆ, ನೀ ಹಿಂತಿರುಗಿ ನೋಡಿದ್ರೆ ನಾನು ನಿಂತು ಬಿಡ್ತೇನೆ ಅಂತ. ಸೊ ಅಲ್ಲಿ ಅವನು ಸ್ಥಾಪನೆ ಕೊಡ್ತಾನೆ ಸಾಕ್ಷಿ ವಿಗ್ರಹ.
ಸೊ ಹಾಗೆ ಅನೇಕ ವಿಗ್ರಹಗಳು ಕೂಡ ಮಾತನಾಡುತ್ತವೆ. ಅಂದರೆ ಭಕ್ತರ ಒಂದು ಭಕ್ತಿಯಲ್ಲಿ ತುಂಬ ಮುಂದುವರಿದಾಗ ಆ ಥರ ಆಗತ್ತಂತೆ. ಸೊ ಆಗ ಈಗ ನಾವು ಸನಾತನ ಗೋಸ್ವಾಮಿ ಅವರು ಕೂಡ ಆ ವಿಗ್ರಹ ಜೊತೆ ಮಾತಾಡ್ತಾ ಇದ್ರು. ಅಂದರೆ ಆ ರೊಟ್ಟಿ ದಿನ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀಯಾ, ನನಗೆ ಇಷ್ಟೊಂದು ಸಾಹಿತ್ಯಗಳನ್ನ ಬರಲಿಕ್ಕೆ ನೀನು ಕೊಟ್ಟಿದ್ದೀಯಾ, ದೇವಸ್ಥಾನಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದೀಯಾ, ನಿನಗೆ ಈ ಥರ ನಾನು ಎಲ್ಲದನ್ನು ಹೇಗೆ ಮಾಡಿಕೊಡೋದು, ಹೀಗೆ ಮಾತಾಡ್ತಿದ್ರು. ಸೊ ಹಾಗಾಗಿ ಅರ್ಚಾ ವಿಗ್ರಹಗಳು ಕೂಡ ಮಾತನಾಡುತ್ತದೆ, ಅದರ ಜೊತೆ ಸಂಪರ್ಕ ಬೆಳೆಸುತ್ತದೆ. ಅಂದರೆ ತನ್ನ ಭಕ್ತರ ಜೊತೆ ಭಗವಂತ ಈ ರೀತಿಯಾದ ಒಂದು ಲೀಲೆಗಳನ್ನು ಮಾಡ್ತಾನೆ. ಈಗ ಭಗವಂತ ಈಗ ಈ ಭೌತಿಕ ಪ್ರಪಂಚಕ್ಕೆ ಮನುಷ್ಯನಂತೆ ಅವತರಿಸಿ ಬಂದಿದ್ದರಿಂದ ಭಗವಂತನದು ಭೌತಿಕ ಶರೀರ ಅಂತ ತಿಳ್ಕೊಳ್ತಾರೆ. ಈಗ ಕೃಷ್ಣ ರಾಮ ಅವತಾರ, ಕೃಷ್ಣ ಇದೆಲ್ಲ ಬಂದಾಗ ಮನುಷ್ಯರ ಥರ ಇದೆ. ಭಗವಂತನಿಗೆ ನಾನಾ ರೀತಿಯ ಅವತಾರಗಳು. ಭಗವಂತ ಈಗ ನೋಡಿ, ಅವನು ಕೂರ್ಮ ಅವತಾರ, ಮೀನಿನ ಅವತಾರ ತಗೊಂಡ. ಕೂರ್ಮ ಅವತಾರ ಅಲ್ಲ, ಇದು ಮತ್ಸ್ಯ ಅವತಾರದಲ್ಲಿ ಮೀನಿನ ಅವತಾರ. ಆಮೇಲೆ ಕೂರ್ಮ ಅವತಾರದಲ್ಲಿ ಆಮೆಯ ಅವತಾರ, ಆಮೆಯ ರೂಪ ಶರೀರ. ಆಮೇಲೆ ವರಾಹ ಅವತಾರದಲ್ಲಿ ಹಂದಿಯ ಶರೀರ. ಸೊ ಈ ಥರ ಎಲ್ಲ. ಆಮೇಲೆ ನರಸಿಂಹ ಅವತಾರ ಅರ್ಧ ಮಾನವ ಅರ್ಧ ಸಿಂಹ. ಸೊ ಈ ರೀತಿಯೆಲ್ಲ ಅವತಾರ ತಕೊಳ್ತಾನೆ ಭಗವಂತ. ಯಾವುದೇ ಒಂದು ಅವತಾರ ತಗೊಳ್ಬಹುದು. ಹಾಗೆ ಮನುಷ್ಯನಾಗಿ, ಕೃಷ್ಣನಾಗಿ, ರಾಮನಾಗಿ ಬಂದಾಗ ಜನ ಏನು ತಿಳ್ಕೊಳ್ತಾರೆ, ಅಯ್ಯೋ ಇದು ನಮ್ಮ ಹಾಗೆ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಅದು ಹಾಗೆ ಭಾವಿಸುವುದು ಅಲ್ಪಮತಿ. ಹೌದು, ಅವರು ಪತಿತರಾದವರು ಅಂತ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 11ನೇ ಶ್ಲೋಕ. ಅವಜಾನಂತಿ ಮೂಢ ಮಾನುಷೀಂ ತನುಮಾಶ್ರಿತಃ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಅಂದರೆ ಮನುಷ್ಯ ರೂಪದಲ್ಲಿ ಭಗವಂತ ಬಂದಿದ್ದಾನೆ, ಕೃಷ್ಣ ರಾಮನಾಗಿ. ಆಗ ಮೂಢರು ಅವನನ್ನು ಅಪಹಾಸ್ಯ ಮಾಡ್ತಾರೆ. ಏನಂತ ಅಪಹಾಸ್ಯ ಮಾಡ್ತಾರೆ, ಇವರು ಮನುಷ್ಯ, ಇವನು ನಮ್ಮ ಹಾಗೆ ಮನುಷ್ಯ ಅಂತ. ಆದರೆ ಅವರಿಗೆ ಗೊತ್ತಿಲ್ಲ ಇವನು ಸರ್ವಲೋಕ ಮಹೇಶ್ವರ, ಅಂದರೆ ಈ ಎಲ್ಲ ಲೋಕಗಳ ಒಡೆಯ ಅವನೇ ಅಂತ ಗೊತ್ತೇ ಇಲ್ಲ ಅವರಿಗೆ. ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲ ಜಗತ್ತಿನಲ್ಲಿ, ಚರಾಚರ ಜಗತ್ತಿನಲ್ಲಿ ಏನಿದೆ ಎಲ್ಲ ಭಗವಂತನಿಗೆ ಅದು ಸೇರಿದ್ದು, ಇದು ಗೊತ್ತಿಲ್ಲ. ಆಮೇಲೆ ಸಮಸ್ತ ಈ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನೆಲ್ಲ ನಿರ್ವಹಿಸುವನು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಹರೇ ಕೃಷ್ಣ, ಮನುಷ್ಯರಿಂದ ಇದು ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಸೊ ಆದರೂ ಜನ ಕೆಲವರು ಏನ್ ತಿಳ್ಕೊಳ್ತಾರೆ, ಅವನೊಬ್ಬ ಬಲಶಾಲಿ ಮನುಷ್ಯ ಅಷ್ಟೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರು ಮೂಢರು ಅಂತ ಹೇಳ್ತಾನೆ. ಅಂದ್ರೆ ಯಾವಾಗ ಭಗವಂತ ಅಂದ್ರೆ ಅಲ್ಲಿ ಕೃಷ್ಣನಾಗಿ ಬಂದಾಗ, ಕೃಷ್ಣ ಅವತಾರ ಅಲ್ಲ, ಅವನು ಅವತಾರಿ. ಯಾಕೆಂದ್ರೆ ಫುಲ್ ಕೃಷ್ಣನೇ ಬಂದಿದ್ದಾನೆ. ಸೊ ಹಾಗಾಗಿ ಅವನು ಅವತಾರಿ. ಅವ ಬಂದಾಗ ನೋಡಿ, ಕೃಷ್ಣ ಆ ಭಗವಂತ ಅಂತ ಪಾಂಡವರಿಗೆ ಗೊತ್ತಿತ್ತು, ಕುಂತಿಗೆ ಗೊತ್ತಿತ್ತು. ಆದರೆ ಅಲ್ಲಿ ಕೌರವರಿಗೆ ಗೊತ್ತಿಲ್ಲ, ದುರ್ಯೋಧನಿಗೆ ಗೊತ್ತಿಲ್ಲ, ಧೃತರಾಷ್ಟ್ರನಿಗೆ ಗೊತ್ತಿಲ್ಲ. ಹೇಗೆ? ಸೊ ಅವರೊಬ್ಬ ಬಲಶಾಲಿ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದ ದುರ್ಯೋಧನ. ಸೊ ಹಾಗಾಗಿ ಕೃಷ್ಣನೊಬ್ಬ ಬಲಶಾಲಿ ಮನುಷ್ಯ ಅಂತ ತಿಳ್ಕೊಳ್ಳೋದು ಅದು ಮೂಢರು, ಅಲ್ಪಮತಿಗಳು. ಯಾಕಂದ್ರೆ ಬ್ರಹ್ಮ ಸಂಹಿತೆಯಲ್ಲೇ ಹೇಳಿದ್ದಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ. ಸೊ ಕೃಷ್ಣ ಮತ್ತೆ ಅನಾದಿರ್ ಗೋವಿಂದ, ಸರ್ವ ಕಾರಣ, ಅವನು ಅನಾದಿರ್ ಗೋವಿಂದ, ಅಂದರೆ ಅವನ ಆದಿಪುರುಷ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಗೋವಿಂದ ಕೃಷ್ಣ ಅವನು ಆದಿಪುರುಷ, ಅವನು ಮೂಲ ಪುರುಷ, ಅವನು ಪುರಾಣ ಪುರುಷ. ಸೊ ಅವನು ಪರಮಪ್ರಭು. ಈ ವಿಚಾರ ಅವರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಗೊತ್ತಿದ್ದವರು ಈ ರೀತಿ ಮಾಡೋದಿಲ್ಲ. ಗೊತ್ತಿದ್ದವರು ಏನೇನು ಮಾಡ್ತಾರೆ, ಭಗವಂತನ ಮಹಿಮೆಗಳನ್ನು ತಿಳಿದವರು ನೇರವಾಗಿ ಭಕ್ತಿ ಸೇವೆಗೆ ತೊಡಗುತ್ತಾರೆ. ಹಾಗಾಗಿ ಈಗ ನಮಗೇನು ಕಾಣುತ್ತೆ, ಈ ಭೌತಿಕ ಪ್ರಪಂಚದಲ್ಲಿಯೂ ಅನೇಕ ನಿಯಂತ್ರಕರು ಇರ್ತವೆ. ನಾವು ನೋಡ್ತೇವೆ, ಒಂದು ಡಿಪಾರ್ಟ್ಮೆಂಟಿಗೆ ಒಬ್ಬ ಡೈರೆಕ್ಟರ್ ಇರ್ತಾನೆ, ಅವನ ಮೇಲೆ ಒಬ್ಬ ಸೆಕ್ರೆಟರಿ ಇರ್ತಾನೆ, ಆ ಸೆಕ್ರೆಟರಿ ಮೇಲೆ ಒಬ್ಬ ಮಂತ್ರಿ ಇರ್ತಾನೆ ಅಲ್ವಾ, ಮಂತ್ರಿ ಮೇಲೆ ಒಬ್ಬ ಮುಖ್ಯಮಂತ್ರಿ ಇರ್ತಾನೆ ಅಲ್ವಾ. ಇವರೆಲ್ಲರೂ ನಿಯಂತ್ರಣ ಮಾಡ್ತಾರೆ. ಇವರೆಲ್ಲರೂ ಈಶ್ವರರೇ, ಚಿಕ್ಕ ಈಶ್ವರರು. ಇವರೆಲ್ಲರೂ ನಿಯಂತ್ರಣ ಮಾಡ್ತಾರೆ. ಆದರೆ ಕೃಷ್ಣ ಪರಮೇಶ್ವರ. ಸೊ ಈಶ್ವರ ಪರಮಃ ಕೃಷ್ಣ. ಸೊ ಪರಮ ನಿಯಂತ್ರಕ ಕೃಷ್ಣ, ಎಲ್ಲರ ನಿಯಂತ್ರಕ. ಸೊ ಅವನು ಪರಮ ಈಶ್ವರ. ಕೃಷ್ಣ ಪರಮ ಈಶ್ವರ.
ಅದಕ್ಕೆ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ. ಮಾತಾಜಿ ಮ್ಯೂಟ್ ಮಾಡಬೇಕು, ಇಲ್ಲಿ ಸೌಂಡ್ಗಳು ಬರ್ತಾ ಇರುತ್ತೆ. ಹರಿ ಕೃಷ್ಣ. ಹಾಗಾಗಿ ಈಶ್ವರ ಪರಮ ಕೃಷ್ಣ ಇದು ಸಾಮಾನ್ಯ ಜನರಿಗೆ ಇದು ಅರ್ಥ ಆಗೋದಿಲ್ಲ. ಸಾಮಾನ್ಯ ಜನರು ಏನ್ ತಿಳ್ಕೊಳ್ತಾರೆ, ಈಶ್ವರ ಪರಮ ಕೃಷ್ಣ ಇದು ಗೊತ್ತಿರೋದಿಲ್ಲ. ಅವನ ದೇಹ ಸಚ್ಚಿದಾನಂದ ವಿಗ್ರಹ ಇದು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಮಾನ್ಯ ಮನುಷ್ಯನ ತರ ಅರ್ಜುನನ ಸಖನಾಗಿ ಸಾರಥಿಯಾಗಿ ಇದ್ದಾನೆ. ಆಮೇಲೆ ಹರೇ ಕೃಷ್ಣ ಕೇಳ್ತಾ ಉಂಟಾ? ಕೇಳಿಸ್ತಾ ಇದೆ ಮಾತಾಜಿ. ಸೊ ಅವನು ಮತ್ತೆ ಇದನ್ನ ಪಾಂಡವರ ದ್ಯೂತನಾಗಿ ಹೋಗಿದ್ದ. ಸೊ ಇದೆಲ್ಲ ಏನ್ ಕಾಣುತ್ತೆ, ಮನುಷ್ಯರ ತರ ಕೆಲಸ ಮಾಡ್ತಾನೆ. ಆದರೆ ಈ ಭಗವಂತನ ಈಗ ಕೃಷ್ಣನಾಗಿ ಅವನು ವೃಂದಾವನ ಕೃಷ್ಣನಾಗಿ ಆ ಒಂದು ಗೋವರ್ಧನ ಗಿರಿಯನ್ನು ಎಡಗೈ ಕಿರುಬೆರಳಿನಲ್ಲಿ 7 ಹಗಲು 7 ರಾತ್ರಿ ಎತ್ತಿದ್ದಾನೆ. ಇದು ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ ಕಾಳಿಂಗ ಮಾತಾಜಿ. ನರ್ತನ ಮಾಡಿದ್ದಾನೆ, ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ. ಅಥವಾ ಅವನು ಮಾಡಿದ ರಾಕ್ಷಸರುಗಳನ್ನೆಲ್ಲ, ಅನೇಕ ರಾಕ್ಷಸರುಗಳನ್ನೆಲ್ಲ ಅವನು ಸಂಹಾರ ಮಾಡಿದ್ದಾನೆ, ಇದು ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ ಸೊ ಮಾತಾಜಿ. ಹಾಗಾಗಿ ಇದೆಲ್ಲ ಜನರಿಗೆ ಅರ್ಥ ಆಗೋದಿಲ್ಲ. ಅವನ ದೇಹ ಸಚ್ಚಿದಾನಂದ ವಿಗ್ರಹ ಇದೆಲ್ಲ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಅಂದ್ರೆ ಇದನ್ನ ವೈದಿಕ ಸಾಹಿತ್ಯದಲ್ಲಿ ಭಗವಂತನ ಬಗ್ಗೆ ವರ್ಣನೆ ಇರ್ತದೆ. ಅಲ್ಲಿ ಇವನ್ನ ಉಪನಿಷತ್ತುಗಳಲ್ಲೂ ಕೂಡ ಗೋಪಾಲ ತಾಪನಿ ಉಪನಿಷತ್ತಿನಲ್ಲೂ ಕೂಡ ವರ್ಣನೆ ಇದೆ. ಸಚ್ಚಿದಾನಂದ ವಿಗ್ರಹಂ ತಂ ಏಕಂ ಗೋವಿಂದಂ. ಇದು ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿದೆ. ನೀನು ಗೋವಿಂದ, ನೀನು ಇಂದ್ರಿಯಗಳಿಗೆ ಆನಂದದಾಯಕನಾದವನು. ನಿನ್ನ ರೂಪ ಅದು ದಿವ್ಯವಾದದ್ದು. ನೀನು ಶಾಶ್ವತವಾದ ಜ್ಞಾನದಲ್ಲಿ ಆನಂದದಿಂದ ಕೂಡಿರ್ತಕ್ಕಂತಹ ನಿನ್ನದು ಶಾಶ್ವತ ಶರೀರ. ಇದನ್ನ ಗೋಪಾಲ ತಾಪನಿ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಸೊ ತಮ್ ಏಕಂ ಗೋವಿಂದಂ ಸಚ್ಚಿದಾನಂದ ವಿಗ್ರಹಂ, ಮತ್ತೆ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಅಂತ ಹೇಳ್ತಾರೆ. ನೀನು ಸಚ್ಚಿದಾನಂದ ರೂಪ ಕೃಷ್ಣ, ನಿನಗೆ ನಮಸ್ಕಾರ. ಸೊ ಹಾಗಾಗಿ ಮೂಢರು ಮಾತ್ರ ಇದನ್ನ ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರ ಬುದ್ಧಿ ಅಲ್ಪಮತಿ, ಅದನ್ನ ಅಲ್ಪಮತಿ ಅಂತ ಅವರು ಪತಿತರಾದವರು. ಹಾಗಾಗಿ ಯಾಕೆ ಪತಿತರಾದವರು? 3 ಗುಣಗಳಲ್ಲಿದ್ದಾರೆ, ಐಹಿಕದಿಂದ ಆಕರ್ಷಣೆಯಿಂದ ತುಂಬಿದ್ದಾರೆ, ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಅವರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಸೊ ಅಂದರೆ ಕೃಷ್ಣನ ಅಂದ್ರೆ ಆ ರಹಸ್ಯ ಚಟುವಟಿಕೆ, ಅವನು ಯಾವ ರೀತಿ ಲೀಲೆಗಳನ್ನು ಮಾಡ್ತಾನೆ, ಅವನ ವಿವಿಧ ಶಕ್ತಿಗಳು ಹೇಗಿವೆ, ಅವನ ದೇಹ ಅದು ಸಂಪೂರ್ಣ ಜ್ಞಾನಾನಂದದ ಸಂಕೇತ, ಇದೆಲ್ಲ ವಿಚಾರ ಅವರಿಗೆ ಅರ್ಥವೇ ಆಗೋದಿಲ್ಲ. ಅವನಲ್ಲಿ ಅನೇಕ ದಿವ್ಯ ಗುಣಗಳಿವೆ. ಹೀಗೆ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಆದರೆ ನಾವು ತಿಳ್ಕೊಳ್ಬೇಕು, ಇಡೀ ವಿಶ್ವವನ್ನೇ ಈ ಅನೇಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು. ಅನೇಕ ವಿಶ್ವಗಳನ್ನು ಅವನು ಸೃಷ್ಟಿ ಮಾಡ್ತಾನೆ, ಮತ್ತೆ ಅವುಗಳನ್ನ ಪಾಲನೆ ಮಾಡ್ತಾನೆ, ಮತ್ತೆ ಅವುಗಳನ್ನ ನಾಶ ಮಾಡ್ತಾನೆ. ಇದು ಮನುಷ್ಯರಲ್ಲಿ ಇಟ್ಕೊಂಡು ಇದು ಹೇಗೆ ಸಾಧ್ಯ? ಇದು ಸಾಧ್ಯವಾ? ಇಲ್ಲ ಮಾತಾಜಿ. ಅವನು ಮತ್ತೆ ಅವನು ಅಂಡಾಂತರಸ್ಥ ಚಯಾಂತರಸ್ಥಂ ಅಂದ್ರೆ ಅಂಡ ಪರಮಾಣುಗಳಲ್ಲೂ ಇರ್ತಾನೆ, ಎಲ್ಲ ಪರಮಾಣು ರೂಪದಲ್ಲಿಯೂ ಇರ್ತಾನೆ, ಮತ್ತೆ ಬೃಹತ್ ವಿಶ್ವದ ಅಭಿವ್ಯಕ್ತಿಗಳನ್ನು ಕೂಡ ನಿಯಂತ್ರಿಸ್ತಾನೆ, ಆ ಪರಮಾಣು ರೂಪದಲ್ಲಿಯೂ ಕೂಡ ನಿಯಂತ್ರಿಸ್ತಾನೆ. ಆಮೇಲೆ ಆ ವಿಶ್ವದ ಎಲ್ಲ ಬ್ರಹ್ಮಾಂಡಗಳನ್ನು ಕೂಡ ನಿಯಂತ್ರಿಸುತ್ತಾನೆ. ಸೊ ಹಾಗಾಗಿ ಇದೆಲ್ಲ ಆ ಒಂದು ವಿಚಾರಗಳು ಮೂಢರಾದವರಿಗೆ ಇದನ್ನೆಲ್ಲ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಮನುಷ್ಯರಾದಂಥವರು ಆ ಅನಂತವಾದ ಅನೇಕ ಗ್ರಹಗಳನ್ನ, ಅನಂತ ವಿಶ್ವವನ್ನ ಅವರು ಅಥವಾ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾ? ಅಥವಾ ಒಂದು ಸಣ್ಣ ಪರಮಾಣುವಿನಲ್ಲಿಯೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾ? ಇದೆಲ್ಲ ಭಗವಂತನ ಯೋಗ ಐಶ್ವರ್ಯ. ಸೊ ಈ ಯೋಗ ಐಶ್ವರ್ಯ ಏಕಕಾಲದಲ್ಲಿ ಅವನು ಅನಂತನಾದುದನ್ನು ಅನಂತವಾದದ್ದನ್ನು ಅವನು ನಿಯಂತ್ರಣ ಮಾಡ್ತಾನೆ, ಮತ್ತೆ ಪರಮಾಣುವಿನಂತ ಪರಿಮಿತವಾದದ್ದನ್ನು ಕೂಡ ನಿಯಂತ್ರಣ ಮಾಡಬಲ್ಲ. ಸೊ ಹಾಗಾಗಿ ಈಗ ಈ ಕೃಷ್ಣ ಒಂದು ಮನುಷ್ಯರ ರೂಪದಲ್ಲಿ ಬಂದಿದ್ದಾನೆ.
ಆದರೆ ಅವನು ಸಚ್ಚಿದಾನಂದ ವಿಗ್ರಹ. ಸೊ ಭಗವಂತ ಚಿಕ್ಕ ಕೃಷ್ಣ ಬಾಲಕ ಕೃಷ್ಣನಾಗಿದ್ದಾಗಲೂ ಮಗು ಕೃಷ್ಣನಾಗಿದ್ದಾಗಲೂ ಅವನು ಸಚ್ಚಿದಾನಂದ, ಅವನು ಬಾಲಕನಾಗಿದ್ದಾಗಲೂ ಸಚ್ಚಿದಾನಂದ. ಸೊ ಯಾವಾಗಲೂ ಸಚ್ಚಿದಾನಂದ ವಿಗ್ರಹ. ಸೊ ಹಾಗಾಗಿ ಅವನಿಗೆ ಆ ಸಚ್ಚಿದಾನಂದ ವಿಗ್ರಹ ಯಾವಾಗಲೂ ಅದು ಅಂದರೆ ಯೌವನ, ನವಯೌವನದಂತೆ ಅವನ ಶರೀರ. ಸೊ ಹಾಗಾಗಿ ಅವನಿಗೆ ವಯಸ್ಸಾದಂತೆ ಕಾಣೋದಿಲ್ಲ. ಕುರುಕ್ಷೇತ್ರದಲ್ಲಿ ಸುಮಾರು ಅರ್ಜುನನಿಗೆ ಎಲ್ಲರಿಗೂ ಒಂದು ಸುಮಾರು ಆಗಿತ್ತು, ಆದರೆ ಭಗವಂತ ಯೌವನಸ್ಥನಾಗೆ ಕಾಣ್ತಾ ಇದ್ದ. ಇದು ಹೇಗೆ ಸಾಧ್ಯ ಅಂದರೆ ಅವನದು ಸಚ್ಚಿದಾನಂದ ವಿಗ್ರಹ. ಸೊ ಹಾಗಾಗಿ ಅಲ್ಪಮತಿಗಳಿಗೆ ಏನಾಗುತ್ತೆ, ಭಗವಂತ ಸರ್ವಶಕ್ತ ಇದು ಗೊತ್ತಿಲ್ಲ. ಸೊ ಹಾಗಾಗಿ ಭಗವಂತ ಊಹಾಪೋಹ ಮಾಡೋವರ ಕಣ್ಣಿಗೆ ಭಗವಂತ ಕಾಣಿಸ್ಕೊಳ್ಳೋದಿಲ್ಲ. ಸೊ ಭಗವಂತ ಯಾರಿಗೆ ಕಾಣಿಸ್ಕೊಳ್ತಾನೆ, ಅವನು ಶುದ್ಧ ಭಕ್ತರಿಗೆ ಕಾಣಿಸ್ಕೊಳ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನಿ ಯಶ್ಚಾಸ್ಮಿ ತತ್ವತಃ. ಸೊ ತಥೋಮಾ ತತ್ವತೆ ಜ್ಞಾತ್ವ ವಿಶತೆ ತದ್ ಅನಂತರಂ. ಅಂದರೆ ಭಕ್ತರಿಗೆ ಮಾತ್ರ ಭಗವಂತ ಅರ್ಥ ಆಗ್ತಾನೆ. ಯಾಕೆ? ಭಗವಂತನ ಅವ್ಯಾಜ ಕರುಣೆಯಿಂದ ಅರ್ಥ ಆಗ್ತಾನೆ. ಭಕ್ತರಿಗೆ ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ? ಭಗವಂತ ಅವರಿಗೆ ಅವ್ಯಾಜ ಕರುಣೆ ತೋರಿಸ್ಕೊಂಡು ತನ್ನನ್ನು ತಾನೇ ತೋರಿಸ್ಕೊಳ್ತಾನೆ. ಯಾಕೆಂತಂದ್ರೆ ನಾಹಂ ಪ್ರಕಾಶಯತಿ ಸರ್ವಸ್ವ ಯೋಗಮಾಯ ಸಮಾವೃತಃ. ಅಂದರೆ ಭಗವಂತ ಯೋಗಮಾಯೆಯಿಂದ ಆವರಿಸ್ಕೊಂಡು ಬಿಟ್ಟಿದ್ದಾನೆ. ಆದರೆ ತಾನು ಭಕ್ತರಿಗೆ, ಶುದ್ಧ ಭಕ್ತರಿಗೆ ಅವನು ಅನುಗ್ರಹ ಕೊಡ್ಲಿಕ್ಕಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುತ್ತಾನೆ. ಯಾಕೆಂತಂದ್ರೆ ನಾವು ಬದ್ಧಾತ್ಮರು ಮಾಯೆಯಿಂದ ಆವರಿಸಲ್ಪಟ್ಟಿದ್ದೇವೆ. ಯಾವ ಮಾಯೆ? ಮಹಾಮಾಯೆ. 3 ಗುಣಗಳಲ್ಲಿ ನಾವು ಮುಳುಗಿದ್ದೇವೆ. ಸೊ ಆದರೆ ಶುದ್ಧ ಭಕ್ತರು ಅವರು 3 ಗುಣಗಳಿಂದ ಹೊರಗೆ ಬಂದಿದ್ದಾರೆ. ಸೊ 3 ಗುಣಗಳಿಂದ ಹೊರಗೆ ಬಂದಾಗ ಭಗವಂತ ಅವರಿಗೆ ತನ್ನನ್ನು ತೋರಿಸ್ಕೊಳ್ತಾನೆ. ಸೊ ಅವನು ಆಗ ಅವರಿಗೆ ಗೊತ್ತಾಗತ್ತೆ ಭಗವಂತ ಸರ್ವಶಕ್ತ. ಸೊ ಆ ಸರ್ವಶಕ್ತನಾದ ಭಗವಂತನ ವಿಚಾರ ಈ ಅಲ್ಪಮತಿಗಳಿಗೆ ಗೊತ್ತಾಗಲ್ಲ. ಊಹಾಪೋಹಗಳನ್ನು ಮಾಡ್ತಕ್ಕಂತಹ ಈ ಒಂದು ಅವರಿಗೂ ಕೂಡ, ಅವರ ಕಣ್ಣಿಗೂ ಕೂಡ ಭಗವಂತ ಕಾಣಿಸೋದಿಲ್ಲ. ಸೊ ಅದಕ್ಕೆ ಹೇಳ್ತಾರೆ, ಒಬ್ಬನ ಶರಣಾಗತಿಗೆ ತಕ್ಕಂತೆ ಅವನು ಭಗವಂತನನ್ನು ಅರಿಯಬಹುದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಎಷ್ಟು ನೀವು ಭಗವಂತನಿಗೆ ಶರಣಾಗ್ತೇವೆ ನಾವು, ಅಷ್ಟು ಪ್ರಕಾರವಾಗಿ ಭಗವಂತ ತನ್ನನ್ನು ತೋರಿಸ್ಕೊಳ್ತಾನೆ. ಸ್ವಲ್ಪ ಶರಣಾಗತಿ, ಸ್ವಲ್ಪವೇ ಭಗವಂತನ ಬಗ್ಗೆ ತಿಳಿಯುತ್ತೆ. ಪೂರ್ಣ ಯಾರು ಶರಣಾಗತನಾಗ್ತಾನೆ ಅವನು 100% ಕೃಷ್ಣ ಕಾನ್ಷಿಯಸ್. ಅವನಿಗೆ ಭಗವಂತ ಪೂರ್ಣ ಪ್ರಮಾಣದಲ್ಲಿ ಅರಿವಾಗ್ತಾನೆ. ಮತ್ತು ಅವರು ಈ ದೇಹವನ್ನ, ಭೌತಿಕ ಶರೀರವನ್ನು ಕಳ್ಕೊಂಡಾಗ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಭೌತಿಕ ಶರೀರದಲ್ಲಿ ಇದ್ದರೂ ಕೂಡ ಅವರು ಮುಕ್ತಾತ್ಮರಾಗಿರ್ತಾರೆ. ಯಾಕೆ? ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ. ಅಂದರೆ ಅವರ ಮನಸ್ಸು, ಅವರ ಮಾತು ಮತ್ತು ಅವರ ಕೃತಿ ಎಲ್ಲವೂ ಕೂಡ ಭಗವಂತನಲ್ಲಿಯೇ ನೆಟ್ಟಿರೋದ್ರಿಂದ, ಭಗವಂತನ ಸೇವೆಯಲ್ಲೇ ನಿರತರಾಗಿರೋದ್ರಿಂದ ಅವರು ಭೌತಿಕ ಶರೀರದಲ್ಲಿದ್ದರೂ ಕೂಡ ಶುದ್ಧ ಭಕ್ತರು ಅವರು ಮುಕ್ತರಾಗಿರ್ತಾರೆ. ಭೌತಿಕದ್ದು ಅವರಿಗೆ ಯಾವುದೂ ಇರೋದಿಲ್ಲ. ಸೊ ಹಾಗಿದ್ದ ಅಂಥವರ ಕಣ್ಣಿಗೆ ಭಗವಂತ ಕಾಣ್ತಾನೆ. ಅಂಥವರ ಕಣ್ಣಿಗೆ ಅವರು ಭಗವಂತನ ಸೇವೆಯಲ್ಲಿ ಸದಾ ನಿರತರಾಗಿರೋದ್ರಿಂದ ಆ ವಿಗ್ರಹ, ಶ್ರೀ ವಿಗ್ರಹ, ಅದಕ್ಕೆ ಅವರಿಗೆ ಕೃಷ್ಣ ಬೇರೆ ಅಲ್ಲ, ಶ್ರೀ ವಿಗ್ರಹ ಬೇರೆ ಅಲ್ಲ ಅಂತ ಅವರಿಗೆ ಅರಿವಾಗತ್ತೆ. ಯಾಕೆಂದ್ರೆ ಅವರ ಕಣ್ಣಲ್ಲಿ ಪ್ರೇಮದ ಕಣ್ಣು ಅವರದ್ದು. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಪ್ರೇಮದ ಕಣ್ಣಿಂದ ಕೂಡಿದಾಗ ಎಲ್ಲವೂ ಕೂಡ ಅರ್ಥ ಆಗತ್ತೆ. ಸೊ ನಮಗೆ ಯಾಕೆ ಭಗವಂತ ಅರ್ಥ ಆಗೋದಿಲ್ಲ ಅಂದರೆ ನಮ್ಮ ಕಣ್ಣು ಪ್ರೇಮದ ಕಣ್ಣಾಗಿಲ್ಲ. ನಮಗೆ ಇನ್ನೂ ನಾವು ಮಾಯೆಯಲ್ಲಿದ್ದೇವೆ, ಅದಕ್ಕಾಗಿ ಆಗೋದಿಲ್ಲ. ಜೀವಿಗಳ ಪತಿತ ಸ್ಥಿತಿಗೆ ಕಾರಣ ಅವರು ತಮಗೂ ಭಗವಂತನಿಗೂ ಇರುವ ಸಂಬಂಧವನ್ನು ಮರೆತಿರೋದು. ಹಾಗಾದ್ರೆ ನಾವು ಯಾಕೆ ಬದ್ಧಾತ್ಮರು ಪತಿತ ಸ್ಥಿತಿಯಲ್ಲಿದ್ದಾರೆ ಅಂದರೆ ಭಗವಂತನನ್ನು ಮರೆತಿದ್ದಾರೆ. ಇದು ಕಾರಣ. ನಾವು ಭಗವಂತನನ್ನು ಮರೆತಿದ್ದೇವೆ. ಯಾಕೆ ಭಗವಂತನನ್ನು ಮರೆತಿದ್ದೇವೆ ನಾವು ಅಂದರೆ ನಾವು ಮಾಯೆಯಿಂದ ಆಕರ್ಷಿತರಾಗಿದ್ದೇವೆ. ಮಾಯೆಯಿಂದ ಆಕರ್ಷಿತರಾಗುವುದರಿಂದ ಮಾಯೆಯಿಂದ ನಾವು ವಿಸ್ಮೃತಿಗೆ ಒಳಗಾಗಿದ್ದೇವೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು? ಭಗವಂತನನ್ನ ಮರೆತ ಹೋದ ಭಗವಂತನ ಜೊತೆ ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕು. ಅದು ಹೇಗೆ ಸಾಧ್ಯ? ಅದು ಈ ಭಕ್ತಿ
ಒಂದು ಬಂದಾಗ ಸಾಧ್ಯ ಭಗವಂತನನ್ನು ಸಂಪರ್ಕಿಸ್ಕೊಳ್ಳಿಕ್ಕೆ. ಅವನ ಒಂದು ಈ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಈ ಎಲ್ಲ ಭಕ್ತಿಯ ಹಂತಗಳನ್ನು ನಾವು ಮಾಡ್ತಾ ಬಂದಾಗ ನಮಗೆ ಸಾಧ್ಯ ಆಗತ್ತೆ ಅದು. ಆಮೇಲೆ ಭಕ್ತಿಯ 9 ರೀತಿಯ ಸೇವೆಗಳು, ಇದು ಶ್ರವಣ, ಕೀರ್ತನ, ಸ್ಮರಣ, ಆಮೇಲೆ ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಈ 9. ಅದರಲ್ಲಿ ಮುಖ್ಯವಾದದ್ದು ಶ್ರವಣ, ಕೀರ್ತನ, ಸ್ಮರಣ ಮತ್ತೆ ಅರ್ಚನ. ಅದು ಪಾದ ಸೇವೆಯನ್ನು ಭಗವಂತನ ಸೇವೆ, ಭಗವದ್ಭಕ್ತರ ಸೇವೆ ಮಾಡೋದು ಪಾದ ಸೇವನ. ಆಮೇಲೆ ವಿಗ್ರಹ ಆರಾಧನಾ, ವಂದನ, ಅವನಿಗೆ ನಮಸ್ಕರಿಸೋದು. ಅದೆಲ್ಲ ಬಹಳ ಮುಖ್ಯವಾದದ್ದು. ಈ ರೀತಿಯಾಗಿ ನಾವು ಮಾಡ್ಕೊಂಡಾಗ ಭಗವಂತನ ಸಂಬಂಧವನ್ನು ನಾವು ಮರುಕಳಿಸ್ಕೊಳ್ಬೋದು. ಸೊ ಅದು ಏನಾಗಿದೆ ಅಂತಂದ್ರೆ ಎಲ್ಲ ಒಂದು ವೈದಿಕ ಸಾಹಿತ್ಯಗಳು ಏನು ಹೇಳುತ್ತೆ, ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತು ಚಿತ್. ಯಾವಾಗಲೂ ಕೃಷ್ಣನನ್ನು ನೆನಪಿಡಬೇಕು, ಯಾವತ್ತೂ ಕೃಷ್ಣನನ್ನು ಮರಿಬಾರ್ದು. ಅಂದ್ರೆ ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಸೊ ಹಾಗಾಗಿ ಹರೇ ಕೃಷ್ಣ. ಮುಂದಿನದನ್ನು ಓದಿ. ಹರೇ ಕೃಷ್ಣ. ಭಗವಂತನು ಅನಾದಿ ಕಾಲದಿಂದಲೂ ಜೀವಿಗೆ ವಸ್ತುಗಳನ್ನು ಒದಗಿಸುತ್ತಾ ಬಂದಿದ್ದಾನೆ ಎಂದು ಈ ಮಂತ್ರದಲ್ಲೂ ಇತರ ವೈದಿಕ ಮಂತ್ರಗಳಲ್ಲೂ ಸ್ಪಷ್ಟವಾಗಿ ಹೇಳಿದೆ. ಜೀವಿಯು ಯಾವುದೇ ಒಂದನ್ನು ಬಯಸುತ್ತಾನೆ. ಜೀವಿಯು ಬಯಸಿದ ವಸ್ತುವನ್ನು ಅವನು ಅರ್ಹತೆಗೆ ತಕ್ಕಂತೆ ಭಗವಂತನು ಒದಗಿಸುತ್ತಾನೆ. ಒಬ್ಬ ವ್ಯಕ್ತಿಯು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಬೇಕಾದರೆ ಅವನು ಅದಕ್ಕೆ ಬೇಕಾದ ಅರ್ಹತೆಯನ್ನು ಸಂಪಾದಿಸಿಕೊಳ್ಳುವುದು ಮಾತ್ರವಲ್ಲದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪದವಿಯನ್ನು ನೀಡುವ ಅಧಿಕಾರಿಯ ಮಂಜೂರಾತಿಯನ್ನು ಪಡೆಯಬೇಕು. ಆ ಹುದ್ದೆಯನ್ನು ಅಲಂಕರಿಸಲು ಬೇಕಾದ ಅರ್ಹತೆಗಳಿದ್ದರೆ ಮಾತ್ರ ಸಾಲದು, ಅದನ್ನು ಉನ್ನತ ಅಧಿಕಾರಿಯು ನೀಡಲು ಬೇಕಾಗುತ್ತದೆ. ಅದೇ ರೀತಿ ಭಗವಂತನು ಜೀವಿಗಳಿಗೆ ಅವರವರ ಅರ್ಹತೆಗೆ ತಕ್ಕಂತೆ ಸುಖವನ್ನು ನೀಡುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವುಗಳನ್ನು ಅವರವರ ಕರ್ಮಾನುಸಾರವಾಗಿ ನೀಡುತ್ತಾನೆ. ಪ್ರಶಸ್ತಿಗಳನ್ನು ಪಡೆಯಲು ಕೇವಲ ಅರ್ಹತೆಗಳಿದ್ದರೆ ಸಾಲದು, ದೇವರ ಕೃಪೆಯೂ ಇರಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ದೇವರ ಅನುಗ್ರಹ, ಕೃಪೆ, ಇದರ ಬಗ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಎಲ್ಲರಿಗೂ ಅನಾದಿ ಕಾಲದಿಂದ, ಅನಾದಿರಾದಿರ್ ಗೋವಿಂದ, ಅನಾದಿ ಕಾಲದಿಂದನೂ ಭಗವಂತ ಜೀವಿಗೆ ವಸ್ತುಗಳನ್ನು ಒದಗಿಸ್ತಾ ಇದ್ದಾನೆ. ಅಂದರೆ ಯಾವುದೇ ವಸ್ತು ಜೀವಿಗೆ ಬೇಕು ಅಂದರೆ ಅದನ್ನು ಸ್ಯಾಂಕ್ಷನ್ ಮಾಡೋದು ಕೃಷ್ಣನೇ. ಕೃಷ್ಣನ ಸ್ಯಾಂಕ್ಷನ್ ಇಲ್ಲದೆ ಯಾವುದೂ ನಮ್ಗೆ ಸಿಕ್ಕೋದಿಲ್ಲ, ಯಾವುದೂ ಸಿಕ್ಕೋದಿಲ್ಲ. ಜನರಲ್ ಆಗಿ ಎಲ್ಲವನ್ನು ಕೃಷ್ಣ ಕೊಡ್ತಾನೆ. ಅಂದರೆ ನೀರು ಕೊಡ್ತಾನೆ, ಗಾಳಿ ಕೊಡ್ತಾನೆ, ಬೆಳಕು ಕೊಡ್ತಾನೆ, ನಮಗೆ ದವಸ ಧಾನ್ಯಗಳು ಎಲ್ಲವೂ ಕೊಡ್ತಾನೆ, ಮಳೆ ಕಾಲ ಕಾಲಕ್ಕೆ ಎಲ್ಲ ಕೊಡ್ತಾನೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಜೀವನದಲ್ಲಿ ಏನು ಬಯಸುತ್ತಾನೆ ಅದನ್ನು ಭಗವಂತ ಕೊಡ್ತಾನೆ. ಆದರೆ ಹೇಗೆ ಕೊಡ್ತಾನೆ? ನಮ್ಮ ಕರ್ಮದ ಅಕೌಂಟಿನಲ್ಲಿ ಎಷ್ಟಿದೆ ಅದಕ್ಕೆ ನಾವು ಅರ್ಹರೇ, ಆ ಪ್ರಮಾಣವಾಗಿ ಕೊಡ್ತಾನೆ. ಭಗವಂತ ಇಚ್ಛೆ ಪಡದೆ ಹೋದರೆ ನಮಗೆ ಎಷ್ಟು ಪ್ರಯತ್ನ ಪಟ್ಟರು ಅದು ಸಿಕ್ಕೋದಿಲ್ಲ. ಅದಕ್ಕೆ ಹೇಳ್ತಾ ತೇನ ವಿನ ತೃಣಮಪಿನ ವಿಚಲತಿ. ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ನಾವು ಪ್ರಯತ್ನ ಮಾಡ್ತೇವೆ, ಅದು ಸಿಕ್ಕೋದಿಲ್ಲ. ಯಾಕೆ? ಪ್ರಯತ್ನಕ್ಕೆ ಆ ಫಲ ಕೊಡುವನು ಭಗವಂತ. ಸೊ ಆ ಭಗವಂತನ ಕರುಣೆ ಇದ್ರೆ ನಮಗೆ ಸಿಕ್ಕುತ್ತೆ. ಅವನು ಅರ್ಹತೆಗೆ ತಕ್ಕಂತೆ ಭಗವಂತನು ಒದಗಿಸುತ್ತಾನೆ. ಜೀವಿ ಬಯಸುತ್ತದೆ, ಇಚ್ಛೆ ಪಡ್ತೇವೆ ನಾವು, ನಮ್ಗೆ ಅದು ಬೇಕು ಇದು ಬೇಕು ಭೌತಿಕದಲ್ಲಿ. ಆದರೆ ನಮಗೆ ಅರ್ಹತೆ ಇದೆಯಾ ಭಗವಂತ ನೋಡ್ತಾನೆ. ನಾವು ಅದಕ್ಕೆ ಅರ್ಹರ, ನಮ್ಮ ಒಂದು ಕರ್ಮದ ಫಲದಲ್ಲಿ ಅದು ಇದೆಯಾ, ಅದಕ್ಕೆ ತಕ್ಕಂತೆ ಅವನು ಕೊಡ್ತಾನೆ. ಸೊ ಹಾಗಾಗಿ ಭಗವಂತ ಕರ್ಮದ ಫಲವನ್ನು ಕೊಡುವವನು ಭಗವಂತ. ಇದಕ್ಕೆ ಶ್ರೀಲ ಪ್ರಭುಪಾದರು ಇಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. ಒಬ್ಬರು ನ್ಯಾಯಾಧೀಶ ಆಗಬೇಕು, ಅವನಿಗೆ ಲಾ ಡಿಗ್ರಿ ಕಲ್ತ್ಕೊಂಡಿದ್ದಾನೆ, ಮತ್ತೆ ಅವನಿಗೆ ಎಲ್ಲ ಕ್ವಾಲಿಫಿಕೇಶನ್ಸು ಏನೋ ಅವರಿಗೆಲ್ಲ ಎಕ್ಸಾಮಿನೇಷನ್ಸ್ ಎಲ್ಲ ಇರುತ್ತೆ ನ್ಯಾಯಾಧೀಶ ಆಗಬೇಕಾದ್ರೆ, ಅದೆಲ್ಲ ಅರ್ಹತೆ ಪಡ್ಕೊಂಡಿದ್ದಾನೆ. ಆಮೇಲೆ ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ದಾನೆ. ಆದರೆ ಅವನು ಸ್ಯಾಂಕ್ಷನ್ ಅದು ಹುದ್ದೆ ಪಡೀಲಿಕ್ಕೆ ಅರ್ಹತೆ ಇದ್ದಷ್ಟೇ ಸಾಕಾಗೋದಿಲ್ಲ, ಅವನಿಗೆ ಆಮೇಲೆ ಸೆಲೆಕ್ಷನ್ ಆಗಬೇಕು. ಹಾಗೆ ಆ ಒಂದು ರೀತಿ ಸ್ಯಾಂಕ್ಷನ್ ಹೇಗೆ ಆಗಲಿಕ್ಕೆ, ಆಮೇಲೆ ಸ್ಯಾಂಕ್ಷನಿಂಗ್ ಅಥಾರಿಟಿ ಅವ್ರ ಹತ್ರ ಎಲ್ಲ ಸೆಲೆಕ್ಷನ್ ಆಗಿ ಅವರಿಗೆ ಹೇಗೆ ಭೌತಿಕದಲ್ಲಿ ಒಂದು ನ್ಯಾಯಾಧೀಶನಿಗೆ ಪದವಿ, ನ್ಯಾಯಾಧೀಶದ ಒಂದು ಪೋಸ್ಟ್ ಸಿಕ್ಕಿದೆ ಅಂತ ಬರ್ತದೆ.
ಅದೇ ರೀತಿ ಭಗವಂತನು ಕೂಡ ಅಂದರೆ ವ್ಯಕ್ತಿಗಳಿಗೆ ಅರ್ಹತೆ ಇದೆಯೋ ಇಲ್ವೋ ನೋಡಿ ಅರ್ಹತೆಗೆ ತಕ್ಕಂತೆ ಸುಖವನ್ನು ನೀಡ್ತಾನೆ. ಅರ್ಹತೆ ಇದ್ರೆ ಅಷ್ಟೇ ಸಾಲದು, ಭಗವಂತನ ಕರುಣೆಯೂ ಬೇಕು, ಅವನ ಅನುಗ್ರಹವೂ ಬೇಕು. ಇಲ್ಲಿ ಕೆಲವರು ಹೇಳ್ತಾರೆ, ಈಗ ನಾನು ನನ್ನ ಕರ್ಮದ ಪ್ರಕಾರ, ನೀವು ಹೇಳ್ತೀರಿ ಕರ್ಮ ಫಲದ ಪ್ರಕಾರ ನಮಗೆ ಸುಖ ದುಃಖ ಬರುತ್ತೆ ಅಲ್ವಾ, ನಾವು ಮಾಡಿದ್ದೇನು ಕರ್ಮದ ಪ್ರಕಾರ. ಆದರೆ ಹಾಗಾದ್ರೆ ನಾನು ಕೃಷ್ಣನನ್ನೇ ಯಾಕೆ ನಾನು ಥ್ಯಾಂಕ್ ಯು ಹೇಳಬೇಕು, ಅವನಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು, ಈ ಪ್ರಶ್ನೆ ಬರ್ತದ್ಯಾ? ಹರೇ ಕೃಷ್ಣ. ಎಸ್ ಮಾತಾಜಿ, ಹೌದು ಹೌದು. ಬರುತ್ತೆ ಮಾತಾಜಿ. ನನಗೆ ನನ್ನ ಕರ್ಮದ ಪ್ರಕಾರ ನನಗೆ ಏನು ಕಷ್ಟವೋ ಸುಖವೋ ಬರ್ತದೆ ಅಲ್ವಾ. ಹೌದು ಮಾತಾಜಿ. ಈಗ ಈ ಪ್ರಶ್ನೆಗೆ ಏನು ಉತ್ತರ ನೋಡೋಣ. ಅಂದ್ರೆ ಈಗ ಈ ದೇಹ ನಮ್ಮದ, ಈಗ ನಾವು ಮಾಡ್ತೇವೆ ಈ ಕೆಲಸಗಳನ್ನ ಮಾಡ್ತೇವೆ, ಈ ದೇಹ ನಮ್ಮದ? ಈ ಹರೇ ದೇಹ ಕೃಷ್ಣ. ನಮ್ಮದಲ್ಲ. ನಮ್ದಲ್ಲ ಮಾತಾಜಿ. ಯಾಕೆ ನಮ್ಮದಲ್ಲ ಈ ದೇಹ? ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಗಳಿಂದ ಏನು ನಾವು ತಯಾರು ಮಾಡಿದ್ದೇವಾ? ಇಲ್ಲ ಇಲ್ಲ ಇಲ್ಲ. ಮಾತಾಜಿ, ಭಗವಂತ ತಯಾರು ಮಾಡಿರೋದು. ಅದಕ್ಕೋಸ್ಕರ ಸ್ಥೂಲಕಾಯ ಪಂಚಮಹಾಭೂತ, ಅದು ಭಗವಂತನಿಂದ ಬಂದಿದೆ. ಸೂಕ್ಷ್ಮಕಾಯ ಮನಸ್ಸು ಬುದ್ಧಿ ಅಹಂಕಾರ. ಸೊ ಭೂಮಿ ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿ ರೇವೇಚ. ಸೊ ಎಲ್ಲವೂ ಏನಾಗಿದೆ, ಭಗವಂತನಿಂದ ಬಂದಿದ್ದು. ಆ ವಸ್ತುವಿನಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಆಮೇಲೆ ನಾವು ಕೂಡ ಭಗವಂತನಿಂದ ಬಂದವರು. ಆಮೇಲೆ ನಮ್ಮ ಹತ್ರ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ, ಅದನ್ನು ಯಾರು ಕೊಟ್ಟಿದ್ದಾರೆ? ಭಗವಂತನೇ ಕೊಟ್ಟಿದ್ದಾರೆ. ಈಗ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಒಬ್ರು ಜಾಬ್ ಮಾಡ್ತಾರೆ, ಯಾರೋ ಒಬ್ರು ಜಾಬ್ ತಗೊಳ್ತಾರೆ ತಿಳ್ಕೊಳ್ಳಿ. ಜಾಬ್ ತಗೊಂಡ್ಮೇಲೆ ಅವರಿಗೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಅವರಿಗೆ ಸಂಬಳ ಸಿಕ್ಕುತ್ತೆ ತಿಂಗಳ. ಅದು ಅವರು, ಅಯ್ಯೋ ನಾನು ಕೆಲಸ ಮಾಡಿದ್ದೇನೆ ನಂಗೆ ಸಂಬಳ ಸಿಕ್ಕುತ್ತೆ, ಬಾಸಿಗೆ ಯಾಕೆ ನಾವು ಥ್ಯಾಂಕ್ಸ್ ಹೇಳಬೇಕು? ಇದು ಅನಿಸುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಎಂಪ್ಲಾಯರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು? ನಾವು ಎಂಪ್ಲಾಯರ್ ಕೆಲಸ ಕೊಟ್ಟಿದ್ದಾನೆ, ಆದ್ರಿಂದ ನಾವು ಮಾಡ್ತಾ ಇದ್ದೇವೆ. ಇದು ಅರಿವು ನಮಗೆ ಇರಬೇಕು. ಅದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾನೆ. ಹಾಗೆ ಕೃಷ್ಣ ಕೂಡ ನಮಗೆ ಅವಕಾಶ ಕೊಟ್ಟಿದ್ದಾನೆ. ನಮ್ಮ ಇಚ್ಛೆಗಳನ್ನ ಏರಿಸ್ಕೊಳ್ಳಿಕ್ಕೆ ನಮಗೆ ದೇಹವನ್ನು ನಮಗೆ ಕೊಟ್ಟಿದ್ದಾನೆ, ನಮಗೆ ಅವಕಾಶವನ್ನು ಕೊಡ್ತಾನೆ. ಮತ್ತೆ ನಮಗೆ ಎಬಿಲಿಟಿ, ನಮಗೆ ಆ ಶಕ್ತಿಯನ್ನು ಕೂಡ ಕೃಷ್ಣ ಕೊಡ್ತಾನೆ, ಕೆಲಸ ಮಾಡೋ ಶಕ್ತಿ. ಸೊ ಹಾಗಾಗಿ ಆ ಶಕ್ತಿಯನ್ನು ನಮಗೆ ಅವನೇ ಕೊಡ್ತಾನೆ. ಆದ್ರಿಂದ ನಮಗೆ ಕೆಲಸ ಮಾಡಲಿಕ್ಕೆ ಶರೀರ, ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ, ನಾವು ಕೆಲಸ ಮಾಡಿದಾಗ ನಮಗೆ ಸಹಾಯ ಮಾಡಲಿಕ್ಕೆ ಅವನು, ಎಲ್ಲ ನಮಗೆ ಕೃಷ್ಣನಿಂದನೇ ಬರುತ್ತದೆ. ಸೊ ಹಾಗಾಗಿ ಎಲ್ಲವೂ ಕೃಷ್ಣನಿಂದೇ ಬರೋದು. ಮತ್ತಃ ಸರ್ವಂ ಪ್ರವರ್ತತೆ. ಹಾಗಾಗಿ ಎಲ್ಲವೂ ಕೃಷ್ಣನಿಂದ ಬರೋದರಿಂದ ನಾವು ಕೃಷ್ಣನಿಗೆ, ಭಗವಂತ ನಾನು ಏನೋ ಯಾವ ಸ್ಥಿತಿಯಲ್ಲಿ ಇದ್ದೇನೆ ಅದಕ್ಕೆ ಕಾರಣ ನೀನೇ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕೆ ನಮ್ಮಲ್ಲಿ ಆ ಥರ ಭಾವನೆ ಯಾಕೆ ಬರೋದಿಲ್ಲ ಅಂದರೆ, ನಾನೇ ಮಾಡಿದ್ದೇನೆ ಈ ಭಾವನೆ ಇರ್ತದೆ ಅಲ್ವಾ. ಹೌದು ಮಾತಾಜಿ, ಹೌದು ಹೌದು ನಾನೇ ಮಾತಾಜಿ. ಮಾಡಿದ್ದೇನೆ, ನಾನು ದುಡ್ದಿದ್ದೇನೆ, ನಾನು ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ. ಈ ಒಡೆತನದ ಭಾವನೆ ಜಾಸ್ತಿ ಇರೋದ್ರಿಂದ ನಮಗೆ ಈ ಒಡೆತನದ ಭಾವನೆ ಹೇಳೋದು ತುಂಬಾ ಸೂಕ್ಷ್ಮವಾದದ್ದು, ಮತ್ತೆ ಇದು ತುಂಬಾ ಬಲವಾದದ್ದು. ಯಾಕಂದ್ರೆ ನಮಗದು ಒಳಗಿಂದ ಇದೆ ನಮಗೆ ಅಲ್ವಾ. ಇದು ಒಳಗಿಂದ ಇದೆ, ನಾನೇ ಮಾಡಿದ್ದೇನೆ, ನಾನೇ ಕಷ್ಟಪಟ್ಟಿದ್ದೇನೆ. ಆದರೆ ಇದು ನಾವು ಏನನ್ನಾದರೂ ಮಾಡಿದರೆ, ನಾವು ಏನನ್ನಾದರೂ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟರು, ಅದು ಏನಾಗಿರುತ್ತೆ ಅಂತಂದ್ರೆ, ನಾವು ಮಾಡಿದ್ದ ಕೆಲಸ ಕೂಡ ಅದು ದೋಷಪೂರ್ಣವಾಗಿರುತ್ತೆ. ಕಂಪ್ಲೀಟ್ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಲೀಟ್ ಪರ್ಫೆಕ್ಟ್ ಆಗಲಿಕ್ಕೆ ಮನುಷ್ಯ ಸಾಧ್ಯ ಇಲ್ಲ. ಯಾಕೆ? ಮನುಷ್ಯನ 4 ದೋಷಗಳೇ ಇದೆ ಅಂತ ನಾವು ನೋಡಿದ್ದೇವೆ. ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಅವನಿಗೆ ಒಂದು ಚೀಟಿಂಗ್ ಪ್ರೊಪೆನ್ಸಿಟಿ, ಮೋಸ ಮಾಡುವ ಪ್ರವೃತ್ತಿ ಇದೆ. ಅವನು ಇಂದ್ರಿಯಗಳು ಪರ್ಫೆಕ್ಟ್ ಇಲ್ಲ. ಮತ್ತೆ ಅವನು ಇದರಲ್ಲಿ ಮಾಯೆಯಲ್ಲಿ ಇದ್ದಾನೆ. ಅದರಿಂದ ಹಾಗಾಗಿ ನಾವು ಮಾಡಿದ ಯಾವ ಕೆಲಸ ಕೂಡ ಪರ್ಫೆಕ್ಟ್ ಅಂತ ನಾವು ತಿಳ್ಕೊಳ್ತೇವೆ. ಅಯ್ಯೋ ನಾನು ತುಂಬಾ ಮಾಡಿದ್ದೇನೆ ಚೆನ್ನಾಗಿ ಕೆಲಸ, ಯಾವುದು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಒಬ್ಬನೇ ಕೃಷ್ಣ. ಸೊ ನಾವು ಪರ್ಫೆಕ್ಟ್ ಅಲ್ಲ. ಸೊ ಆದರೂ ಕೂಡ ನಾವು ಮಾಡಿರ್ತೇವೆ. ಈಗ ಹೇಗೆ ಕೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ಒಬ್ಬ ಕೆಲಸಕ್ಕೆ ಬರ್ತಾಳೆ ಅಂತ ಇಟ್ಕೊಳ್ಳೋಣ. ಅವಳು ಆದರೆ ನಿಯತ್ತಾಗಿ ಬರ್ತಾಳೆ, ಪ್ರಾಮಾಣಿಕವಾಗಿ ಬರ್ತಾಳೆ, ತಪ್ಪಿಸೋದಿಲ್ಲ. ಆಮೇಲೆ ಕೆಲಸವನ್ನು ಸಾಧಾರಣ ಮಾಡ್ತಾಳೆ. ಆದರೂ ಕೂಡ ಅವಳಿಗೆ ನಾವು ತಗೋ ಸಂಬಳ. ಯಾಕೆ? ನಮ್ಗೆ ದಿನನಿತ್ಯ ಬರ್ತಾಳೆ, ಸರಿಯಾಗಿ ಮಾಡ್ತಾಳೆ, ನಮ್ಮ ಸಮಯಕ್ಕೆ ಸಂದರ್ಭಕ್ಕೆ ಒದಗಿ ಬರ್ತಾಳೆ, ಆಯಿತು ತಗೋ ಅಂತ ನಾವು ಕೊಡ್ತೇವೆ ಅವಳಿಗೆ ಅಲ್ವಾ. ಸಂಬಳ ಪೂರ್ಣ ಕೊಡ್ತೇವೆ, ಕಟ್ ಮಾಡೋದಿಲ್ಲ. ಆದರೆ ಅದೇ ರೀತಿ ಭಗವಂತ ನಾವು ಮಾಡಿದ ಯಾವುದೇ ಕೆಲಸ ದೋಷಪೂರ್ಣವಾಗಿದ್ದರೂ ಕೂಡ ಅವನು ಏನು ಮಾಡ್ತಾನೆ, ನಮಗೆ ಅದನ್ನು ಪೂರ್ಣ ಅನುಗ್ರಹ ಕೊಟ್ಟು ಬಿಡ್ತಾನೆ.
ಸೊ ಐ ಡಿಸರ್ವ್ ಹಾಫ್ ಚಾಕ್ಲೇಟ್, ಕೃಷ್ಣ ಗೇವ್ ಮಿ ಫುಲ್ ಚಾಕ್ಲೇಟ್ ಅಲ್ವಾ? ನಮಗೆ ನಾವು ದೋಷಪೂರ್ಣ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಪೂರ್ಣ ಅನುಗ್ರಹ ಭಗವಂತ ಕೊಡ್ತಾನೆ. ಸೊ ಹಾಗಾಗಿ ಭಗವಂತನಿಗೆ ನಾವು ಧನ್ಯತಾ ಭಾವದಿಂದ ಇರಬೇಕು. ಯಾಕೆ ಇರಬೇಕು? ನಾವು ಯಾಕೆ ಕೃಷ್ಣನಿಗೆ ಧನ್ಯತಾ ಭಾವದಿಂದ ಇರಬೇಕು? ಕೃತಜ್ಞತಾ ಭಾವದಿಂದ ಯಾಕೆ ಇರಬೇಕು? ಭಗವಂತನೇ ಎಲ್ಲ ಕೊಟ್ಟಿದ್ದಾನೆ ಮಾತಾಜಿ, ಭಗವಂತನಿಂದ ಕೃಷ್ಣ, ನಾವು ನೀನು ತುಂಬಾ ಕರುಣಾಮಯಿ. ಇವತ್ತು ನಾನು ಇಲ್ಲಿದ್ದೇನೆ, ನಾನು ಈ ಸ್ಥಿತಿಯಲ್ಲಿ ಇದ್ದೇನೆ ಅಂದ್ರೆ ನಿನ್ನ ಅನುಗ್ರಹವೇ ಕಾರಣ. ಕೃಷ್ಣ ಯಾವಾಗಲೂ ಅವನು ಕೊಡ್ತಾನೆ 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 ಕೊಟ್ಟೆ ಕೊಡ್ತಾನೆ, ಮತ್ತೆ ಎಲ್ಲವನ್ನು ನಮ್ಮನ್ನ ಫರ್ಗಿವ್ ಮಾಡಿಬಿಡ್ತಾನೆ. ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ, ನಾವೇನು ತಪ್ಪು ಮಾಡಿದ್ರು ನಮ್ಮನ್ನ ಕ್ಷಮಿಸಿ ಬಿಡ್ತಾನೆ. ಆದರೆ ನಾವು ತಗೊಳ್ತೇವೆ ತಗೊಳ್ತೇವೆ ತಗೊಳ್ತೇವೆ, ನಾವು ಕೃಷ್ಣನನ್ನು ಮರ್ತು ಬಿಡ್ತೇವೆ ಅಲ್ವಾ? ಹೌದು ಮಾತಾಜಿ, ಆ ಹೌದೌದು ಮಾತಾಜಿ. ಕೃಷ್ಣ ಗಿವ್ಸ್ ಅಂಡ್ ಫರ್ಗಿವ್ಸ್. ನಾವು ವಿ ಗೆಟ್ ಫರ್ಗೆಟ್ ಕೃಷ್ಣ. ಸೊ ಇದು ನಮ್ಮ ಪರಿಸ್ಥಿತಿ. ಆದರೂ ಕೂಡ ಕೃಷ್ಣ ನಮ್ಮ ಮೇಲೆ ಅವ್ಯಾಜ ಕರುಣೆ. ಯಾಕೆ ಅಂತಂದ್ರೆ ಅವನು ಪರಮ ಪಿತ. ಸೊ ಹಾಗಾಗಿ ಕರುಣೆ, ತುಂಬ ಕರುಣೆ. ಈಗ ಕೆಲವರಿಗೆ ಏನಾಗುತ್ತೆ, ನಾವು ಒಂದು ಕೆಲಸ ಮಾಡ್ತೇವೆ, ಕೆಲಸ ಮಾಡಿದಕ್ಕೆ ನಮಗೊಂದು 1,000 ರೂಪಾಯಿ ಅಂತ ಇಟ್ಕೊಳ್ಳಿ. ನಮ್ಮ ಕೆಲಸಕ್ಕೆ ನಾವು ಕೇಳ್ತೇವೆ ಯಾವುದೋ ಒಂದು ಕೆಲಸ. ಸೊ ಒಬ್ಬ ಕೂಲಿಕಾರ ಅಂತ ಇಟ್ಕೊಳ್ಳಿ. ಆಗ ಅವನಿಗೆ 1,000 ಬದಲಿ ಅವನ ಒಡೆಯ ಅವನಿಗೆ 2,000 ರೂಪಾಯಿ ಕೊಟ್ಟ, ತಗೋ. ಮತ್ತೊಬ್ಬ ಏನೋ ಒಂದು ದೊಡ್ಡ ಕೆಲಸ ಮಾಡ್ತಾನೆ, ಒಬ್ಬ ಪೇಂಟ್ರ್ ಬರ್ತಾನೆ, ಒಂದು 15,000 ರೂಪಾಯಿ ಕೆಲಸ ಮಾಡ್ತಾನೆ. ಅವ್ನಿಗೆ ಹೋಗ್ಲಿ ಒಂದು 20,000 ರೂಪಾಯಿ ತಗೋ ಅಂತ ಕೊಟ್ಬಿಡ್ತಾನೆ. ಚೆನ್ನಾಗಿ ಮಾಡಿದ್ಯಾ ನೀನು ಪೇಂಟು, ಅದು ಇದು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಅಯ್ಯೋ ಅವನಿಗಾದ್ರೆ ಅಷ್ಟು ಸಿಕ್ತು, ನನಗಾದ್ರೆ ನೋಡಿ ಇಷ್ಟು ಕಡಿಮೆ ಸಿಕ್ತು, ಈ ತರ ಮನುಷ್ಯ ಯೋಚನೆ ಮಾಡಿದ್ರೆ ಅವನು ಯಾವಾಗಲೂ ದುಃಖಿಯಾಗೇ ಇರ್ತಾನೆ ಅಲ್ವಾ? ಮತ್ತೊಬ್ಬರಿಗೆ ಕಂಪೇರ್ ಮಾಡಿಕೊಂಡು ನಮಗೆ ಇಷ್ಟೇ ಸಿಕ್ಕಿತು, ಅವನಿಗೆ ಹೆಚ್ಚು ಸಿಕ್ಕಿತು, ನನಗೆ ಯಾವಾಗ ಸಿಕ್ಕುತ್ತೆ, ಈ ರೀತಿ ಭಾವನೆಯನ್ನು ಇಟ್ಕೊಂಡ್ರೆ ನಾವು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಪಾಲಿನ ಏನು ನಮಗೆ ಸಿಕ್ಕುತ್ತೆ, ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಕ್ಕುತ್ತೆ ಅದು ನಮ್ಮ ಪಾಲಿನದು, ಅದು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆ ಭಾವನೆ ಇದ್ದರೆ ನಾವು ವಿನಮ್ರತೆಯಿಂದ ಇರ್ತೇವೆ, ನಾವು ಕೃತಜ್ಞತೆಯಿಂದ ಇರ್ತೇವೆ. ಇಲ್ಲದೆ ಹೋದರೆ ನಾವು ಅಯ್ಯೋ ನನಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಅವ್ರಿಗೆ ಅದು ಸಿಕ್ತು, ಅವರು ಭಕ್ತಿಯಲ್ಲಿ ಅಷ್ಟು ಮುಂದುವರೆದ್ರು, ಇವರು ಭೌತಿಕದಲ್ಲಿ ಇಷ್ಟು ಮುಂದುವರೆದ್ರು, ನಾನು ಏನು ಮುಂದುವರಿಲೇ ಇಲ್ಲ, ಹೀಗೆಲ್ಲ ನಾವಿದ್ರೆ ನಾವು ಅತೃಪ್ತಿಯಲ್ಲಿ ಇರ್ತೇವೆ, ನಾವು ವಿಷಾದದಲ್ಲಿ ಇರ್ತೇವೆ. ಅದಕ್ಕಾಗಿ ನಾವು ಯಾವಾಗಲೂ ಸಂತೋಷದಲ್ಲಿ ಇರಬೇಕಂತೆ. ಯಾಕೆ? ಕೃಷ್ಣ ನಮ್ಮನ್ನು ಹೇಗೆ ಇಟ್ಟಿದ್ದಾನೋ ಹಾಗೆ ನಾನು ಚೆನ್ನಾಗೇ ಇದ್ದೇನೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಏನು ಸಿಕ್ಕತ್ತೆ ಅದರಿಂದ ನಾವು ಸಮಾಧಾನ ಸಂತೃಪ್ತಿಯಿಂದ ಇದ್ದರೆ ಭಗವಂತನಿಗೂ ಕೂಡ ಖುಷಿ. ಯಾಕೆ ಅಂತಂದರೆ ಭಗವಂತ ನಮ್ಮ ಅರ್ಹತೆಗೆ ತಕ್ಕಂತೆ ಸುಖವನ್ನು ಕೊಡ್ತಾನೆ. ಸೊ ಆದ್ದರಿಂದ ಕರ್ಮಾನುಸಾರವಾಗಿ ನಮಗೆ ಸಿಗ್ತಾನೆ. ಆದರೆ ಇದಕ್ಕಿಂತ ಹೆಚ್ಚಿನದು ಅಂತಂದರೆ, ಕರ್ಮಾನುಸಾರಕ್ಕಿಂತ ಹೆಚ್ಚಿನದನ್ನು ಭಗವಂತ ಕೊಡಬೇಕು ಅಂದರೆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ಭಗವಂತನನ್ನು ನಾವು ಸಂತೋಷಿಸ ಪಡಬೇಕು. ಸೊ ಅದು ಹೇಗೆ ಸಾಧ್ಯ? ನಾವು ಭಕ್ತಿ ಸೇವೆಯನ್ನು ಮಾಡಿದಾಗ, ಆ ಭಕ್ತಿ ಮಾರ್ಗದಲ್ಲಿ ಇದ್ದಾಗ, ಆ ಭಗವಂತನ ಒಂದು ಇಂದ್ರಿಯಗಳಿಗೆ ನಾವು ತೃಪ್ತಿಪಡಿಸಿದಾಗ ನಮಗೆ ಸಾಧ್ಯ. ನಾವು ನಮ್ಮ ಭೋಗ ಭಾವನೆಯನ್ನು ಬಿಟ್ಟು ಭಗವಂತನ ಭಕ್ತಿ ಭಾವನೆಗೆ ಬಂದಾಗ ಇದೆಲ್ಲ ಸಾಧ್ಯ. ಸೊ ಹಾಗಾಗಿ ಅವನ ಕೃಪೆಗೆ ಪಾತ್ರರಾಗಬೇಕು, ನಾವು ಕೃಪಾಪಾತ್ರರಾಗಬೇಕು. ಅವಾಗ ನಮಗೆ ಭಗವಂತ ಎಂತ ಬೇಕಾದ್ರೂ ಕೊಡಬಲ್ಲ. ಅದಕ್ಕೆ ಅಕಾಮ ಸರ್ವ ಕಾಮೋ ಮೋಕ್ಷ ಕಾಮೋ ಉದಾರ ದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಎಂತ ನಿಮಗೆ ಇಚ್ಛೆ ಇರಲಿ, ಯಾವ ಭೌತಿಕ ಬಯಕೆ ಇರಲಿ ಅಥವಾ ಮೋಕ್ಷದ ಬಯಕೆ ಇರಲಿ, ಎಂಥದ್ದು ಬೇಕಾದ್ರೂ ಇರಲಿ, ನಿಮಗೆ ನೀವು ಭಗವಂತನ ಭಕ್ತಿ ಸೇವೆ ಮಾಡಿ. ಯಾಕೆಂದರೆ ಭಗವಂತ ಅವನು ಆ ಭಕ್ತಿ ಸೇವೆ ತೀವ್ರವಾಗಿ ಮಾಡಿದಾಗ ಅವನು ಏನನ್ನ ಬೇಕಾದ್ರೂ ಕೊಡಬಲ್ಲ. ಅವನು ನಿಮ್ಮ ಭೌತಿಕ ಬೇಕೆಗಳನ್ನು ಇಚ್ಛಿಸಬಲ್ಲ, ಮುಕ್ತಿಯ ಇಚ್ಛಿಸಬಲ್ಲ, ಏನು ಬೇಡ, ಭಗವಂತನೇ ಬೇಕು ಅಂದರೆ ಭಗವಂತನ ಆ ಒಂದು ಮುಕ್ತಿ, ಪರಮ ಮುಕ್ತಿಯನ್ನು ಕೂಡ ಅವನು ಕೊಡಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಮುಂದಿನ ಪ್ಯಾರವನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯವಾಗಿ ಜೀವಿಗೆ ಭಗವಂತನಿಂದ ಏನನ್ನು ಕೇಳಬೇಕು ಎಂಬುದಾಗಲಿ ಯಾವ ಪದವಿ ಕೇಳಬೇಕು ಎಂಬುದಾಗಲಿ ಗೊತ್ತಿಲ್ಲ. ಆದರೆ ಜೀವಿಗೆ ತನ್ನ ಸಹಜ ಸ್ಥಿತಿಯ ಅರಿವಾದಾಗ ಅವನು ಭಗವಂತನ ದಿವ್ಯ ಪ್ರೇಮ ಸೇವೆ ಮಾಡಲು ಅವನ ದಿವ್ಯ ಸಾನ್ನಿಧ್ಯ ಬೇಕೆಂದು ಕೋರುತ್ತಾನೆ. ದುರಾದೃಷ್ಟವಶಾತ್ ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರುವ ಜೀವಿಗಳು ಇತರ ಯಾವ
ಯಾವುವೋ ವಸ್ತುಗಳು ಬೇಕೆಂದು ಕೇಳುತ್ತಾರೆ. ಅವರದು ವಕ್ರ ಬುದ್ಧಿ ಎಂದು ಭಗವದ್ಗೀತೆಯಲ್ಲಿ 2.41 ಹೇಳಲಾಗಿದೆ. ಆಧ್ಯಾತ್ಮಿಕ ಬುದ್ಧಿ ಒಂದೇ, ಆದರೆ ಲೌಕಿಕ ಬುದ್ಧಿ ಹಲವು. ಬಹಿರಂಗ ಶಕ್ತಿಯ ತಾತ್ಕಾಲಿಕ ಸೌಂದರ್ಯಗಳಿಂದ ಆಕರ್ಷಿತರಾದವರು ಜೀವನದ ನಿಜವಾದ ಗುರಿಯನ್ನು, ಅಂದರೆ ದೈವತ್ವಕ್ಕೆ ಮತಜಿ ಮೇಲ್ ಮಾಡಿ ಸ್ವಲ್ಪ. ಹರೇ ಕೃಷ್ಣ. ಹಾ ಮತಜಿ, ಎಲ್ಲಿ ಹೋಯ್ತು ಅಂತ. ಮರಳುವುದನ್ನು, ವೈಕುಂಠ ತಲುಪುವುದನ್ನು ಮರೆಯುವರು ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಇದನ್ನು ಮರೆತು ಮಾನವನು ನಾನಾ ಬಗೆಯ ಹಂಚಿಕೆಗಳು, ಯೋಜನೆಗಳಿಂದ ಏನೇನೋ ಮಾಡಲು ಪ್ರಯತ್ನಿಸುತ್ತಾನೆ. ಅದು ಚರ್ವಿತ ವರ್ಣದಂತೆ, ಆದರೆ ಚರ್ವಿತ ಚರ್ವಣದಂತೆ. ಆದರೆ ಭಗವಂತನು ಎಷ್ಟು ಕರುಣಾಳು ಎಂದರೆ, ಮರವಿನ ಜೀವಿಯನ್ನು ಇದೇ ರೀತಿಯಲ್ಲಿ ಅನಿರ್ಬಾಧಿತವಾಗಿ ಮುಂದುವರಿಯಲು ಬಿಡುತ್ತಾನೆ. ಜೀವಿಯೊಬ್ಬನು ನರಕಕ್ಕೆ ಹೋಗ ಬಯಸಿದರೆ ಭಗವಂತನು ಅದಕ್ಕೆ ಹೋಗಲು ಅಡ್ಡಿಯುಂಟು ಮಾಡುವುದಿಲ್ಲ, ಮತ್ತು ಅವನು ಮರಳಿ ದೈವತ್ವಕ್ಕೆ, ವೈಕುಂಠಕ್ಕೆ ಹೋಗ ಬಯಸಿದರೆ ಭಗವಂತನು ಸಹಾಯ ಮಾಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಭಗವಂತ ಜೀವಿಯೊಬ್ಬನು ನರಕಕ್ಕೆ ಹೋದರೂ ಅವನು ಅದನ್ನು ಅಡ್ಡಿ ಉಂಟು ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಏನಿದು ಭಗವಂತ, ಹಾಗಾದರೆ ನಾವು ನರಕಕ್ಕೆ ಹೋದ್ರೆ ಹೇಗೆ ನಮ್ಮನ್ನು ಹೋಗ್ಲಿಕ್ಕೆ ಬಿಡ್ತಾನೆ ಅಂತ ಅನಿಸುತ್ತೆ. ಪ್ರಶ್ನೆಗಳು ಬರುತ್ತೆ ಅಲ್ವಾ. ಭಗವಂತ ದೊಡ್ಡವನು, ಅವನು ನಮ್ಮನ್ನು ಕಾಪಾಡಬೇಕು, ಹೀಗೆಲ್ಲ ಅನಿಸುತ್ತೆ ಅಲ್ವಾ. ಹರೇ ಕೃಷ್ಣ. ಈಗ ನೋಡೋಣ. ಈಗ ನಾವು ಏನು ನೋಡೋಣ ಅಂದರೆ, ಸಾಮಾನ್ಯವಾಗಿ ಜೀವಿಗೆ ಭಗವಂತ ಹತ್ರ ಏನು ಕೇಳಬೇಕೋ ಏನಂತ ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ನಾವು ಐಹಿಕವನ್ನು ಬೇಡುತ್ತೇವೆ ಅಲ್ವಾ. ಐಹಿಕ ದೇವಸ್ಥಾನಕ್ಕೆ ಹೋದ್ರೆ ಅದು ಬೇಕು, ಇದು ಬೇಕು, ನನಗೆ ಅದು ಬೇಕು, ನನ್ನ ಗಂಡನಿಗೆ ಅದು ಬೇಕು, ನನ್ನ ಮಕ್ಕಳಿಗೆ ಇದು ಬೇಕು, ಅಥವಾ ನನ್ನ ತಂದೆ ತಾಯಿ ಆರೋಗ್ಯ ಇರಬೇಕು, ಏನ್ ಬೇಕಾದ್ರೂ ನಾವು ಭೌತಿಕವನ್ನೇ ಕೇಳುತ್ತೇವೆ ಅಲ್ವಾ. ಲೀಸ್ಟ್ ಹೌದು ಮಾತಾಜಿ. ಧನಂ ದೇಹಿ, ಧಾನ್ಯಂ ದೇಹಿ, ಆಮೇಲೆ ಪುತ್ರಂ ದೇಹಿ, ದೇಹಿ ಮೇ ಪರಮೇಶ್ವರಿ, ಅಯ್ಯೋ ಎಲ್ಲ ಕೊಡು 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 ಕೇಳ್ತೇವೆ ಭಗವಂತ ಹತ್ರ. ಏನ್ ಕೇಳ್ತೇವೆ ಕೊಡ್ಲಿಕ್ಕೆ? ಬೈಕವನ್ನ ನಾವು ಬಯಸ್ತೇವೆ. ಆದರೆ ಇದು ಏನು ಕೇಳಬೇಕು ಅಂತ ಗೊತ್ತಿಲ್ಲ ನಮಗೆ, ಅಜ್ಞಾನ. ಭಗವಂತ ಹತ್ರ ಏನ್ ಕೇಳಬೇಕು? ಭಗವಂತ ಹತ್ರ ಐಹಿಕ ಬೇಡಬಾರ್ದು. ಯಾಕಂದ್ರೆ ಭಗವಂತ ಐಹಿಕವನ್ನು ಕೊಟ್ಟೆ ಕೊಡ್ತಾನೆ, ನಮ್ಮ ಕರ್ಮದ ಪ್ರಕಾರ ನಮಗೆ ಕೊಟ್ಟೆ ಕೊಡ್ತಾನೆ. ನಮ್ಗೇನು ಅಕೌಂಟಲ್ಲಿ ಏನಿದೆ ಅದು ಬಂದೇ ಬರುತ್ತೆ. ಭಗವಂತ ಹತ್ರ ನಾವು ಏನ್ ಬೇಡಬೇಕು? ಯಾವಾಗ ನಮಗೆ ಅರಿವಾಗುತ್ತೆ ಭಗವಂತನ ಹತ್ರ ಏನ್ ಬೇಡಬೇಕು ಅಂತ? ಭಗವಂತನ ಹತ್ರ ಅವನ ದಿವ್ಯ ಪ್ರೇಮ ಸೇವೆ ಮಾಡಬೇಕು ಅಂತ ನಾವು ಬೇಡಬೇಕು. ಅದು ಹೇಗೆ? ಅದು ಯಾವಾಗ ಗೊತ್ತಾಗುತ್ತೆ? ಜೀವಿಗೆ ತನ್ನ ಸಹಜ ಸ್ಥಿತಿ ಅರಿವಾದಾಗ. ಅಂದ್ರೆ ಜೀವೇರ ಸ್ವರೂಪ ಕೃಷ್ಣೇರೇ ನಿತ್ಯದಾಸ. ಜೀವಿಯ ಸಹಜ ಸ್ವರೂಪ ಭಗವಂತನ ನಿತ್ಯ ನಿರಂತರ ಸೇವಕ. ನಾವು ಸೇವಕ, ಅವನು ಭಗವಂತ, ಅವನು ಒಡೆಯ, ಅವನು ನಾವು ಸೇವೆ ಮಾಡೋದು ನಮ್ದು. ಇದು ನಮ್ಮ ಒಂದು ಸಹಜ ಸ್ಥಿತಿ. ಇದು ಯಾವಾಗ ಅರ್ಥ ಆಗುತ್ತೆ, ಆವಾಗ ಸೇವೆ ಮಾಡುವ ಅವಕಾಶವನ್ನ ನಾವು ಬೇಡ್ಕೋಬೇಕು. ಸೊ ಅದಕ್ಕೆ ಆ ಸೇವೆ ಮಾಡುವ ಅವಕಾಶ ಬರ್ಬೇಕಾದ್ರೆ ನಾವು ಭಗವಂತ ನಾನು ಸೇವಕ, ನೀನು ನಿತ್ಯ ನಿರಂತರ, ನೀನು ಒಡೆಯ, ಇದು ಗೊತ್ತಾದಾಗ ನಾವು ದಿವ್ಯ ಪ್ರೇಮ ಸೇವೆಯನ್ನ ಬೇಡ್ಕೊಳ್ತಾನೆ. ಸೊ ಅವನ ದಿವ್ಯ ಸಾನ್ನಿಧ್ಯ ಬೇಕೆಂದು ಬೇಡ್ಕೊಳ್ತಾನೆ. ಸೊ ಭಗವಂತ ನಿನ್ನನ್ನ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡು. ಸೊ ದೇವಸ್ಥಾನಕ್ಕೆ ಹೋದಾಗ ನಾವು ಕೇಳೋದೇನು ಈ ತರ ಅಲ್ಲ, ಭೌತಿಕ ಕೇಳಬಾರದು. ಭಗವಂತನನ್ನ ನಾವು ಹೊಗಳಬೇಕು. ಮೊದಲು ಭಗವಂತನ ಸ್ತುತಿ ಮಾಡಬೇಕು, ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಭಗವಂತ ನನ್ನಲ್ಲಿ ಎಷ್ಟೋ ಅಂದ್ರೆ ಅಪರಾಧಗಳನ್ನು ಮಾಡಿದ್ದೇನೆ, ತಪ್ಪುಗಳನ್ನು ಮಾಡಿದ್ದೇನೆ, ನನ್ನನ್ನು ಅದರಿಂದ ಕ್ಷಮಿಸಬೇಕು ಅಂತ ಕೇಳಬೇಕು, ಕ್ಷಮಾಪಣೆ ಕೇಳಬೇಕು. ಆಮೇಲೆ ಭಗವಂತ ನನಗೆ ಭಕ್ತಿಯಲ್ಲಿ ಮುಂದುವರಿಯುವಾಗ ಮಾಡಬೇಕು. ಯಾಕಂದ್ರೆ ಈ ಮಾನವ ಶರೀರಕ್ಕೆ ಬಂದ ಮೇಲೆ ಭಗವಂತನ ಒಂದು ಭಕ್ತಿ ಸೇವೆ ಮಾಡಿಕೊಂಡು ನಾವು ಭಗವಂತನ ಲೋಕಕ್ಕೆ ಮರಳಿ ದೇವೋತ್ತಮನ ಕಡೆ ಹೋಗುವುದು, ಅದೇ ಜೀವನದ ಉದ್ದೇಶ, ಮಾನವ ಜನ್ಮದ ಉದ್ದೇಶ. ಸೊ ಹಾಗಾಗಿ ಭಗವಂತನ ದಿವ್ಯ ಪ್ರೇಮ ಸೇವೆಯನ್ನು ಮಾಡಲಿಕ್ಕೆ ಭಕ್ತನಾದವನು ಕೇಳ್ಕೊಳ್ತಾನೆ. ದಿವ್ಯ ಸಾನ್ನಿಧ್ಯ, ಭಗವಂತನ ಸಾನ್ನಿಧ್ಯ ಅದು ದಿವ್ಯವಾದದ್ದು. ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ಸೇವೆ ಮಾಡುವುದು ಅದು. ಆದರೆ ದುರದೃಷ್ಟವಶಾತ್ ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರುವ ಜೀವಿಗಳು ಇತರ ಯಾವುವೋ ವಸ್ತುಗಳು ಬೇಕೆಂದು ಕೇಳ್ತಾರೆ. ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ? ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಅಂದ್ರೆ ಯಾರು ಕೃಷ್ಣ ಪ್ರಜ್ಞರಿದ್ದಾರೆ ಅವರದ್ದು ಒಂದೇ ಗುರಿ, ಕೃಷ್ಣನನ್ನು ಪಡ್ಕೊಳ್ಳೋದು. ಅವರಿಗೆ ಬೇರೆ ಯಾವ ಗುರಿ ಇಲ್ಲ. ಆದರೆ ಬಹುಶಾಖಾಹಿ ಅನಂತಾಶ್ಚ ಅನೇಕ ರೀತಿಯ ವಿಚಾರಗಳು ಇದೆ ಯಾರಿಗೆ? ಅವ್ಯವಸಾಯಿನಾಂ,
ಯಾರು ಭಗವಂತನ ಪ್ರೇಮ ಭಕ್ತಿ ಸೇವೆಯಲ್ಲಿ ನಿರತರಾಗಿಲ್ಲ ಅವರಿಗೆ ಮಾಯಾಶಕ್ತಿಯಿಂದ ಆಕರ್ಷಿತರಾಗಿದ್ದಾರೆ. ಅವರಿಗೆ ನಿಜವಾದ ಜೀವನದ ಗುರಿ ಗೊತ್ತಿಲ್ಲ. ನಿಜವಾದ ಜೀವನದ ಗುರಿ ಏನು? ದೈವತ್ವಕ್ಕೆ ಮರಳುವುದು, ಭಗವಂತನ ಬ್ಯಾಕ್ ಟು ಗಾಡ್ ಹೆಡ್, ವೈಕುಂಠ ಲೋಕವನ್ನು ತಲುಪುವುದು, ಅದು ನಿಜವಾದದ್ದು. ಅದು ಬಿಟ್ಟು ನನಗೆ ಎಲ್ಲ ಭೌತಿಕ ಕೇಳ್ತಾರೆ. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ನದನಂ ನ ಜನಂ ನ ಸುಂದರೀಂ ಕವಿತಾಂ ವಾಂ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರಿ ಭವತಾದ್ ಭಕ್ತಿರ್ ಅಹೈತುಕಿ ತ್ವಯಿ ಭವತಾದ್ ಭಕ್ತಿರ್ ಅಹೈತುಕಿ ತ್ವಯಿ. ನನಗೆ ಧನ ಬೇಡ, ನನಗೆ ಸಂಪತ್ತು ಬೇಡ, ಜನರೂ ಬೇಡ. ಜನರು ಅಂದರೆ ಅನೇಕ ಶಿಷ್ಯಂದಿರುಗಳು, ಅವರೂ ಬೇಡ. ನದನಂ ನ ಜನಂ ನ ಸುಂದರಿ, ನಮಗೆ ಸುಂದರಿಯಾದ ಸ್ತ್ರೀಯರು ಭೋಗಕ್ಕೆ ಕೂಡ ಬೇಡ. ನನಗೆ ಮೋಕ್ಷವೂ ಬೇಡ. ಸೊ ಮೋಕ್ಷಕ್ಕಿಂತ ಮೀರಿದ್ದು ಈ ಭಕ್ತಿ ಸೇವೆ. ಸೊ ಹಾಗಾಗಿ ನನಗೆ ಅದ್ಯಾವುದು ಬೇಡ. ಹಾಗಾದ್ರೆ ಏನು ಬೇಕು? ಭವತಾದ್ ಭಕ್ತಿ ಅಹೈತುಕಿ ತ್ವಯಿ, ನನಗೆ ಯಾವಾಗಲೂ ನಿನ್ನ ಭಕ್ತಿ ಸೇವೆಯನ್ನು ಕೊಡು, ನಿನ್ನ ಭಕ್ತಿ ಸೇವೆಯನ್ನು ಕೊಡು. ಸೊ ಅದು ಆಧ್ಯಾತ್ಮಿಕ ಬುದ್ಧಿ. ಸೊ ಭಗವಂತನ ಭಕ್ತಿ ಸೇವೆ ಮಾಡ್ತಕ್ಕಂಥದ್ದು ಭಕ್ತನಿಗೆ ಒಂದೇ ಒಂದು ವಿಚಾರ. ಬೇರೆಯವರು ಭಗವಂತನನ್ನು ಮರೆತಿದ್ದಾಗ ಭೌತಿಕ ಆಕರ್ಷಣೆಯಿಂದ, ಅನೇಕ ಮಾಯೆಯ ಆಕರ್ಷಣೆಯಿಂದ ಭೌತಿಕವಾದದ್ದನ್ನು ಬೇಡಿಕೊಳ್ತಾರೆ. ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಎಲ್ಲಿ? ಪ್ರಹ್ಲಾದ ಮಹಾರಾಜರು ಹೇಳಿದ್ದಾರೆ, ಮತಿರ್ನ ಕೃಷ್ಣೇ ಪರತೋ ಸ್ವತೋ ವಾ ಮಿಥೋ ಅಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂ ತಮಿಸ್ರಂ ಪುನಃ ಚರ್ವಿತ ಚರ್ವಣಾಂ. ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ಈ ಭೌತಿಕ ಶರೀರ ಇಟ್ಕೊಂಡು ಅವನ ಸುಖವನ್ನು ನಾವು ಹುಡುಕ್ತಾ ಇದ್ದಾರೆ, ಸುಖವನ್ನು ಹುಡುಕ್ತಾ ಇದ್ದಾರೆ. ಅಂದರೆ ಇಂದ್ರಿಯ ಭೋಗ. ಸೊ ಅದು ಅಂಥ ಇಂದ್ರಿಯ ಭೋಗದಲ್ಲಿ ನಾವು ತೊಡಗಿದ್ರೆ ನಮಗೆ ಆ ಕೃಷ್ಣನನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚರ್ವಿತ ಚರ್ವಣ ಅಂದರೆ ಅದೇ ಮಾಡಿದ್ದನ್ನೇ ಮಾಡುವುದು. ಆಹಾರ, ನಿದ್ರೆ, ಭಯ, ಮೈಥುನ, ಇದರಲ್ಲೇ ಮಾಡಿದ್ದನ್ನೇ ಮಾಡೋದನ್ನು ನಾವು ಅಂತಹ ಒಂದು ಚರ್ವಿತ ಚರ್ವಣ ಅಂತ ಹೇಳ್ತಾರೆ. ಸೊ ಲೌಕಿಕ ವ್ಯಕ್ತಿ ವಿವಿಧ ಶರೀರ, ಒಂದು ಶರೀರ ಆದಮೇಲೆ ಮತ್ತೊಂದು ಶರೀರ, ಅಲ್ಲಿ ಎಲ್ಲ ಶರೀರದಲ್ಲೂ ಇಂದ್ರಿಯ ಭೋಗವನ್ನೇ ಮಾಡುವುದು. ಹೀಗೆ ಜನ್ಮಾಂತರಗಳಲ್ಲಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೂ ಈ ಒಂದು ಭೌತಿಕ ಇದರಲ್ಲಿ ಇಂದ್ರಿಯ ತೃಪ್ತಿ ಅವರಿಗೆ ಸಿಕ್ಕುವುದೇ ಇಲ್ಲ. ಸೊ ಯಾವಾಗಲೂ ಅವರು ಭೌತಿಕ ಜೀವನಕ್ಕೆ ಅಂಟ್ಕೊಂಡು ಬಿಡ್ತಾರೆ, ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, 2ನೇ ಅಧ್ಯಾಯ 44ನೇ ಶ್ಲೋಕ, ಭೋಗ ಐಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅಂದರೆ ಯಾರು ಇಂದ್ರಿಯ ಭೋಗ ಅಥವಾ ಲೌಕಿಕ ಐಶ್ವರ್ಯಗಳಲ್ಲಿ ಯಾರು ಅತಿಯಾಗಿ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ, ಅವರು ಅಂದರೆ ಅದರಲ್ಲಿ ಮನಸ್ಸನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, ಅದರಲ್ಲಿ ಮರುಳಾಗಿ ಹೋಗಿದ್ದಾರೆ. ಅವರಿಗೆ ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ಅವರಿಗೆ ದೃಢ ನಿಶ್ಚಯ ಇರೋದಿಲ್ಲ, ಬುದ್ಧಿಯೂ ಇರೋದಿಲ್ಲ. ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅಂತ ಸಂಕಲ್ಪ ಬರೋದಿಲ್ಲ. ಭಗವದ್ಗೀತೆಗೆ ಬರಬೇಕು ತರಗತಿಗೆ ಮನಸ್ಸೇ ಆಗೋದಿಲ್ಲ, ಅವರಿಗೆ ಸಮಯವೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರು ಲೌಕಿಕ ಒಂದು ವಿಷಯದಲ್ಲಿ ಆಸಕ್ತರಾಗಿರ್ತಾರೆ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿಶ್ಚಲವಾಗಿ ಉಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅವರು ಕೃಷ್ಣನನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನ ಉಪದೇಶ ಭಗವದ್ಗೀತೆಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯತೆ ಇರೋದಿಲ್ಲ. ಸೊ ಹಾಗಾಗಿ ಅದಾಂತ ಗೋಭಿರ್ ವಿಶತ್ಯಾ ತಮಿಸ್ರಾಮ್ ಅಂಥವರು ಅವರು ನಡೀತಿರುವ ಮಾರ್ಗ ಹೇಗಿರ್ತದೆ ಕೇಳಿದರೆ ಅದು ಅವರನ್ನು ನರಕಕ್ಕೆ ಕರ್ಕೊಂಡು ಹೋಗ್ತದೆ, ನರಕ ಜೀವನಕ್ಕೆ ಕರ್ಕೊಂಡು ಹೋಗ್ತದೆ. ಅವರಿಗೆ ಗೊತ್ತಿರೋದಿಲ್ಲ. ನತೇ ವಿದುಹು ಸ್ವಾರ್ಥಿಂ ವಿಷ್ಣು ನತೇ ವಿದುಹು ಸ್ವಾರ್ಥಗತಿಂ ಹಿ ವಿಷ್ಣು. ನಮಗೆ ನಮ್ಮ ಒಂದು ಒಳ್ಳೆಯದು ಅಂತಂದರೆ ಭಗವಂತ ವಿಷ್ಣುವನ್ನು ಪಡ್ಕೊಳ್ಳೋದು, ಇದು ಅವರಿಗೆ ಗೊತ್ತಿಲ್ಲ. ಸೊ ಇದು ಅವರಿಗೆ ಗೊತ್ತಿಲ್ಲ. ಯಾಕೆ? ಅವರು ಇಂದ್ರಿಯ ಭೋಗದಲ್ಲಿ ಮುಳುಗಿದ್ದಾರೆ. ಸೊ ಅದಕ್ಕೆ ಆದರೆ ಮಹಾತ್ಮರು ಹೇಗಿರ್ತಾರೆ? ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅಂದರೆ ಈ ಭಕ್ತರು, ಶುದ್ಧ ಭಕ್ತರು, ಅವರು ದೈವಿ ಪ್ರಕೃತಿಯನ್ನು ಆಶ್ರಯಿಸಿರ್ತಾರೆ, ಭಗವಂತನಿಗೆ ಶರಣಾಗಿರ್ತಾರೆ. ಸೊ ಹಾಗಾಗಿ ಅವರು ಪೂರ್ಣ ಭಕ್ತಿ ಸೇವೆಯಲ್ಲಿ ಇರ್ತಾರೆ. ಅವರು ವೈಕುಂಠ ಅಥವಾ ಭಗವಂತನ ಲೋಕವನ್ನ, ಭಗವದ್ಧಾಮವನ್ನು ಪಡೀತಾರೆ. ಆದರೆ ಉಳಿದ ಈ
ಈ ಇಂದ್ರಿಯ ಭೋಗಕ್ಕೆ ಒಳಗಾದವರು ಚರ್ವಿತ ಚರ್ವಣ ಮಾಡಿಕೊಂಡು ಮಾಡಿದ್ದನ್ನೇ ಮಾಡಿಕೊಂಡು ಅವರು ಇಂದ್ರಿಯ ಭೋಗಕ್ಕಾಗಿ ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ತಾ ಮತ್ತೊಂದು ಭೌತಿಕ ಶರೀರವನ್ನು ಪಡ್ಕೊಂಡು ಅವರು ಜನ್ಮಾಂತರದಲ್ಲಿಯೂ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಭಗವಂತ ಸಿಕ್ಕೋದು ಕಷ್ಟ. ಆದರೆ ಭಗವಂತ ಎಷ್ಟು ಕರುಣಾಳು, ತುಂಬ ಕರುಣಾಳು. ಭಗವಂತನನ್ನ ಈ ರೀತಿಯಾಗಿ ಮರವಿನ ಜೀವಿ ಇದ್ರೂ ಕೂಡ ಅವರನ್ನು ಹೋಗ್ಲಿ, ನೀವು ಅದನ್ನು ಮಾಡ್ಕೊಂಡೇ ಬನ್ನಿ, ನಿಮ್ದೆಲ್ಲ ಏನೇನು ಇಚ್ಛೆಗಳಿದೆ, ಬಯಕೆಗಳಿದೆ, ನೀವು ಅದನ್ನೆಲ್ಲ ಪೂರೈಸ್ಕೊಂಡು ಬನ್ನಿ, ಅವನು ಅಡ್ಡಿ ಮಾಡೋದಿಲ್ಲ. ಭಗವಂತ ಯಾಕೆ ನಮ್ಮನ್ನು ನರಕಕ್ಕೆ ಹೋಗೋದು ತಪ್ಪಿಸೋದಿಲ್ಲ ಅಂದರೆ ಅವರಿಗೆ ಹೋಗ್ಲಿಕ್ಕೆ ಇಚ್ಛೆ ಇದೆ, ಭೋಗ ಮಾಡಲಿಕ್ಕೆ ಇಚ್ಛೆ ಇದೆ. ಭಗವಂತ ಆಯಿತು ನಿನ್ನ ಇಚ್ಛೆಯನ್ನು ಪೂರೈಸ್ಕೊಂಡು ಬಾ ಹೇಳ್ತಾನೆ. ಕಾಯ್ತಾ ಇರ್ತಾನೆ ಭಗವಂತನ ಲೋಕದಲ್ಲಿ, ತುಂಬ ಕಾಯ್ತಾ ಇರ್ತಾನಂತೆ. ಎಲ್ಲ ನನ್ನ ಜೀವಾತ್ಮಗಳೆಲ್ಲ ಹೋಗಿಬಿಟ್ಟಿದ್ದಾರೆ, ಭೌತಿಕ ಪ್ರಪಂಚದಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ, ಕಷ್ಟದಲ್ಲಿ ಸಿಕ್ಕಿದ್ದಾರೆ, ದುಃಖಾಲಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಅಶಾಶ್ವತವಾದ ಲೋಕಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ, ಅವರು ನನ್ನಲ್ಲಿ ಬರಬೇಕು ಅಂತ ಅವನು ಆಹ್ವಾನ ಮಾಡ್ತಾನೆ. ಆದರೆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಇಚ್ಛೆಯನ್ನ ಸ್ವಲ್ಪ ಸ್ವತಂತ್ರ ಕೊಟ್ಟಿದ್ದಾನೆ, ಅದನ್ನು ಅವನು ತೆಗೆದುಕೊಳ್ಳೋದಿಲ್ಲ. ಆಯಿತು, ಕೆಲವರು ಏನು ಮಾಡ್ತಾರೆ, ಇಚ್ಛೆ ಪಡ್ತಾರೆ ಭಗವಂತನ ಲೋಕಕ್ಕೆ ಏನೋ. ಸೊ ಹೇಗೆ ಅಂತಂದರೆ, ಕೆಲವರಿಗೆ ಮಾತ್ರ ಬ್ರಹ್ಮಾಂಡ ಭ್ರಮಿತೆ ಕೋಣು ಭಾಗ್ಯವಾನ್ ಗುರುಕೃಷ್ಣ ಕೃಪಾಪಾಹೆ ಭಕ್ತಿರತಾ ಬೀಜ. ಹೀಗೆ ಬ್ರಹ್ಮಾಂಡವನ್ನು ಸುತ್ತುತ್ತಾ ಇದ್ದಾಗ ಒಬ್ಬ ವ್ಯಕ್ತಿಗೆ ಒಂದು ಗುರುವಿನ ಕೃಷ್ಣನ ಕೃಪೆಯಿಂದ ಈ ಭಕ್ತಿ ಸೇವೆ ಸಿಕ್ಕುತ್ತೆ. ಅವಾಗ ಗೊತ್ತಾಗುತ್ತೆ ನಾನು ಭಗವಂತನ ಸೇವೆ ಮಾಡಬೇಕು. ಹಾಗೆ ಮರಳಿ ಮತ್ತೆ ಆ ರೀತಿಯಾದ ಭಾವನೆ ಬಂದು ಮತ್ತೆ ಭಗವಂತನ ಬಗ್ಗೆ ಈ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಟ್ರೆ ಭಗವಂತ ಸಹಾಯ ಮಾಡ್ತಾನೆ. ನಾವೊಂದು 10 ಹೆಜ್ಜೆ ಇಟ್ಟರೆ ಭಗವಂತ 100 ಹೆಜ್ಜೆ ಇಟ್ಟು ನಮ್ಮ ಹತ್ರ ಬರ್ತಾನೆ. ನಾವು ನಡೆದರೆ ಅವನು ಓಡಿ ಬರ್ತಾನೆ. ನಾವು ಓಡಿದರೆ ಅವನು ಏನು ಮಾಡ್ತಾನೆ, ಅವನು ಹಾರಿ ಬರ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಸೊ ಅದು ಭಗವಂತನ ಒಂದು ಅವ್ಯಾಜ ಕರುಣೆ. ಸೊ ಅದರಿಂದ ಇದನ್ನು ನಾವು ತಿಳ್ಕೊಳ್ಬೇಕು. ನಮಗೆ ಯಾವುದು ಸ್ವಾರ್ಥಗತಿ, ಯಾವುದು ನಮ್ಮದು ಒಳ್ಳೆಯದು, ನತೇ ವಿದುಹು ಸ್ವಾರ್ಥಗತಿ ವಿಷ್ಣು. ಆದರೆ ನಮಗೆ ಅರ್ಥ ಆಗಬೇಕು, ನಮ್ಮ ಸ್ವಾರ್ಥಗತಿ ಕೃಷ್ಣ. ನಾವು ಭಗವಂತ ಈ ಭೌತಿಕ ಜೀವನದಲ್ಲಿ ಗುರಿ ಕೃಷ್ಣ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದರೂ ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವಂತನನ್ನು ಇಲ್ಲಿ ಪರಿಪೂರ್ಣವು ಎಲ್ಲರಿಗವನು ಎಂದು ಹೇಳಲಾಗಿದೆ. ಬೇರೆ ಯಾರು ಅವನಿಗಿಂತ ದೊಡ್ಡವರಲ್ಲ, ಅವನಿಗೆ ಸರಿಸಮನಾದವರು ಯಾರೂ ಇಲ್ಲ. ಇತರ ಜೀವಿಗಳನ್ನು ಇಲ್ಲಿ ಭಗವಂತನಿಂದ ವಸ್ತುಗಳನ್ನು ಕೇಳುವ ಭಿಕ್ಷುಕರು ಎಂದು ಹೇಳಲಾಗಿದೆ. ಭಗವಂತನು ಜೀವಿಗಳು ಬಯಸುವ ವಸ್ತುಗಳನ್ನು ಒದಗಿಸುತ್ತಾನೆ. ಜೀವಿಗಳು ಶಕ್ತಿಯಲ್ಲಿ ಸಮನಾಗಿದ್ದರೆ ಅಥವಾ ಸರ್ವಶಕ್ತರೋ ಸರ್ವಜ್ಞರೋ ಆಗಿದ್ದಿದ್ದರೆ ಅವರು ಭಗವಂತನಿಂದ ಬೇಡುವ ಪ್ರಶ್ನೆಯೇ ಇರುತ್ತಿರಲಿಲ್ಲ, ಮೋಕ್ಷ ಎಂಬುದನ್ನು ಕೇಳುತ್ತಿರಲಿಲ್ಲ. ನಿಜವಾದ ಮೋಕ್ಷವೆಂದರೆ ದೈವತ್ವಕ್ಕೆ ಮರಳುವುದು. ನಿರಾಕಾರವಾದಿಯ ಮೋಕ್ಷದ ಕಲ್ಪನೆ ಶುದ್ಧ ಸುಳ್ಳು. ಇಂದ್ರಿಯ ಸುಖಕ್ಕಾಗಿ ಬೇಡುವವನಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಬಂದು ತನ್ನ ಸಹಜ ಸ್ಥಿತಿ ಅರಿಯುವವನಿಗೆ ಶಾಶ್ವತವಾಗಿ ಮುಂದುವರಿಯುತ್ತದೆ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಪರಿಭೂಹು ಅಂತ ಹೇಳಿದ್ದಾರೆ. ಕೃಷ್ಣ ಎಲ್ಲರಿಗಿಂತ ದೊಡ್ಡವನು. ಸೊ ಅವನು ಯಾರು ಅವನಿಗಿಂತ ದೊಡ್ಡವರು ಇಲ್ಲ. ಸೊ ಅವನು ಅಸಮ ಊರ್ಧ್ವ, ಅವನಿಗೆ ಸರಿಯಾದವರು ಯಾರೂ ಇಲ್ಲ, ಅವನಿಗಿಂತ ಮೇಲೂ ಯಾರೂ ಇಲ್ಲ, ಅವನು ಎಲ್ಲರಿಗಿಂತನೂ ಅವನು ದೊಡ್ಡವನು. ಅದಕ್ಕೆ ಪರಿಭೂಹು ಅಂತ ಹೇಳಿದ್ದಾರೆ ಇಲ್ಲಿ. ಅಂತ ದೊಡ್ಡವನು ಅವನಲ್ಲಿ, ಭಗವಂತನಲ್ಲಿ ಈಶಾವಾಸ್ಯ ಮಿದಂ ಸರ್ವಂ, ಈ ಜಗತ್ತಲ್ಲಿ ಇರೋದು ಎಲ್ಲವೂ ಕೂಡ ಭಗವಂತನ ಹತ್ರ, ಅವನು ಅದರ ಒಡೆಯ. ಸೊ ಅವನ ಹತ್ರ ನಾವು ಹೋಗಿ ಭೌತಿಕದ ವಿಚಾರಗಳನ್ನು ಕೇಳಿದರೆ, ದೊಡ್ಡ ಶ್ರೀಮಂತನಲ್ಲಿ ಒಂದು ಕೋಟ್ಯಾಧೀಶರ ಹತ್ರ ಹೋಗ್ಕೊಂಡು ನಮ್ಗೊಂದು 10 ರೂಪಾಯಿ ಕೊಡು ಅಂತ ಕೇಳಿದ್ರೆ ಹೇಗನ್ನಿಸುತ್ತೆ? ಹರೇ ಕೃಷ್ಣ. ಭಿಕ್ಷುಕರಲ್ವಾ? ಭಿಕ್ಷುಕರ ತರ ಕಾಣ್ತಾರೆ. ಅಂದ್ರೆ ಭಗವಂತನ ಹತ್ರ ಅಷ್ಟು ಸರ್ವವೂ ಇದೆ. ಸೊ ಹಾಗಾಗಿ ಭಗವಂತನ ಹತ್ರ ನಾವು ಏನ್ ಕೇಳಬೇಕು, ನಾವು ಭಗವಂತನ ಹತ್ರ ಹಿಂದಿನ ಒಂದು ಪ್ಯಾರದಲ್ಲಿ ನಾವು ನೋಡಿದ್ದೆ, ಭಗವಂತನ ಹತ್ರ ದಿವ್ಯವಾದ ಭಕ್ತಿ ಸೇವೆಯನ್ನು ಕೇಳಬೇಕು, ದಿವ್ಯವಾದ ಭಗವಂತನ ಸಾನ್ನಿಧ್ಯವನ್ನು ನಾವು ಬೇಡ್ಕೊಳ್ಬೇಕು, ಹೊರತು ಐಹಿಕ ಅಲ್ಲ. ನಾವು ಐಹಿಕ ಕೇಳ್ಕೊಂಡ್ರೆ ಇದೇ ಭೌತಿಕ ಈ ಒಂದು ಅಶಾಶ್ವತವಾದ ದುಃಖಾಲಯದಲ್ಲಿ ಉಳ್ಕೊಂಡ್ಬಿಡ್ತೇವೆ. ಈಗ ಜೀವಿಗಳು ಅವನು ದೊಡ್ಡವನು ಹೇಗೆ ಅಂತ ಹೇಳ್ತೀರಿ? ಅವನು ಸರ್ವಶಕ್ತ. ನಾವು ಏನಾದರೂ ಸರ್ವಶಕ್ತ ಆಗಿದ್ರೆ ನಾವು ಭಗವಂತನ ಬೇಡ ಪ್ರಶ್ನೆ ಇತ್ತಾ? ನಾವು ಸರ್ವಶಕ್ತರ? ನಾವು ಸಮನಿಗೆ ನಾವು ದೇವರಾಗ್ಬಿಡ್ತೇವೆ ಅಂತ ಮಾಯವಾದಿಗಳು ಹೇಳ್ತಾರೆ. ನನಗೂ ದೇಹ ಇದೆ, ಆ ದೇಹ ನಾನಲ್ಲ, ನನ್ನ ಆತ್ಮ, ಈ ದೇಹ ಬಿಟ್ಮೇಲೆ ನಾನು ದೇವರಾಗ್ಬಿಡ್ತೇನೆ. ಅದಲ್ಲ, ನಾವು ದೇವರಾಗಿದ್ದರೆ, ನಮಗೆ ಸರ್ವಶಕ್ತಿ ಇದ್ದರೆ ನಾವು ಭಗವಂತನ ಹತ್ರ ಬೇಡ್ತಿರ್ಲಿಲ್ಲ. ಅದರ ಅರ್ಥ ಏನು? ಭಗವಂತ ದೊಡ್ಡವನು. ಸೊ ಭಗವಂತ ದೊಡ್ಡವನು ಹೇಗೆ? ಅವನ ಹತ್ರ ನಾವೆಲ್ಲ ಬೇಡ್ತೇವೆ. ಸೊ ಹಾಗಾಗಿ ಅವನು ಎಲ್ಲರಿಗಿಂತ ದೊಡ್ಡವನು.
ಆದರೆ ನಮಗೆ ಮೋಕ್ಷವನ್ನು ನಾವು ಕೇಳ್ತಿರ್ಲಿಲ್ಲ ಅವನ ಹತ್ರ. ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಅಲ್ಲಿ ಸಾಯುಜ್ಯ ಮೋಕ್ಷ ಅಂದ್ರೆ ಆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗೋದು. ಅಲ್ಲಿ ಹೋದ್ರೂ ಕೂಡ ಮತ್ತೆ ಅಲ್ಲಿ ನಮ್ಮ ಇಚ್ಛೆಗಳು ಇನ್ನೂ ಉಳಿದಿರುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲಿ ಅದು ಕೊನೆಯಲ್ಲ, ಮತ್ತೆ ಮತ್ತೆ ನಮಗೆ ಭೌತಿಕ ಪ್ರಪಂಚಕ್ಕೆ ಬರಬೇಕಾಗತ್ತೆ. ನಿಜವಾದ ಮೋಕ್ಷ ಅಂದ್ರೆ ಪರಮ ಮೋಕ್ಷ. ಪರಮ ಮೋಕ್ಷ ಅಂದ್ರೆ ಭಗವಂತನ ದೈವತ್ವಕ್ಕೆ ಮರಳುವುದು, ಭಗವಂತನ ಲೋಕಕ್ಕೆ ಹೋಗುವುದು, ಭಗವಂತನ ಆ ಪರಂಧಾಮ, ಆ ಭಗವಂತನ ಲೋಕ, ಆ ಲೋಕಕ್ಕೆ ಹೋಗಿ ಅಲ್ಲಿ ನಾವು ಆಧ್ಯಾತ್ಮಿಕ ಶರೀರವನ್ನು ಪಡ್ಕೊಳ್ಳೋದು. ಅಲ್ಲಿವರೆಗೆ ನಮ್ಗೆ ತಿಳುವಳಿಕೆ ಬರೋದಿಲ್ಲ. ಅಲ್ಲಿವರೆಗೆ ಶಾಶ್ವತವಾಗಿ ನಾವು ಇದೇ ತರ ಒಂದು ನಮ್ಮದು ಸಹಜ ಸ್ಥಿತಿ, ನಾವು ಜೀವರ ಸ್ವರೂಪಾಯ ಕೃಷ್ಣನೇ ನಿತ್ಯದಾಸ, ಇದು ಎಲ್ಲಿವರೆಗೆ ತಿಳಿಯೋದಿಲ್ಲ ಅಲ್ಲಿವರೆಗೆ ನಾವು ಇಂದ್ರಿಯ ಭೋಗದಲ್ಲೇ ಉಳ್ಕೊಂಡ್ಬಿಡ್ತೇವೆ. ನಾವು ಅದು ಬೇಕು ಇದು ಬೇಕು ಅಂತ ಐಕ ಬೇಡ್ತೇವೆ. ಸೊ ಅದು ಆಗೋದಿಲ್ಲ. ನಾವು ಸಹಜ ಸ್ಥಿತಿ ತಿಳ್ಕೊಳ್ಬೇಕು. ಇದು ಹೇಗೆ ಸಾಧ್ಯ? ಭಕ್ತಿಗೆ ಬಂದಾಗ ಗೊತ್ತಾಗತ್ತೆ ನಮ್ಮ ಸ್ಥಿತಿ ಏನು ಅಂತ ಗೊತ್ತಾಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದಿ, ಯಾರು ಓದಿಲ್ಲ ಅವರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪರಮಪ್ರಭು ಮಾತಾ ಸಸಂಪೂರ್ಣನು ಶ್ರೀಕೃಷ್ಣನು 5000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅವತರಿಸಿದಾಗ ತನ್ನ ನಾನಾ ಕೆಲಸ ಕಾರ್ಯಗಳ ಮೂಲಕ ತಾನು ದೇವೋತ್ತಮ ಪರಮಪುರುಷನೆಂದು ತೋರಿಸಿದ. ಬಾಲ್ಯದಲ್ಲಿ ಅವನು ಅನೇಕ ಬಲಶಾಲಿಗಳನ್ನು ಪಡೆಯುವ ಪ್ರಶ್ನೆಯೇ ಇರಲಿಲ್ಲ. ಅವನು ತೂಕ ಎತ್ತುವುದನ್ನು ಅಭ್ಯಾಸ ಮಾಡದೇ ಗೋವರ್ಧನ ಪರ್ವತವನ್ನು ಎತ್ತಿಡಿದನು. ಅವನು ಗೋಪಿಕಾಶ್ರೀಯರ ಜೊತೆ ಯಾವುದೇ ಸಾಮಾಜಿಕ ನಿರ್ಬಂಧಗಳಿಲ್ಲದೆ ಕಳಂಕಗೊಳಗಾಗದೆ ರಾಸಕ್ರಿಯೆ ಆಡಿದನು. ಗೋಪಿಕಾಶ್ರೀಯರು ಅವನ ಬಳಿ ಕಾಮುಕ ಭಾವನೆಯಿಂದ ಬಂದರೂ ಗೋಪಿಯರ ಮತ್ತು ಕೃಷ್ಣನ ನಡುವೆ ಇದ್ದ ಸಂಬಂಧವನ್ನು ನೈಷ್ಠಿಕ ಸನ್ಯಾಸಿಯು ನೇಮನಿಷ್ಠನೂ ಆದ ಭಗವಾನ್ ಚೈತನ್ಯರೇ ಪೂಜಿಸುತ್ತಾರೆ. ಈಶೋಪನಿಷತ್ ಭಗವಂತನನ್ನು ಶುದ್ಧ, ಪರಿಶುದ್ಧ ಮತ್ತು ಅಪಾಪವಿದ್ದ, ಪಾಪದ ಹೊಡೆತವಿಲ್ಲದವನು, ಅಂದರೆ ಶುದ್ಧನು ಮತ್ತು ಪ್ರದೋಷಣರಹಿತನು ಎಂದು ವಿವರಿಸುತ್ತದೆ. ಅವನು ರೋಗಾಣುರೋಧಕ, ಎಂದರೆ ಅಶುದ್ಧ, ಅಪಾಪವಿದ್ದ ಎಂಬುದು ಆತನ ಸಾನ್ನಿಧ್ಯದ ಶಕ್ತಿಯನ್ನು ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ 9.30 ಅಶುದ್ಧ ವಸ್ತುವು ಕೂಡ ಅವನನ್ನು ಮುಟ್ಟುವುದರಿಂದ ಶುದ್ಧವಾಗುತ್ತದೆ ಎಂದು ಅರ್ಥ. ಅಪಾಪವಿದ್ದ ಎಂಬುದು ಅವನ ಸಾನ್ನಿಧ್ಯದ ಶಕ್ತಿಯನ್ನು ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 9.30-31 ಭಕ್ತನಾದವನು ಆರಂಭದಲ್ಲಿ ಸುದುರಾಚಾರನಂತೆ ನಡವಳಿಕೆ ಸರಿಯಾಗಿಲ್ಲದವನಂತೆ ಕಾಣಬಹುದು. ಅವನು ರುಜು ಮಾರ್ಗದಲ್ಲಿರುವುದರಿಂದ ಅವನನ್ನು ಪರಿಶುದ್ಧನೆಂದು ಒಪ್ಪಿಕೊಳ್ಳಬೇಕು. ಇದು ಭಗವಂತನ ಸಂಪರ್ಕವಾದ್ದರಿಂದ ಭಗವಂತನು ಸಹ ಅಪಾಪವಿದ್ದನು, ಏಕೆಂದರೆ ಪಾಪ ಅವನಿಗೆ ತಟ್ಟಿದ್ದು. ಅವನು ಪಾಪದಂತೆ ಕಾಣುವ ರೀತಿಯಲ್ಲಿ ವರ್ತಿಸಿದರೂ ಅವನ ಕೆಲಸಗಳೆಲ್ಲವೂ ಸತ್ಕಾರ್ಯಗಳು. ಅವನಿಗೆ ಪಾಪ ತಟ್ಟುವ ಪ್ರಶ್ನೆ ಇಲ್ಲ, ಏಕೆಂದರೆ ಎಲ್ಲಾ ಸಂದರ್ಭಗಳಲ್ಲೂ ಅವನು ಪರಿಶುದ್ಧನು. ಅವನನ್ನು ಅನೇಕ ವೇಳೆ ಸೂರ್ಯನಿಗೆ ಹೋಲಿಸಲಾಗಿದೆ. ಸೂರ್ಯನು ಭೂಮಿಯ ಮೇಲೆ ಹೊಲಸಾದ ಸ್ಥಳಗಳಿಂದ ನೀರಿನ ಅಂಶವನ್ನು ಎಳೆದುಕೊಳ್ಳುತ್ತಾನೆ, ಆದರೂ ಅವನು ಶುದ್ಧನಾಗಿರುತ್ತಾನೆ. ವಾಸ್ತವವಾಗಿ ಅವನು ಹೊಲಸಾದ ವಸ್ತುಗಳನ್ನು ತನ್ನ ಶುದ್ಧೀಕರಣ ಶಕ್ತಿಯಿಂದ ಶುದ್ಧ ಮಾಡುತ್ತಾನೆ. ಭೌತ ವಸ್ತುವಾದ ಸೂರ್ಯನೇ ಅಷ್ಟು ಪ್ರಬಲನಾದರೆ ಸರ್ವಶಕ್ತನಾದ ಭಗವಂತ ಪರಿಶುದ್ಧತೆ ಮತ್ತು ಬಲಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಭಗವಂತ ಒಬ್ಬನೇ ಸಂಪೂರ್ಣ, ಅಂದ್ರೆ ಸ್ವರಾಟ್. ಭಗವಂತನೇ ಸಂಪೂರ್ಣ ಮತ್ತು ಸ್ವಸಂಪೂರ್ಣ, ಅಂದ್ರೆ ಅವನೊಬ್ಬನೇ ಸ್ವತಂತ್ರವಾದನು. ಆಮೇಲೆ ಭೂಮಿಯ ಮೇಲೆ ಎಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ತಾನೇ ದೇವೋತ್ತಮ ಪರಮ ಪುರುಷ ಅಂತ ತೋರಿಸ್ಕೊಂಡ. ಸೊ ಹೇಗೆ ಅವನು ಆ ಗೋವರ್ಧನ ಗಿರಿಯನ್ನು ಎತ್ತಿದ, ಆಮೇಲೆ ಬಲಶಾಲಿ ರಾಕ್ಷಸರನ್ನು ಕೊಂದ. ಸೊ ಹಾಗಾಗಿ ಅವನನ್ನ ತೂಕ ಅಭ್ಯಾಸ ಮಾಡೋದು, ತೂಕ ಎತ್ತದೇನೆ ಅವನೇನು ಇಲ್ಲೆಲ್ಲ ತೂಕದ ಅಭ್ಯಾಸ ಮಾಡ್ಕೊಳ್ತಾರೆ. ತೂಕವನ್ನೇ ಇವರೆಲ್ಲ ಏನು ವೇಟ್ ಲಿಫ್ಟಿಂಗ್ ಕಾಂಪಿಟಿಷನ್ ಇರಬೇಕಾದ್ರೆ ಭಗವಂತ ಹಾಗೇನು ಮಾಡಲಿಲ್ಲ. ಅವನು ತನ್ನಷ್ಟಕ್ಕೆ ತಾನೇ ಒಂದು ನಾಯಿ ಕೊಡೆ ಎತ್ತಿದಂಗೆ ಎಡಗೈ ಕಿರುಬೆರಳಲ್ಲಿ ಇಡೀ ಗೋವರ್ಧನ ಪರ್ವತವನ್ನೇ ಎತ್ತಿಸಿದ್ದಾನೆ. ಸೊ ಹಾಗಾಗಿ ಅವನು ಮಾಡಿದ್ದ ಕೆಲಸ ಎಲ್ಲ ಅಂದರೆ ಅಸಾಧಾರಣವಾದ ಕೆಲಸ. ಸೊ ಹಾಗಾಗಿ ಗೋಪಿಕಾ ಸ್ತ್ರೀಯರು ಅವರು ಅವರ ಜೊತೆ ಒಂದು ರಾಸಲೀಲೆ ಆಡಿದ್ದಾನೆ. ಅಂದರೆ ಆ ಒಂದು ಯಂಗ್ ತುಂಬ ಯುವತಿಯರಾಗಿದ್ದರು.
ಅವ್ರ ಜೊತೆ ಅವನು ರಾಸಲೀಲೆ ಆಡಿದ್ರು ಯಾರು ಕೂಡ ಅದನ್ನ ಕಳಂಕ ಅಂತ ಮಾಡೋದಿಲ್ಲ. ಯಾರು ಭಕ್ತರಾದರೂ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಗೋಪಿಕಾ ಸ್ತ್ರೀಯರು ಅವರನ್ನ ಇವನು ಭಗವಂತ ಅವರು ಯಾವುದೇ ಒಂದು ಕಾಮುಕ ಭಾವನೆಯಿಂದ ಬಂದರೂ ಕೂಡ ಅವರನ್ನ ಆ ಒಂದು ಶುದ್ಧಿ ಮಾಡ್ತಾನೆ ಅದನ್ನ. ಸೊ ಯಾಕೆಂತಂದ್ರೆ ಭಗವಂತ ಆ ರೀತಿಯಾದ ಗೋಪಿಯರ ನಡುವೆ ಇರ್ತಕ್ಕಂಥದ್ದು ಅದು ತುಂಬ ಮಾಧುರ್ಯ ಭಾವದಿಂದ ಅವರು ಭಗವಂತನ ಸೇವೆ ಮಾಡಿರ್ತಾರೆ. ಸೊ ಅವರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಬಂದಿರೋದಿಲ್ಲ, ಅವರು ಭಗವಂತನ ಇಂದ್ರಿಯ ತೃಪ್ತಿಯನ್ನ ಮಾಡ್ತಾರೆ. ಸೊ ಇದು ತುಂಬ ಗೋಪಿಯರ ಮತ್ತು ಕೃಷ್ಣನ ನಡುವೆ ಇರ್ತಕ್ಕಂಥ ಸಂಬಂಧ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಅಂತ ಭಗವಾನ್ ಚೈತನ್ಯರೇ ಹೇಳಿದ್ದಾರೆ. ಸೊ ಅವರು ಸ್ವತಃ ಕೃಷ್ಣನೇ. ಸೊ ಆ ಒಂದು ಗೋಪಿಯರಿಗೆ ಕೃಷ್ಣ ಹೇಳ್ತಾನೆ, ನಿಮ್ಮ ಈ ಸೇವೆಯನ್ನ ನಾನು ಅಂದ್ರೆ ಅಷ್ಟೊಂದು ಸೇವೆಯಲ್ಲೇ ಅತ್ಯಂತ ಅಂದ್ರೆ ಉನ್ನತವಾದ ಸೇವೆ ಈ ಗೋಪಿಯರು ಮಾಡಿದ್ದಾರೆ. ಸೊ ಅಂತಹ ಸೇವೆಯನ್ನು ಭಗವಾನ್ ನಾನು ಈ ಜನ್ಮದಲ್ಲಿ ಋಣ ತೀರಿಸಲಾರೆ ಅಂತ ಕೃಷ್ಣನೇ ಹೇಳ್ತಾನೆ ಭಾಗವತಮಲ್ಲಿ. ಸೊ ಹಾಗಾಗಿ ಇಲ್ಲಿ ಶುದ್ಧಂ ಮತ್ತು ಅಪಾಪವಿದ್ಧಂ ಅಂತ ಹೇಳ್ತಾರೆ. ಶುದ್ಧಂ ಅಂದ್ರೆ ಅವನು ಪರಿಶುದ್ಧನಾದವನು, ತುಂಬಾ ಪರಿಶುದ್ಧನಾದವನು, ಮತ್ತು ಅವನು ಪ್ರದೂಷಣ ರಹಿತನು, ಅಂದ್ರೆ ಅವನಿಗೆ ಯಾವುದೇ ಒಂದು ಇದು ತಟ್ಟುವುದಿಲ್ಲ, ಪಾಪದ ಒಂದು ಲೇಪ ಎಲ್ಲ ತಟ್ಟುವುದಿಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಈಗ ಸೂರ್ಯನನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ. ಈಗ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಹೊಲಸಾದ ಒಂದು ಯಾವುದೇ ಒಂದು ಮರದ ಮೇಲೆ ಬಿದ್ದರೂ ಕೂಡ ಆಮೇಲೆ ಸುಮಾರು ಮಧ್ಯಾಹ್ನ 12 ಗಂಟೆ ನಂತರ ಅಥವಾ ಒಳ್ಳೆಯ ಬಿಸಿಲು ಬಂದಾಗ 3 ಗಂಟೆ ತುಂಬ ಒಳ್ಳೆ ಬಿಸಿಲು ಇರುತ್ತೆ, ಸೂರ್ಯನ ಶಾಖದಿಂದ ಅದು ಏನಾಗುತ್ತೆ, ಆ ಹೊಲಸು ಕೂಡ ಶುದ್ಧೀಕರಣ ಆಗುತ್ತೆ. ಯಾಕಂದ್ರೆ ಆ ಹೊಲಸನ್ನು ಅವನು ಎಳೆದುಕೊಳ್ತಾ, ನೀರಿನ ಅಂಶವನ್ನ ಎಳೆದುಕೊಂಡಾಗ ಅದು ಏನಾಗುತ್ತೆ, ಆ ಹೊಲಸಿನ ಎಲ್ಲ ಸ್ಮೆಲ್ಲು ಅದೆಲ್ಲ ಹೊರಟು ಹೋಗುತ್ತೆ. ಈಗ ಹಾಗಂತ ಸೂರ್ಯ ಏನಾದರೂ ಅಶುದ್ಧ ಆಗ್ತಾನ? ಇಲ್ಲ, ಸೂರ್ಯನು ಅಶುದ್ಧ ಆಗೋದಿಲ್ಲ, ಆದರೆ ಶುದ್ಧಿ ಮಾಡುವ ಶಕ್ತಿ ಇದೆ. ಆದರೆ ಭೌತ ವಸ್ತು ಸೂರ್ಯನೇ ಅಷ್ಟು ಪ್ರಬಲ ಆದರೆ ಆ ಭಗವಂತ ಸರ್ವಶಕ್ತ. ಸೊ ಅವನು ಎಷ್ಟು ಶುದ್ಧ ಅಂತ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಭಗವಂತನ ಸ್ಪರ್ಶ ಆದಾಗ ಎಲ್ಲ ಅಶುದ್ಧಗಳು ಹೋಗುತ್ತವೆ. ಭಗವಂತನ ಸಂಪರ್ಕದಲ್ಲಿದ್ದಾಗ ನಮ್ಮ ಎಲ್ಲ ಭೌತಿಕ ಕಲ್ಮಶಗಳು ಕೂಡ ದೂರವಾಗುತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. 9ನೇ ಅಧ್ಯಾಯದ 30ನೇ ಶ್ಲೋಕ ಮತ್ತು 31ನೇ ಶ್ಲೋಕ. ಅಪಿಚೇ ಸುದುರಾಚಾರೋ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಂದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಇದ್ದಾಗಲೂ ಕೂಡ ಕೆಲವೊಮ್ಮೆ ಅಂದ್ರೆ ಹೀನ ಕಾರ್ಯ ಮಾಡಿದರೂ ಕೂಡ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ ಅವನು ಸಾಧು. ಅವನನ್ನ ನಾವು ಅಂದ್ರೆ ಹೀಯಾಳಿಸಬಾರ್ದು ಮತ್ತು ಅವನನ್ನ ತಿರಸ್ಕಾರ ಮಾಡಬಾರ್ದು. ಯಾಕೆಂದ್ರೆ ಅವನು ತನ್ನ ನಿರ್ಧಾರದಲ್ಲಿ ಸರಿಯಾಗೇ ಇದ್ದಾನೆ, ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ. ಸೊ ಹಾಗಾಗಿ ಅವನನ್ನ ಭಗವಂತ ಶುದ್ಧಗೊಳಿಸುತ್ತಾನೆ. ಯಾಕೆಂದ್ರೆ ಹೃದಯದಲ್ಲಿ ಇರ್ತಕ್ಕಂಥ ಭಗವಂತ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ ಅವನು ಪರಿಶುದ್ಧಗೊಳಿಸ್ತಾನೆ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಈ ಮಾಯೆ ಇಷ್ಟು ಸ್ಟ್ರಾಂಗ್ ಅಂತಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೂ ಒಮ್ಮೊಮ್ಮೆ ಈ ಮಾಯೆಯ ಬಲೆಗೆ ಒಬ್ಬ ವ್ಯಕ್ತಿ ಬೀಳ್ತಾನೆ, ಭಕ್ತಿ ಮಾರ್ಗದಲ್ಲಿ ಇದ್ರೂ ಕೂಡ. ಆದರೆ ಕೃಷ್ಣನ ಶಕ್ತಿ ಇದಕ್ಕಿಂತ ದೊಡ್ಡದು, ಮಾಯಾ ಶಕ್ತಿಗಿಂತನೂ ಕೂಡ ಕೃಷ್ಣನ ಶಕ್ತಿ ಅಷ್ಟೊಂದು ಹೆಚ್ಚಿನದು. ಸೊ ಆದ್ದರಿಂದ ಅವನು ಪತನ ಹೊಂದರೂ ಕೂಡ ಅವನನ್ನ ಸರಿ ಮಾಡ್ತಾನೆ ಭಗವಂತ. ಹೇಗೆ ಸರಿ ಮಾಡ್ತಾನೆ? ಅವನ ಹೃದಯದಲ್ಲಿ ಇದ್ಕೊಂಡು ಅವನ ಎಲ್ಲ ಒಂದು ಕಲ್ಮಶಗಳನ್ನ ತೆಗೆದು ಬಿಡ್ತಾನೆ. ಹಾಗಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಅಂತ ಸಂಕೀರ್ತನ ಮಾಡ್ತಾ ಇದ್ರೆ ಅಕಸ್ಮಾತಾಗಿ ಪತನ ಹೊಂದಿದ್ರು ಕೂಡ ಅವನನ್ನು ಭಗವಂತ ಅವನನ್ನ ಮತ್ತೆ ಹಿಂದೆ ಪತನ ಹೊಂದಿದ್ದನ್ನು ಕೂಡ ಅವನನ್ನ ಸರಿ ಮಾಡ್ತಾನೆ. ಸೊ ಹಾಗಾಗಿ ಆ ಶಕ್ತಿ ಭಗವಂತನಲ್ಲಿದೆ. ಯಾಕೆಂದ್ರೆ ಭಗವಂತ ಶುದ್ಧ, ಅಥವಾ ಅವನಿಗೆ ಅಶುದ್ಧವರು ತೆಗಿತಕ್ಕಂತ ಶಕ್ತಿ ಇದೆ. ಅಪಾಪವಿದ್ದ ಮತ್ತೆ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಚಾಂತ್ಯಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಯಾವತ್ತೂ ಕೂಡ ನಾಶವಾಗೋದಿಲ್ಲ, ಅವನು ಮತ್ತೆ ಶುದ್ಧಿ ಮಾಡಿ ಮತ್ತೆ ಅವನನ್ನ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯುವಂತೆ ನೋಡ್ಕೊಳ್ತಕ್ಕಂಥನು. ಒಮ್ಮೆ ಈ ಭಕ್ತಿ ಮಾರ್ಗದಿಂದ ಪತನ ಹೊಂದಿದರೂ ಕೂಡ ಅದನ್ನು ಅವನು ಮತ್ತೆ ಭಗವಂತನ ಭಕ್ತಿ ಸೇವೆಗೆ ಬರ್ತಾನೆ ಅವನು, ಮತ್ತು ಅವನ ಎಲ್ಲ ಕಶ್ಮಲಗಳನ್ನ ಭಗವಂತ ತೆಗೆದು ಅವನನ್ನು ಪರಿಶುದ್ಧ ಹೃದಯನಾಗಿ ಮಾಡ್ತಾನೆ. ಸೊ ಹಾಗಾಗಿ ಅವನು ಒಳ್ಳೆಯ ಮಾರ್ಗದಲ್ಲಿ ಇರೋದರಿಂದ ಅವನನ್ನು ಪರಿಶುದ್ಧ ಅಂತ ನಾವು ಒಪ್ಕೊಳ್ಬೇಕು. ಭಗವಂತನ ಸಂಪರ್ಕವೇ ಹಾಗೆ. ಭಗವಂತನಿಗೆ ಅಪಾಪವಿದ್ದ ಅಂದ್ರೆ ಅವನಿಗೆ ಯಾವ ಪಾಪ ತಟ್ಟುವುದಿಲ್ಲ. ಅವನು ಪಾಪ ಕಾರ್ಯ ಮಾಡ್ದಂಗೆ ಕಾಣ್ಬೋದು, ರಾಕ್ಷಸರನ್ನು ಸಂಹಾರ ಮಾಡ್ದಂಗೆ ಕಾಣ್ಬೋದು, ಆದರೆ ಅವನು ಮಾಡಿದ ಕೆಲಸ ಎಲ್ಲ ಸತ್ಕಾರ್ಯಗಳು. ಈಗ ನೋಡಿ,
ಭಗವಂತ ಬೆಣ್ಣೆ ಕದೀತಾನೆ. ಕದಿಯುವುದು ಒಂದು ರೀತಿ ಪಾಪದ ಕೆಲಸ ಅಂತ ಕಾಣುತ್ತೆ, ಆದರೆ ಅದು ಭಗವಂತ ಮಾಡೋ ಕೆಲಸ ದಿವ್ಯ ಕಾರ್ಯ, ಅದೆಲ್ಲ ಅಂದರೆ ಸತ್ಕಾರ್ಯ. ಅದಕ್ಕೆ ಪಾಪ ತಟ್ಟುವ ಪ್ರಶ್ನೆ ಇರುವುದಿಲ್ಲ, ಅದೆಲ್ಲ ಲೀಲೆಗಳು ಭಗವಂತನದು. ಸೊ ಹಾಗಾಗಿ ಭಗವಂತ ಶುದ್ಧ ಮತ್ತು ಅಪಾಪವಿದ್ದ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ಶ್ಲೋಕ ತುಂಬ ಭಾವಾರ್ಥ ತುಂಬ ವಿಶದವಾಗಿ ಕೊಟ್ಟಿದ್ದರಿಂದ ಸ್ವಲ್ಪ ಸಮಯ ತಾಗಿದೆ. ಹರೇ ಕೃಷ್ಣ. ಸೊ ಹಾಗಾಗಿ ಭಗವಂತ ಅವನು ಇಲ್ಲಿ ಈ ಒಂದು ಮಂತ್ರದಲ್ಲಿ ಭಗವಂತ ಅತ್ಯಂತ ಶ್ರೇಷ್ಠನಾದವನು, ಅವನು ಪರಿಭೂ ಸರ್ವೋತ್ತಮ, ಅವನು ಅಕಾಯ ನಿರಾಕಾರ ಅಲ್ಲ, ಅವನಿಗೆ ಸಚ್ಚಿದಾನಂದ ವಿಗ್ರಹ, ಅವನು ಆವರಣ ಅಂದರೆ ಅವನಿಗೆ ಅಂದರೆ ಈ ಭೌತಿಕವಾದ ನರನಾಡಿಗಳ ಶರೀರ ಇಲ್ಲ, ಅವನು ಶುದ್ಧ, ಅವನು ಪರಿಶುದ್ಧ, ಅಪಾಪವಿದ್ದ, ಅವನಿಗೆ ಯಾವ ಪಾಪವೂ ತಗುಲುವುದಿಲ್ಲ, ಅವನು ಕಲ್ಮಶ ರಹಿತ, ಮತ್ತು ಅವನು ಸರ್ವಜ್ಞ ಕವಿ, ಅವನು ಮನೀಷಿ ತತ್ವಜ್ಞ, ಮತ್ತು ಅವನು ಸ್ವಯಂಪೂರ್ಣ ಸ್ವಯಂಭೂಹು, ಮತ್ತು ಯಥಾತಥ್ಯತಃ ಅರ್ಥಾನ್, ಎಲ್ಲರಿಗೂ ಕೂಡ ಎಲ್ಲರ ಇಚ್ಛೆಯನ್ನು ಕೂಡ ನೆರವೇರಿಸ್ತಾನೆ. ಸೊ ಇದನ್ನು ನಾವು ಯಥಾವತ್ತಾಗಿ ತಿಳ್ಕೊಳ್ಬೇಕು ಅಂತ ಇವತ್ತಿನ ಒಂದು ಅಧ್ಯಾಯದಲ್ಲಿ, ಇವತ್ತಿನ ಒಂದು ಮಂತ್ರದಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಎಲ್ಲವನ್ನೂ ಕೂಡ ವಿಶದವಾಗಿ ತಿಳಿಸಿದ್ದಾರೆ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀ ಈಶೋಪನಿಷತ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.